ವಿದ್ಯಾರ್ಥಿ ನಿಲಯದ ಅಧ್ಯಕ್ಷರು, ಹಾಗೆ ಡಾಕ್ಟರ್ ಪ್ರಶಾಂತ್ ನಾಯ್ಕ್, ಹಾಗೆ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ನಿಲಯದ ಪಾಲಕರಾಗಿರುವಂತಹ ಡಾಕ್ಟರ್ ಗೋವಿಂದರಾಜು, ಹಾಗೆ ಎಲ್ಲ ಅತಿಥಿ ಅಭ್ಯಾಗತರ ಹಾಗೂ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳ ಸಮಕ್ಷಮದಲ್ಲಿ ಈ ಒಂದು ಸುಂದರ ಹೂದೋಟದಲ್ಲಿ ಗಿಡವೊಂದನ್ನು ನೆಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಮೃತ ಹಸ್ತದಿಂದ ಚಾಲನೆಯನ್ನು ನೀಡುತ್ತಿದ್ದಾರೆ. ಈ ಒಂದು ಶುಭ ಸಮಾರಂಭಕ್ಕೆ ನಾವೆಲ್ಲ ಸಾಕ್ಷಿಗಳಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಪೂರ್ಣ ಆಗಬೇಕೆಂದು ತಮ್ಮೆಲ್ಲರ ಅಪೇಕ್ಷೆಯಂತೆ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಾಡಿ ತಾಯ ಗೌರವಾನ್ವಿತ ಕುಲಪತಿಗಳು ತಮ್ಮ 2 ವರ್ಷಗಳನ್ನು ಅತ್ಯಂತ ಯಶಸ್ವಿಪೂರ್ಣವಾಗಿ ನಿಭಾಯಿಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ಅದರ ಸವಿ ನೆನಪಿಗಾಗಿ ವಿಶ್ವವನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಗೌರವಾನ್ವಿತ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಾಡಿ ತಾಯ ಹಾಗೂ ಕುಲಸಚಿವ ನೇರವಾಗಿ ಪ್ರಾರ್ಥನೆಯ ಮೂಲಕ ಈ ಒಂದು ಸಮಾರಂಭಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಸಂಶೋಧನಾ ವಿದ್ಯಾರ್ಥಿಯಾಗಿರುವ ಇಷ್ಟಪ್ರದಾತ ಹಿಮಗಿರಿತನಯ ನಂದನೋ ವಿಘ್ನಹರ್ತ ಸಿಂಧೂರಾಂಗೋ ಭುಜಂಗ ಋತುಜಟಜಟರೋ ರಕ್ತವಿತ್ರಾಂಬರಾಢ್ಯ ನಾಗಾಸ್ಯೋದಂತಭಾಷಾಂಕುಶವರದಕರೋ ಮೂಷಿಕೇಂದ್ರಾಧಿರೂಢೋ ವಿಘ್ನೇಶಶಕ್ತಿಯುಕ್ತೋ ದಿಶತು ಮಮ ಸದಾ ಸಂಪ್ರತಂ ದೀರ್ಘಮಾಯುಃ. ಶಾರದಾ ಶಾರದಾಂಬೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರನ್ನು ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತವನ್ನು ಕೋರಬೇಕಾಗಿ ಪ್ರೊಫೆಸರ್ ಶಿವಣ್ಣ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಇಂದು ನಮ್ಮ ಕುಲಪತಿಯವರಾದ ಪ್ರೊಫೆಸರ್ ಎಡಪಾಡಿ ತಾಯ ಇವರು ಅವಧಿ ಜೂನ್ 3ನೇ ತಾರೀಕಿಗೆ 2 ವರ್ಷ ಕಂಪ್ಲೀಟ್ ಆಯಿತು. ಹಾಗಾಗಿ ಅವರ 2 ವರ್ಷದ ಸವಿ ನೆನಪಿಗೋಸ್ಕರ ನಮ್ಮ ಪುರುಷರ ಹಾಸ್ಟೆಲ್ನಲ್ಲಿ ಸ್ವಲ್ಪ ಒಂದು ಹೂದೋಟವನ್ನು ಇದು ಮಾಡಬೇಕು ಅಂತೇಳಿ ನಮ್ಮ ನಿಲಯ ಪಾಲಕರು, ನಾವು ಮತ್ತು ಹಿಂದೆ ಇದ್ದ ವಾರ್ಡನ್ ಅವರು, ರಮೇಶ್ ಗಣಿಯವರು 3 ಜನ ಮಾತಾಡಿ ಈಗ ನಾವು ಒಂದು ಹೂದೋಟವನ್ನು ಇದು ಮಾಡಿದ್ವಿ. ಅವರ ಜ್ಞಾಪಕಾರ್ಥ 7 ವರ್ಷದ ಅವಧಿ ಸಂಪೂರ್ಣವಾಗಿ ಮುಗಿದಿರುವುದರಿಂದ ಅವರು ಇಂದು ನಮಗೆ 12 ಗಂಟೆ ಅಷ್ಟೊತ್ತಿಗೆ ನಮ್ಮ ಫ್ರೀ ಇದ್ದೀನಿ, ಅವತ್ತು ಇದು ಮಾಡ್ಬೋದು ಅಂತೇಳಿ ಅವರು ಈಗ ಆಗಮಿಸಿದ್ದಾರೆ. ಅವರನ್ನು ನಮ್ಮ ಪುರುಷರ ನಿಲಯದ ವತಿಯಿಂದ ಮತ್ತು ಎಲ್ಲ ವಿದ್ಯಾರ್ಥಿಗಳ ಇದರಲ್ಲಿ ಅವರನ್ನು ನಾವು ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ರಿಜಿಸ್ಟ್ರಾರ್ ಕುಲಸಚಿವರು ಕೂಡ ಬರ್ಬೋದು, ಅವರು ಕೂಡ ಆಮೇಲೆ ಸ್ವಲ್ಪ ಲೇಟಾಗಿ ಜಾಯ್ನ್ ಆಗ್ತಾರೆ. ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನೂ ಕೂಡ ನಾವು ಈ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತೇವೆ. ಮತ್ತು ನಮ್ಮ ಪರೀಕ್ಷಾಂಗ ಕುಲಸಚಿವರಾದ PL ಧರ್ಮ ಅವರು ಕೂಡ ಪ್ರತಿಯೊಬ್ಬ ಒಂದು ಸಮಾರಂಭದಲ್ಲೂ ಕೂಡ ಅವರು ಭಾಗವಹಿಸಿ ಅವರು ಎಲ್ಲರನ್ನೂ ಪ್ರೋತ್ಸಾಹಿಸ್ತಾ ಇರ್ತಾರೆ. ಅವ್ರನ್ನೂ ಕೂಡ ನಮ್ಮ ಈ ಪುರುಷರ ವಸತಿ ನಿಲಯಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಮತ್ತು ನಮ್ಮ ಕುಲಪತಿಯವರ ಆತ್ಮಸಹಾಯಕರಾದಂಥ ಪ್ರಶಾಂತ್ ನಾಯ್ಕರವರು ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾವು ಈ ವಸತಿ ನಿಲಯಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಮತ್ತು ನಿಲಯ ಪಾಲಕರಾದ ಗೋವಿಂದರಾಜ್ ಅವರು ನಿಜವಾಗ್ಲೂ ಇಲ್ಲಿ ಪ್ರತಿಯೊಂದು ಕೂಡ ವ್ಯವಸ್ಥೆಗೆ ಪ್ರತಿ ಹಾಸ್ಟೆಲ್ನ ಏಳಿಗೆಗಾಗಿ ಹಗಲಿರುಳು ದುಡಿತಾ ಇದ್ದಾರೆ. ಅವರನ್ನು ಕೂಡ ನಾವು ಈ ವಸತಿ ನಿಲಯದ ಈ ಸ್ವಲ್ಪ ಸಿಂಪಲ್ ಸಮಾರಂಭಕ್ಕೆ ಅವರನ್ನು ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಮತ್ತು ಇದೇ ರೀತಿ ಎಲ್ಲ ಪ್ರಾಧ್ಯಾಪಕರು, ನಮ್ಮ ಪ್ರಶಾಂತ್ ಅವರು, ರಮೇಶ್ ಗಣಿಯವರು, ಮತ್ತು ನಮ್ಮ ಸಸ್ಯಶಾಸ್ತ್ರದ ವಿಭಾಗದ ಅಧ್ಯಕ್ಷರು ಆದ ರಾಜು ಚೆನ್ನಣ್ಣನವರು, ಮತ್ತು ಅನೇಕ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ನವರು, ಸರ್ವೇನವರು, ನಮ್ಮ ಹಾಸ್ಟೆಲ್ನ ಸಿಬ್ಬಂದಿ ವರ್ಗ ಮತ್ತು ಸಂಶೋಧಕರು
ಎಲ್ಲರೂ ಕೂಡ ತಾವು ಹಾಜರಾಗಿದ್ದೀರಿ. ಅವರೆಲ್ಲರನ್ನೂ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಸರ್ ಅವರಿಗೆ ಪ್ರೊಫೆಸರ್ ರಾಜು ಚಲ್ಲಣ್ಣನವರು ದಯಮಾಡಿ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಒಂದು ಸುಂದರವಾದ ಗಿಡವೊಂದನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಪರೀಕ್ಷಾಂಗ ಕುಲಸಚಿವರಾಗಿರುವಂತಹ ಪ್ರೊಫೆಸರ್ ಧರ್ಮ ಸರ್ ಇವರಿಗೆ ಡಾಕ್ಟರ್ ರಮೇಶ್ ಗಣಿ ಇವರು ದಯಮಾಡಿ ವೇದಿಕೆಗೆ ಬಂದು ಒಂದು ಸುಂದರವಾದ ಗಿಡವೊಂದನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರ್ ಇವರಿಗೆ ಡಾಕ್ಟರ್ ಪ್ರಸನ್ನ ಬಿಕೆ ಇವರು ದಯಮಾಡಿ ವೇದಿಕೆಗೆ ಬಂದು ಒಂದು ಸುಂದರವಾದ ಗಿಡವೊಂದನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಲ್ಲಿ ಓರ್ವರಾಗಿರುವಂತಹ ಡಾಕ್ಟರ್ ಗೋವಿಂದರಾಜು ರವರಿಗೆ ಸಂಶೋಧನಾ ವಿದ್ಯಾರ್ಥಿಗಳಲ್ಲಿ ದಯಮಾಡಿ ಯಾರಾದರೂ ಬಂದು ಅವರಿಗೆ ಹೂವೊಂದನ್ನು ನೀಡಿ ಗಿಡವೊಂದನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ರವರಿಗೆ ಬಸವಣ್ಣ ಇವರು ದಯಮಾಡಿ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಇವರಿಗೆ ಹೂ ಗಿಡವೊಂದನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಂಜಿನಿಯರ್ ವಿಭಾಗದಿಂದ ಸುಂದರ ಸರಳವಾದ ಸಮಾರಂಭವನ್ನು ಯಾಕೆ ಏರ್ಪಡಿಸಿದ್ದೇವೆ ಮತ್ತು ಈ ಕಾರ್ಯಕ್ರಮ ಪ್ರಾಸ್ತಾವಿಕ ಮಾತುಗಳನ್ನು ಡಾಕ್ಟರ್ ಗೋವಿಂದರಾಜು ನಿಲಯ ಪಾಲಕರು ಇವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯ ಗಣ್ಯ ವ್ಯಕ್ತಿಗಳೇ, ಎಲ್ಲ ನನ್ನ ಸ್ನೇಹಿತ ಬಂಧುಗಳು. ಹಾಗಾಗಿ ಪ್ರಶಾಂತ್ ನಮಗೆ ನೆನಪು ಮಾಡಿದರು. ಅದು ಒಳ್ಳೆ ಕಾರ್ಯಕ್ರಮ. ಈಗ ನಮ್ಗೆ ಅನ್ನಿಸ್ತಾ ಇದೆ, ಈಗ ನಾವು ಆರ್ಗನೈಸ್ ಮಾಡಿರೋ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾದದ್ದು ಅಂತೇಳಿ. ಅದರಲ್ಲೂ ಅವರು ನಮ್ಮ ಮಾನ್ಯ ಕುಲಪತಿಗಳು 2 ವರ್ಷ ಮುಗಿಸಿದರು. 2 ವರ್ಷ ಮುಗಿಸಿ ಮೊದಲನೇ ವರ್ಷದಲ್ಲೇ ಅವರ ಸವಿ ನೆನಪಿನಲ್ಲಿ ಗಿಡ ನೆಟ್ಟು ವನ ಮಹೋತ್ಸವ ಮಾಡಿದ್ದೇವೆ. ವನ ಮಹೋತ್ಸವ ಮಾಡಿದ ಗಿಡಗಳು ಇವತ್ತು ದೊಡ್ಡ ದೊಡ್ಡ ಮರಗಳಾಗಿ ಬೆಳೀತಾ ಇದೆ ಅಲ್ಲಿ. ಈಗ 2ನೇ ವರ್ಷಕ್ಕೆ ಏನು ಮಾಡುವ ಅಂತ ಕಾರ್ಯಕ್ರಮ ನಾವು ಯೋಚನೆ ಮಾಡುವಾಗ ಹೂವಿನ ತೋಟ ಮಾಡುವಂತಾಯಿತು. ಈಗ ಒಂದು ಸಣ್ಣ ಹೂವಿನ ತೋಟವನ್ನು ಆರ್ಗನೈಸ್ ಮಾಡಿದ್ದೇವೆ. ಆ ಹೂವಿನ ಹೂವುಗಳು ತೋಟದಲ್ಲಿ ಯಾವ ರೀತಿ ಹರಡ್ತಾವೋ ಅದೇ ರೀತಿ ಇನ್ನೂ 2 ವರ್ಷ ಅವರ ಕಾರ್ಯವೈಖರ್ಯಗಳು ಹರಡಬೇಕು. ಹರಳಿ ಎಲ್ಲರನ್ನು ಅಟ್ರಾಕ್ಟ್ ಮಾಡುವ ರೀತಿಯಲ್ಲಿ ನಾವು ಇರಬೇಕು ಅಂತೇಳಿ ನಮ್ಮ ಆಸೆ. 3ನೇ ವರ್ಷಕ್ಕೆ ಯೋಚನೆ ಮಾಡ್ತೇವೆ, ಇನ್ನೊಂದು ದೊಡ್ಡ ಹೂವಿನ ತೋಟ ಮಾಡ್ತೇವೆ. 4ನೇ ವರ್ಷದಲ್ಲಿ ಇಡೀ ಯೂನಿವರ್ಸಿಟಿಯನ್ನೇ ಒಂದು ಹೂವಿನ ತೋಟದಾಗಿ ಹರಡುವ ರೀತಿಯಲ್ಲಿ ಮಾಡ್ತೇವೆ. ಮಾಡಿಸ್ತಾರೆ ಅವರು, ನಾವು ಮಾಡೋದಲ್ಲ, ಅವರು ಮಾಡಿಸ್ತಾರೆ. ಹಾಗಾಗಿ ಅವರ ಸವಿ ನೆನಪುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು, ಆಚರಿಸಬೇಕು ಅಂತೇಳಿ ನಾವು ನೆನಪಿಸ್ಕೊಂಡು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದೇವೆ. ಅದಕ್ಕೆ ಶ್ರಮಿಸಿದಂಥ ಎಲ್ಲ ಪ್ರಶಾಂತ್ ಇರ್ಬೋದು, ಅಧ್ಯಕ್ಷರು, ಎಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಇವತ್ತಿನ ಕೆಲಸದೊಟ್ಟಿಗೆ ನಾವೇನು ಮಾಡಬೇಕಂದ್ರೆ, 2 ವರ್ಷದಲ್ಲಿ ನಾವು ಮಾನ್ಯ ಕುಲಪತಿಗಳು 2 ವರ್ಷ ಆಯಿತು. ಮೊನ್ನೆ 3ನೇ ತಾರೀಕು ಜೂನ್ 3ಕ್ಕೆ 2 ವರ್ಷ ಸಂಪೂರ್ಣ ಯಶಸ್ವಿಯಾಗಿ ಕಳೆದಿದ್ದಾರೆ. ಆ 2 ವರ್ಷಗಳಲ್ಲಿ VC ಅವರು ನಾನು ಕಂಡುಕೊಂಡ ಹಾಗೆ ರೆಕಾರ್ಡ್ಸಲ್ಲಿ ತುಂಬ ಇದೆ. ರೆಕಾರ್ಡ್ಸಲ್ಲಿ ವೈಸ್ ಚಾನ್ಸಲರ್ ಅವರು 2 ವರ್ಷ ಅವಧಿಯಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ತುಂಬ ಇದೆ. ಬಟ್ ಅದನ್ನೆಲ್ಲ ಓದುವುದಕ್ಕಿಂತ ಮೊದಲು ನಾನೊಂದು 2 ಮಾತು ಹಾಡ್ತೇನೆ. ಇವರು ವಾಣಿಜ್ಯ ಶಾಸ್ತ್ರಜ್ಞರಲ್ಲ ನನ್ನ ಪ್ರಕಾರ. ಇವರು ನಿಜವಾಗಿ ಒಂದು ಸಮಾಜಶಾಸ್ತ್ರಜ್ಞರು. ಯಾಕಂದರೆ ನಮ್ಮ ಸಮಾಜಶಾಸ್ತ್ರದಲ್ಲಿ ಕೆಲವೊಂದು ಮನೋವಿಜ್ಞಾನಿಗಳಂತಿದ್ದಾರೆ, ಸೋಷಲ್ ಸೈಕಾಲಜಿಸ್ಟ್ಗಳು. ಆ ಸೋಷಲ್ ಸೈಕಾಲಜಿಸ್ಟ್ಗಳು ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾರೆ. ಅದರಲ್ಲಿ ಒಬ್ಬ ಗಾರ್ಫಿಂಕಲ್ ಅಂತಿದ್ದಾನೆ. ಗಾರ್ಫಿಂಕಲ್ ಅವನು ಡರ್ಮಿಟಾಲಜಿ ಡ್ರಾಮಾವನ್ನು ಅನಲೈಸ್ ಮಾಡ್ತಾನೆ. ಆ ಡ್ರಾಮಾದಲ್ಲಿ ಈಗ ನಾವೊಂದು ಹೋಟೆಲ್ಗೆ ಹೋಗ್ತೇವೆ. ಹೋಟೆಲ್ಗೆ ಹೋಗಿ ಒಬ್ಬ ಸಪ್ಲೈಯರು ಒಂದು ಟೀ ತಂದು ಕೊಡ್ತಾನೆ.
ಆ ಟೀ ತಂದು ಕೊಟ್ಟಾಗ ಟೀ ಚಪ್ಪೆ ಆಗಿದ್ರೆ ಅಥವಾ ಏನು ತಣ್ಣಗಾಗಿದ್ರೆ ಸಿಹಿ ಇಲ್ಲದಿದ್ರೆ ಸಪ್ಲೈಯರ್ಗೆ ನಾವು ಯಾವ ರೀತಿ ನಡ್ಕೊಳ್ತೇವೆ, ಬೈತೇವೆ ಯೂಸ್ಲೆಸ್ ಫೆಲೋ ಅಂತೇಳಿ. ಆಗ ಸಪ್ಲೈಯರ್ ಏನು ಮಾಡ್ತಾನೆ, ಒಳಗೋಗಿ ಅವನಿಗೆ ಗೊತ್ತು ಅದಕ್ಕೆ ಏನು ಮಾಡ್ಕೊಂಡು ಬಂದ್ರು ನೆಕ್ಸ್ಟ್ ನಾವು ಕುಡಿತೇವೆ. ಹಾಗಾಗಿ ಅವನು ಏನು ಮಾಡ್ತಾನೆ ಅನ್ನೋದನ್ನು ನಾವು ಮಾಡಿಸುವುದರ ಮೂಲಕ ಇರ್ತದೆ. ಉಗುಳ್ಕೊಂಡು ಬರ್ಬೋದು ಒಳಗೆ ತಗೊಂಡೋಗಿ, ಅದಕ್ಕೆ ಏನಾದರೂ ಹಾಕೊಂಡು ಬರ್ಬೋದು. ಆದರೆ ಅವನು ಹಾಗೆ ಮಾಡಿಕೊಂಡು ಬರುವುದಕ್ಕೆ ಕಾರಣ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತೇಳಿ. ಯಾಕಂದ್ರೆ ಸಪ್ಲೈಯರಿಗೆ ಬೈಯೋದ್ರಲ್ಲಿ ಏನು ಉಪಯೋಗ ಇಲ್ಲ. ಸಪ್ಲೈಯರಿಗಿಂತ ಇಂಪಾರ್ಟೆಂಟ್ ಒಳಗೆ ಕುಕ್ ಇದಾರಲ್ಲ ಅವರಿಗೆ ಹೇಳಬೇಕು. ಹಾಗೆ ಇಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು, ನಾವೆಲ್ಲ ನೌಕರರು, ನಮ್ಮ ಮಾನ್ಯ ಕುಲಪತಿಗಳು ಆ ಮೆಥಡ್ಸನ್ನು ಫಾಲೋ ಮಾಡ್ತಾರೆ. ಅವರು ಬೈಯೋದಿಲ್ಲ. ಬೈಯೋ ಬದಲು ಇನ್ನೊಂದು ಹೇಳ್ತೇನೆ, ನಮ್ಮ ಸಮಾಜ ಶಾಸ್ತ್ರದಲ್ಲಿ ಸೋಷಿಯಲ್ ಕಂಟ್ರೋಲಲ್ಲಿ ಸ್ಯಾಂಕ್ಷನ್ಸ್ ಅಂದಿದೆ. ಸ್ಯಾಂಕ್ಷನ್ಸ್ ಅಲ್ಲಿ ರಿವಾರ್ಡ್ಸ್ ಮತ್ತು ಪನಿಷ್ಮೆಂಟ್ ಕೊಟ್ಟರೆ ಸಮಾಜಕ್ಕೆ ನಿಯಂತ್ರಣ ಮಾಡ್ಬೋದು, ಶಿಕ್ಷೆ ಕೊಟ್ಟು. ಆದರೆ ರಿವಾರ್ಡ್ಸ್ ಮೂಲಕನೂ ಸಮಾಜವನ್ನು ನಿಯಂತ್ರಣ ಮಾಡ್ಬೋದು. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಒಂದು ಕುಟುಂಬ, ಸುಂದರವಾದ ಕುಟುಂಬ, ತಂದೆ ತಾಯಿ, ಒಬ್ಬಳೇ ಮಗಳು, ಸ್ವಲ್ಪ ಶ್ರೀಮಂತ ಕುಟುಂಬ, ಒಳ್ಳೆ ಪ್ರೀತಿಯಲ್ಲಿ ಬೆಳೆಸಿರ್ತಾರೆ ಮಗಳನ್ನು. ಬಟ್ ಮಗಳು ಬೆಳೆದು ನಿಂತ ಕಾಲದಲ್ಲಿ ಸ್ವಲ್ಪ ದಾರಿ ತಪ್ತಾಳೆ, ಸಹವಾಸ ದೋಷದಿಂದಲೇ ಇರೋ ದಾರಿ ತಪ್ಪಿ ಕೈಗೆ ಸಿಗೋದಿಲ್ಲ ಅನ್ನೋ ದೂರಕ್ಕೆ ಹೋಗೋದು ಗೊತ್ತಾಗ್ಬಿಡ್ತದೆ ಪೇರೆಂಟ್ಸ್ಗೆ. ಆಗ ಪೇರೆಂಟ್ಸ್ ಅವಳಿಗೆ ಬುದ್ಧಿ ಹೇಳಬೇಕು, ಶಿಕ್ಷೆ ಕೊಡಬೇಕು, ಬುದ್ಧಿ ಹೇಳಬೇಕು, ದಾರಿಗೆ ತರಬೇಕು. ಶಿಕ್ಷೆ ಕೊಟ್ಟರೆ ಏನು ಬೇಕಾದ್ರೂ ಆಗ್ಬೋದು, ಸುಸೈಡ್ ಮಾಡ್ಕೊಳ್ಬೋದು, ಅದು ಮನೆ ಬಿಟ್ಟು ಹೋಗ್ಬೋದು, ಅದು ಇನ್ನೂ ದೊಡ್ಡ ಶಿಕ್ಷೆ. ಅದಕ್ಕೆ ಪೇರೆಂಟ್ಸ್, ತಂದೆ ತಾಯಿಗಳು ಮಗಳನ್ನು ಕರೆದುಬಿಟ್ಟು ಮಗಳ ಮುಂದೆ ಒಂದು ಕತೆ ಹೇಳ್ತಾರೆ. ಹೀಗೆ ಪಕ್ಕದ ಮನೆಯಲ್ಲಿ ಯಾರೋ ನನ್ನ ಫ್ರೆಂಡ್ಸ್ ಒಂದು ಫ್ಯಾಮಿಲಿ ಇತ್ತು, ಒಬ್ಬಳೇ ಮಗಳು, ಇಷ್ಟು ಪ್ರೀತಿಯೆಲ್ಲ ಸಾಕಿದ್ರು, ಅವಳು ಯಾರೋ ಹಿಂದೆ ಓಡೋಗ್ಬಿಟ್ಲು ಪ್ರೀತಿಯ ಲವ್ವಲ್ಲಿ. ಆ ಓಡೋದ ನೋವಿಗೆ ತಂದೆ ತಾಯಿಗಳು ಇಬ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ಅಂತ ಮಾತಾಡುವಾಗ ತಾಯಿ ಮಧ್ಯದಲ್ಲಿ ಬಾಯಿ ಹಾಕ್ತಾರೆ. ಮಧ್ಯದಲ್ಲಿ ಬಾಯಿ ಹಾಕ್ಬಿಟ್ಟು ಓಡೋದ್ರೆ ಸತ್ರ ಏನಾಯ್ತು, ತಂದೆ ತಾಯಿಗಳು ಸತ್ರ ಅವಳು ಸುಖವಾಗಿರ್ತಾಳಲ್ಲ ಅಂತ ಹೇಳ್ತಾರೆ. ಆಗ ಇನ್ನೊಂದು ಮಾತು ಹೇಳ್ತಾರೆ, ನಿಮ್ಮ ಮಗಳು ಹಾಗೆ ಓಡೋದ್ರೆ ಏನು ಮಾಡ್ತೀರಿ ಅಂತ ಕೇಳ್ತಾಳೆ. ಅದಕ್ಕೆ ತಂದೆ ಏನು ಮಾಡ್ತಾನೆ ಅಂದರೆ, ಮಗಳ ಮುಖ ಒಂದು ನಿಮಿಷ ನೋಡ್ಬಿಟ್ಟು, ಶಿ ಇಸ್ ಮೈ ಡಾಟರ್, ಶಿ ನೆವರ್ ಡೂ ಲೈಕ್ ದ್ಯಾಟ್. ಅವಳು ನನ್ನ ಮಗಳು. ಯಾರ ಮಗಳು ಅವಳು? ನನ್ನ ಮಗಳು. ನನ್ನ ಮಗಳು ಹಾಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮಾಡುವ ಸಾಧ್ಯತೆಗಳೆಲ್ಲ ಇದೆ, ತಂದೆಗೆ ಗೊತ್ತಿದೆ, ಓಡೋಗ್ತಾಳೆ, ಮಾಡಿದ್ರೆ ಏನು ಮಾಡ್ತಾಳೆ ಅಂತ. ಆದರೆ ಅವಳನ್ನು ದಾರಿ ತರಲಿಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಶಿಕ್ಷೆ ಕೊಡೋ ಬದಲು ಈ ರೀತಿಯಲ್ಲಿ ಹೇಳ್ತಾಳೆ, ಅವಳು ನನ್ನ ಮಗಳು ದಾರಿ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ, ಬಿಕಾಸ್ ಈಸ್ ಮೈ ಡಾಟರ್ ಅಂತೇಳಿ ಮಗಳಿಗೆ ಅಷ್ಟು ಹೇಳಿದ ಮೇಲೆ ಮಗಳು ಅವಳು ಎಂಥ ತಪ್ಪು ಮಾಡೋ ಮನಸ್ಥಿತಿಯಲ್ಲಿ ಇದ್ರೂ ಕೂಡ ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ತಂದೆಯ ಮಾತಿತ್ತಲ್ಲ, ಹಾಗೆ ಇದು ಇದಕ್ಕೆ ರಿವಾರ್ಡ್ಸ್ ಅಂತ ಹೇಳ್ತೇವೆ, ಶಿಕ್ಷೆ ಅಲ್ಲ. ಬಟ್ ಶಿಕ್ಷೆಗಿಂತಲೂ ಬಹಳ ಕಠೋರವಾದ ಇದು ಶಿಕ್ಷೆನೆ, ರಿವಾರ್ಡ್ಸ್. ಸೊ ಈ ಒಂದು ಮೆಥಡ್ಸ್ ಅಲ್ಲಿ ನಮ್ಮ ಕುಲಪತಿಗಳು, ಅದಕ್ಕೆ ಹೇಳೋದು, ಅವರು ವಾಣಿಜ್ಯ ಶಾಸ್ತ್ರಜ್ಞರಲ್ಲ, ಅವರೊಂದು ಸಮಾಜ ಶಾಸ್ತ್ರಜ್ಞರು. ಸೊ ಅದಕ್ಕೆ ಬೇಕಾದಷ್ಟು, ಅದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಬೇಕಾದಷ್ಟು ಮಾಡಿದ್ದಾರೆ. ಈಗ ರೋಡ್ ಸೈಡಲ್ಲಿ ಯಾಕೆ ಮೂತ್ರ ಮಾಡ್ತಾರೆ? ನಾನು ಮಾಡ್ತೇನೆ ಅರ್ಜೆಂಟ್ ಆದರೆ. ಈಗ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್, ಲಾಲ್ಬಾಗಲ್ಲೆಲ್ಲ ರೋಡ್ ಸೈಡಲ್ಲಿ ಹೋದ್ರೆ ಅಲ್ಲಲ್ಲೇ ಎಂತೆಂಥ ದೊಡ್ಡ ದೊಡ್ಡ ಆಫೀಸರ್ಸ್ಗಳೇ ಮಾಡ್ತಾರೆ. ಆಗ ನೀವು ಏನು ಹೇಳ್ಬೋದು, ಅವನಿಗೆ ಸಂಸ್ಕೃತಿ ಎಲ್ಲ ಬರೀ ನೋಡಿ ಮೂತ್ರ ಅಲ್ಲ, ಅವನದು ತಪ್ಪಲ್ಲ, ಅವನಿಗೆ ಮೂತ್ರ ಬಂದಿರ್ತದೆ, ಮೂತ್ರ ಮಾಡಲಿಕ್ಕೆ ಜಾಗ ಇರೋದಿಲ್ಲ, ಮಾಡ್ತಾನೆ. ಸೊ ಹಾಗಾಗಿ ವ್ಯಕ್ತಿಗಳನ್ನು ನಾವು ದೂಷಿಸುವುದಲ್ಲ, ವ್ಯಕ್ತಿಗಳು ಮಾಡುವ ತಪ್ಪಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ನಮ್ಮ ಮಾನ್ಯ ಕುಲಪತಿಗಳ ಒಂದು ಗುಣ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಬೇಕಾದಷ್ಟು ಕೆಲಸಗಳು ಮಾಡಿದ್ದಾರೆ, ನೋಡಿದ್ದೀರಿ. ಕೊಣಾಜಿಯಲ್ಲಿ ಭಾಳಷ್ಟು ಅನಾಹುತಗಳು ನಡೀತಾ ಇದ್ರು, ಜನಗಳು ಅಲ್ಲಲ್ಲೇ ಟಾಯ್ಲೆಟ್ ಮಾಡ್ತಿದ್ರು, ಅಲ್ಲೆಲ್ಲ ನೋಡಿದ್ದೇನೆ. ಅಲ್ಲ ವಾಸನೆ ಬರ್ತಿತ್ತು, ಕ್ವಾರ್ಟರ್ಸ್ನವ್ರದ್ದು ಕಂಪ್ಲೇಂಟ್ ಇತ್ತು, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಏನೇನೋ ಮಾತಾಡ್ತಿದ್ರು, ಸಾಹೇಬರ ನಕಲ್ ಮಲ್ ಬೇರೆ ಮುಕ್ಕಲ್ ಮಲ್ ಬೇರೆ ಹೇಳ್ತಿದ್ರು ಯಾರ್ಯಾರ ಮೇಲೆ. ಬಟ್ ಯಾರು ಮಾಡಿದ್ರು ಕೂಡ ಮಾಡಿದವ್ರದ್ದು ತಪ್ಪಲ್ಲ, ಮಾಡಿದಾಗೆ ಮಾಡಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಸುಂದರವಾದ ಶೌಚಾಲಯನ ಕಟ್ಸ್ಕೊಟ್ರು. ಸೊ ಅದೊಂದೇ ಅಲ್ಲ, ಈಗ ನೋಡಿ ಕೋವಿಡ್ ಟೈಮಲ್ಲಿ, ಲಾಸ್ಟ್ ಟೈಮ್ನಲ್ಲಿ ನೋಡಿದೆ, ಸುಮಾರು ಕಾರ್ಯಕ್ರಮಗಳಿವೆ. ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ಯಾವ ವೈಸ್ ಚಾನ್ಸಲರ್ಸ್ಗಳು ಕೂಡ ಮಾಡಿಲ್ಲ. ಬಿಲ್ಡಿಂಗ್ ಕಟ್ಬೋದು, ಇನ್ನೊಂದು ಮಾಡ್ಬೋದು, ಮಿಷಿನ್ ತರಿಸ್ಬೋದು, ಏನೇನೋ ಕೋಟಿಗಟ್ಟಲೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ರೂಪಿಸ್ಬೋದು. ಬಟ್ ಈ ರೀತಿಯಲ್ಲಿ ಸಮಾಜಮುಖಿ, ಸಮಾಜಕ್ಕೆ ಮನುಷ್ಯನಿಗೆ ಬೇಕಾಗಿರುವ ಕಾರ್ಯಕ್ರಮಗಳನ್ನು ಮಾಡಿರುವ ವೈಸ್ ಚಾನ್ಸಲರ್ಗಳಲ್ಲಿ ನನಗನ್ಸಿದ ಮಟ್ಟಿಗೆ ನನಗೆ ಸಿಕ್ಕಿಲ್ಲ ಯಾರು ಕೂಡ. ಸೊ ಹಾಗಾಗಿ ನಮ್ಮ ಮಾನ್ಯ ಕುಲಪತಿಗಳೇ ದ ಫಸ್ಟ್ ಮ್ಯಾನ್ ಡೂಯಿಂಗ್ ಆಲ್ ದಿಸ್ ಪೀಪಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್. ಸೊ ಹಾಗೆ ತುಂಬ ಕಾರ್ಯಕ್ರಮಗಳಿವೆ. ಇದರಲ್ಲಿ ಅವರ 2 ವರ್ಷದ ಅಕಾಡೆಮಿಕ್ ಆಗಿ ಎಷ್ಟೆಷ್ಟು ಹೊಸ ಹೊಸ ಅಧ್ಯಯನ ಪೀಠಗಳು ತೆರೆದಿದ್ದಾರೆ, ವಿಭಾಗಗಳನ್ನು ತೆರೆದಿದ್ದಾರೆ.
ಜೊತೆಗೆ ಏನೇನು ಅದೆಲ್ಲ ಕಾರ್ಯಕ್ರಮ ಮಾಡಿದರೆ ನಾನು ಅದೆಲ್ಲ ಓದಲಿಕ್ಕೆ ಹೋಗೋದಿಲ್ಲ. ಸೊ ಓದಿದರೆ ಅದಕ್ಕೆ ಒಂದು ಅರ್ಧ ಗಂಟೆ ಬೇಕು, ಇದರಲ್ಲಿ ಡಿಟೇಲ್ ಆಗಿದೆ. ಸೊ ಇದನ್ನು ಬಿಟ್ಟು ಈಗ ನಾನು ಮೊದಲೇ ಹೇಳಿದಾಗೆ ಇದೊಂದು ಸುಂದರವಾದ ಗಾರ್ಡನ್ ಅವರ ಸವಿ ನೆನಪಿಗೆ ಅವರ 2 ವರ್ಷದ ಕಾರ್ಯಕ್ರಮ ಸವಿ ನೆನಪಿಗಾಗಿ ಮಾಡಿದ್ದೇವೆ. ಇನ್ನೊಂದು ವರ್ಷಕ್ಕೆ 3ನೇ ವರ್ಷಕ್ಕೆ ಇನ್ನೂ 2 ಗಾರ್ಡನ್ ಮಾಡ್ತೇವೆ. 4ನೇ ವರ್ಷಕ್ಕೆ ಇಡೀ ಯೂನಿವರ್ಸಿಟಿಯನ್ನೇ ಗಾರ್ಡನ್ ಆಗಿ ಮಾಡಿ, ಗಾರ್ಡನ್ ಅಂದ ತಕ್ಷಣ ನೀವು ಖಾಲಿ ಹೂವಿನ ಗಿಡಗಳು ಏನು ಅಂದ ಚಂದಗಳು ಅಂತ ತಿಳ್ಕೊಳ್ಬೇಡಿ. ಆ ಹೂವು ಯಾವ ರೀತಿ ಅರಳಿ ಖುಷಿಯಾಗಿ ಇರ್ತದೋ ಅಷ್ಟೇ ಖುಷಿಯಾಗಿ ಮನಸ್ಥಿತಿಯನ್ನು ಅವರು ಮಾಡಿ ಹೋಗ್ತಾರೆ. ಖರೆ ಹೂವಿನ ಗಿಡ ನೆಡೋದಲ್ಲ, ಹೂವಿನ ಗಿಡದಷ್ಟೇ ಮೃದುವಾಗಿ, ಸಂತೋಷವಾಗಿ, ಖುಷಿಯಾಗಿ ಇರುವಂಥ ಮನಸ್ಥಿತಿಗಳನ್ನು ಇಲ್ಲಿ ಸ್ಥಾಪಿಸ್ತಾರೆ. ಸೊ ಅನ್ನೋ ನಮಗೆ ಭರವಸೆ ಇದೆ. ಸೊ ಹಾಗಾಗಿ ಇವತ್ತಿನ ನಮ್ಮ ಸಣ್ಣ ಗಾರ್ಡನ್ ಉದ್ಘಾಟನೆಗೆ ಮಾನ್ಯ ಕುಲಪತಿಗಳು ಬಂದಿದ್ದಾರೆ. ಸೊ ಅದಕ್ಕೆ ಅವರಿಗೆ ನಮ್ಮ ನಿಲಯದ ನಾನೇನು ಮಾಡಿದ್ದಲ್ಲ, ಇದು ನಮ್ಮ ನಿಲಯ ಇದರಲ್ಲಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡೋ ಭಾಳಷ್ಟು ಕೆಲಸಗಾರರಿದ್ದಾರೆ. 4-5 ಜನ ಮಹಿಳೆಯರಿದ್ದಾರೆ, ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಜಯರಾಮ್ ಮತ್ತು ಗಣಪತಿ ಅವರೆಲ್ಲ. ಸೊ ಅವರೆಲ್ಲ ಪಾಪ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ದಿನ ಬರ್ತಿದ್ರು, ಬಂದು ಗಿಡ ನೆಟ್ಟಿದ್ದಾರೆ, ಅದಕ್ಕೆಲ್ಲ ಮಾಡಿದ್ದಾರೆ. ನಾವೇನು ಅದಕ್ಕೆ ಯಾವುದಕ್ಕೂ ಲೇಬರರ್ಸನ್ನು ನಾವು ಹೈರ್ ಮಾಡಲಿಲ್ಲ, ಯಾವುದಕ್ಕೂ ಕೂಲಿ ಕೆಲಸದವ್ರನ್ನ ನಾವು ತೊಗೊಂಡಿಲ್ಲ, ಎಲ್ಲ ನಮ್ಮ ಕಾರ್ಮಿಕರೇ ಮಾಡಿರೋದು. ಹಾಗಾಗಿ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇದಕ್ಕೆಲ್ಲ ಪೂರಕವಾಗಿರುವಂಥ ನಾನು ಮೊದಲು ಹೇಳಿದಂಥ ನಮ್ಮ ಆಡಳಿತ ವರ್ಗದವರು ಖುಷಿಯಾಗಿದ್ದರೆ ನಾವು ಇನ್ನೂ ಹಲವಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೋದು. ಸೊ ಅಂತೇಳಿ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಮಾವಿದು ನೇಸಾರ ನಿನಗೆ ಉದ್ಧರಿಸು ದೇವಾದಿದೇವ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನು ಈ ಒಂದು ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕಿರುವಂಥವರು ಶ್ರೀ ಅನಂತಕೃಷ್ಣ ಸಂಶೋಧನಾ ವಿದ್ಯಾರ್ಥಿ. ಇವರು ದಯಮಾಡಿ ವೇದಿಕೆಗೆ ಬಂದು ಇಲ್ಲಿ ಕಳೆದಂತಹ ದಿನಗಳು ಮತ್ತು ಇಲ್ಲಿ ಪಡೆದುಕೊಂಡಂತಹ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಲಾಕ್ಡೌನ್ ಅನೌನ್ಸ್ ಆಗಿ ಇನ್ನೇನು ಎಲ್ಲರೂ ಕೂಡ ಹಾಸ್ಟೆಲಿಂದ ಅವರವರ ಊರಿಗೆ ತೆರಳುವಂತಹ ಗೊಂದಲದಲ್ಲಿ ಇದ್ವಿ. ಆ ಟೈಮಲ್ಲಿ ಒಂದಿಷ್ಟು ಜನ ಹುಡುಕಾಟದಲ್ಲಿ ಬಸ್ಸಲ್ಲಿ ಸೀಟ್ ಇಲ್ಲ ಇತ್ಯಾದಿ ಸಮಸ್ಯೆಗಳನ್ನು ಅನುಭವಿಸಿದ್ವಿ. ಇನ್ನೊಂದಿಷ್ಟು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಿದ್ರೆ, ಮನೆಯಲ್ಲಿ ಚಿಕ್ಕ ಮಗ ಇದ್ದಾನೆ. ನಾನು ಇಲ್ಲಿಂದ ಕೋವಿಡನ್ನು ಅವನಿಗೆ ಏನೋ ತೊಂದರೆ ಆಗಬಾರ್ದು ಅಂತ ಹೇಳುವ ಹಿತದೃಷ್ಟಿಯಿಂದ ನಾನು ಇಲ್ಲೇ ಉಳಿಯುವ ಅನಿವಾರ್ಯತೆಯೂ ಆಯಿತು. ಆದರೆ ಇಲ್ಲಿ ಉಳಿಯುವ ಅವಕಾಶ ಅಂತ ಹೇಳುವಂಥದ್ದು ಆಡಳಿತಾತ್ಮಕವಾಗಿ ಅವಕಾಶ ಇಲ್ಲದಿದ್ದಾಗ ಮಾನವೀಯತೆ ದೃಷ್ಟಿಯಲ್ಲಿ ನಮಗೆಲ್ಲರಿಗೂ ಕೂಡ ನನ್ನ ಸಹಪಾಠಿಗಳಿಗೂ ಕೂಡ ಅನುವು ಮಾಡಿಕೊಟ್ಟು ಯಾವುದೇ ತೊಂದರೆ ಆಗದೆ ನಮ್ಮನ್ನು ಇಲ್ಲಿ ಉಳಿಸಿಕೊಂಡಿರುವುದಕ್ಕೆ ಈ ಕೋವಿಡ್ ಕಾಲಘಟ್ಟದ ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದಕ್ಕೆ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೇವೆ. ಎಲ್ಲ ಆಡಳಿತ ವರ್ಗದವರಿಗೂ, ಕುಲಪತಿಗಳಿಗೂ, ಕುಲಸಚಿವರಿಗೂ ಹಾಗೂ ನಿಲಯ ಪಾಲಕರಿಗೆ ನಾವು ಆಭಾರಿಗಳು. ಯಾಕೆ ಅಂತ ಹೇಳಿದ್ರೆ, ಈ ಉಳ್ಕೊಳ್ಳುವಂತಹ ವ್ಯವಸ್ಥೆ ಮಾಡಲಿಕ್ಕೆ ಕಾರಣ ಒಂದು ಗೋವಿಂದರಾಜ್ ಸರು ಮತ್ತು ಕುಲಪತಿಗಳು, ಅದಲ್ಲದೆ ಕುಲಸಚಿವರಾಗಿ ಕಿಶೋರ್ ಸರ್ ಕೂಡ ಅಧಿಕಾರ ಸ್ವೀಕಾರ ಮಾಡಿದ ಮರುದಿವಸನೇ ಖುದ್ದಾಗಿ ಇಲ್ಲಿ ಬಂದು ನಮ್ಮನ್ನು ವಿಚಾರಿಸಿ ನಮಗೆ ಧೈರ್ಯ ತುಂಬಿ ಹೋಗಿರುವಂಥದ್ದು. ಇದೆಲ್ಲವೂ ಕೂಡ ನಮಗೊಂದು ಪ್ರೋತ್ಸಾಹಕರವಾದಂತಹ ವಾತಾವರಣ ಸೃಷ್ಟಿಯಾಯಿತು. ಹಾಗಿದ್ರೆ ಇರುವುದರಿಂದ ಏನು ಲಾಭ ಆಗಿದೆ ನಮಗೆ ಅಂತ ಕೇಳಿದರೆ, ಒಂದು ನಮ್ಮ ಸಂಶೋಧನಾ ಚಟುವಟಿಕೆಗಳು ಅಲ್ಲೇ ನಿಂತು ಹೋಗಲಿಲ್ಲ. ಯಾಕೆ ಅಂತ ಕೇಳಿದರೆ, ನಾವು ಮನೆಗೆ ಹೋದಾಗ ಆ ಪರಿಸರ ಅಂತ ಹೇಳುವಂಥದ್ದು ಅದಕ್ಕೆ ಪೂರಕವಾಗಿರುವುದಿಲ್ಲ. ಈ ಕ್ಯಾಂಪಸ್ಸಲ್ಲೇ ಇದ್ದಾಗ ಆ ಪೂರಕವಾದಂತಹ ಪರಿಸರ ಇದ್ದ ಕಾರಣ ಒಂದಿಷ್ಟು ಕಾರ್ಯಗಳನ್ನು ನಾವು ಸಾಧಿಸಿದ್ದೇವೆ, ಎಲ್ಲರೂ ಕೂಡ ಸಾಧಿಸಿದ್ದೇವೆ ಅಂತ ಹೇಳುವಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೇವೆ. ಯಾಕೆ ಅಂತ ಕೇಳಿದರೆ, ಒಂದಿಷ್ಟು ಜನ ನನ್ನ ಸಹಪಾಠಿಗಳಲ್ಲಿ ಬಂಧು ಮಿತ್ರರನ್ನು ಕಳ್ಕೊಂಡಿದ್ದಾರೆ ಈ ಕೊರೋನಾದಲ್ಲಿ. ಅಂತಹ ಸಂದರ್ಭದಲ್ಲಿ ಧೈರ್ಯ ಕಳ್ಕೊಂಡಾಗ ಅವರು ಕೂಡ ನಮ್ಮೊಟ್ಟಿಗೆ ಇಲ್ಲಿ ಇದ್ದು ಮನೆಯವರಿಗೆ ಕಷ್ಟವನ್ನು ಕೊಡಬಾರದು ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲಿ ಉಳ್ಕೊಳ್ಳುವಂತಹ ಪರಿಸ್ಥಿತಿ. ಇನ್ನು ಕೆಲವರಿಗೆ ಪ್ರಯಾಣಕ್ಕೆ ಅವಕಾಶಗಳಿಲ್ಲದೆ ಬಾಕಿಯಾಗಿದ್ದೇವೆ. ಈ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಕೂಡ ನಮ್ಮ ವಿದ್ಯೆ ಅಥವಾ ವಿದ್ಯಾಭ್ಯಾಸ ಸುಗಮವಾಗಿ ಮುಂದೆ ಹೋಗಲಿಕ್ಕೆ ಅನುವು ಮಾಡಿಕೊಟ್ಟು ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇದಲ್ಲದೆ ಈ ಕೋವಿಡ್ ಕಾಲಘಟ್ಟದಲ್ಲಿ ಕುಲಪತಿಗಳ ಆದೇಶದ ಮೇರೆಗೆ ನಮ್ಮ ಜೊತೆಯಲ್ಲಿ ಇಲ್ಲಿ ಕೆಲಸ ಮಾಡುವಂತಹ ಒಂದಿಷ್ಟು ಜನರಿಗೆ ಕುಲಪತಿಗಳ
ವಿಶೇಷವಾದಂತಹ ಮಾನವೀಯತೆ ದೃಷ್ಟಿಯಲ್ಲಿ ಮಧ್ಯಾಹ್ನದ ಊಟವನ್ನು ಕೂಡ ಕೊಟ್ಟಿದ್ದಾರೆ. ನಮಗೆ ಊಟ ಮಾಡ್ತಾಯಿದ್ರು, ಅದರ ಜೊತೆಯಲ್ಲಿ ಅವರಿಗೂ ಕೂಡ ಊಟವನ್ನು ಕೊಟ್ಟು ಆ ಸಮಾಜಮುಖಿಯಾದಂತಹ ಕಾರ್ಯದಲ್ಲಿ ನಮ್ಮ ಕುಲಪತಿಗಳು ಹೇಗೆ ಮಾಡುವುದು ಅಂತ ತೋರಿಸಿಕೊಟ್ಟಿರುವಂಥದ್ದು. ಇದಕ್ಕೆ ಸಹಕರಿಸಿದ ತಮಗೆಲ್ಲರಿಗೂ ಅಲ್ಲದೆ ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ಅಡುಗೆಯನ್ನು ಮಾಡಿದಂತಹ ನಾಗರಾಜ್ ಅವರಿಗೆ ಮತ್ತು ಬೇಕಾದಾಗ ಶುಚಿತ್ವದ ಕಡೆಗೆ ಗಮನ ಕೊಟ್ಟಂತಹ ಎಲ್ಲ ಅಕ್ಕಂದರಿಗೆ, ಆಗುಹೋಗುಗಳ ಮೇಲೆ ಗಮನ ಕೊಟ್ಟಂತಹ ಸೆಕ್ಯೂರಿಟಿಯವರಿಗೆ ಎಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅದಲ್ಲದೆ ಈ ಕೋವಿಡ್ ಕಾಲಘಟ್ಟದಲ್ಲಿ ನನ್ನ ಅನೇಕ ಸಹಪಾಠಿಗಳು ನಮ್ಮ ಕುಲಪತಿಗಳ ಹತ್ರ ಒಂದು ಸಣ್ಣದಾದಂತಹ ವಿಜ್ಞಾಪನೆ ಇದೆ. ಯಾಕೆಂತ ಕೇಳಿದರೆ ಅನೇಕರಲ್ಲಿ ಫೆಲೋಶಿಪ್ ಬರುವಂಥದ್ದು ಅಥವಾ ಯಾವುದೇ ರೀತಿಯಾದಂತಹ ಪಾರ್ಟ್ ಟೈಮ್ ಗೆಸ್ಟ್ ಫ್ಯಾಕಲ್ಟಿ ಆಗಿರುವಂಥವರು ಎಲ್ಲರಿಗೂ ಕೂಡ ಒಂದಿಷ್ಟು ಸಮಸ್ಯೆಗಳು ನಮಗೂ ಕೂಡ ಇದೆ. ಅದರಲ್ಲಿಯೂ ಕೂಡ ನಮಗೇನಾದರೂ ಅವಕಾಶಗಳಿದ್ದಲ್ಲಿ ವಿಶ್ವವಿದ್ಯಾಲಯದ ಕಡೆಯಿಂದ ಸಹಾಯ ಮಾಡುವಂತಹ ಅವಕಾಶಗಳಿದ್ದಲ್ಲಿ ನಮಗೂ ಕೂಡ ಸಹಾಯವನ್ನು ಕೊಡಲಿಕ್ಕೆ ಸಾಧ್ಯ ಇದ್ದರೆ ಕೊಡಬೇಕು ಅಂತ ನಾವು ಕೇಳಿಕೊಳ್ತೇವೆ. ಇಷ್ಟು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಇನ್ನೋರ್ವ ವಿದ್ಯಾರ್ಥಿ ಭಾರ್ಗವ್ ದೂರದ ಅಸ್ಸಾಂ ರಾಜ್ಯದ ಊರಿನವರಾಗಿದ್ದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡುತ್ತಿರುವಂತವರು. ಇವರು ತಮ್ಮ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. Good afternoon to one and all present here. Myself Bhargav Bhushan Saikia and I am from Assam, Jorhat, which is northeast. I am here exactly from 28th of April. I remember when we first received the lockdown news. From then onwards, from the very advent of the coronavirus as such, so I am here, and everything, it is manageable. Okay, no problem. But yes, deep down, we are all human beings, and me being far away, it's almost 4,000 plus kilometers. So definitely, I am feeling homesick almost every day till date. Then it is also my very first experience outside home. In the past 15 years till graduation, my studies are there itself in Jorhat, my hometown. So this is my very first experience outside home after 15 years, and I can say that till now it is not bad. I mean, not bad as in everything is good, manageable, we are managing. And like I said, that homesick part, I think it's not only my sole problem. I believe if other person were in my place, then he or she would have also felt the same way like I am doing right now. So keeping that aside, rest here is everything okay. I mean, food, staying and all, no problem. And many people ask me how are you doing, what are you doing during this it's a mixture of things. Sometimes I do read some articles from magazine or newspaper, or else I study something else out of curiosity, or yes, most of my time goes in talking with my parents. No doubt, me being far away, they are worried, and you know now how parents are. Even we try to convince them that okay, we are fine, but still down the line they have some kind of fear and doubt that they don't show. But it is our duty as children to understand them as well as the situation. And in a situation like this, what I observed is, no doubt, we being persons, many a times we might think emotionally, but I believe being emotional is a good thing. Keeping that aside, we also have to think practically. And yes, no doubt, I am saying this thing, the very statement, it is very difficult when it comes to implementation. I mean, many a times, I was attempting even to go home. Firstly, why I am staying back here is I had a plan of going home firstly, and it was through Bangalore. So then situation was very, very severe in Bangalore. That is one reason. Secondly, in Assam also the cases are increasing, and apart from that, the movement between the interstate, inter-district and all those things were totally banned. So even if I go from here and reach out till Guwahati, which is the gateway of Northeast, if you go from any state from here or elsewhere, so Guwahati is the main gateway. So from there the Northeast starts. So as I was saying,
like even if I reach out Guwahati, then again from Guwahati to my district's name is Jorhat, which is 7 hours journey from Guwahati. So even if I reach out till Guwahati means I need DC permission to go to my district. So I thought that, okay, let us see if the situation in the near future, I mean in the upcoming days, gets a bit stabilized, then I will see what can be done. Till date, like everything is okay, like I said. But yes, what to say, like it's a good experience. I mean, good experience as in we got to learn like many things, and yes, emotionally I believe many people here which are present will agree with me on this, that situation like this like makes us strong, like emotionally. That's the reward which we get at the end of the day. So with this, I would like to conclude my speech here. Thank you very much. ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯ ಸಿಬ್ಬಂದಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಜಯಪ್ರಕಾಶ್ ಇವರು ನಮ್ಮೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅತಿಥಿಯವರನ್ನು ವಂದಿಸ್ತಾ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಯವರನ್ನು ವಂದಿಸ್ತಾ ಹಾಗೂ ಇಲ್ಲಿ ಬಂದಂಥ ಸಭಿಕರನ್ನು ವಂದಿಸ್ತಾ ಹಾಗೂ ಸ್ಟೂಡೆಂಟ್, ಫ್ಯಾಕಲ್ಟಿ, ಸೂಪರ್ವೈಸರ್ ಹಾಗೂ ಎಲ್ಲರನ್ನೂ ವಂದಿಸ್ತಾ ಹಾಗೂ ಭದ್ರತಾ ಸಿಬ್ಬಂದಿಯವರಿಗೂ ಗೌರವಿಸ್ತಾ, ನಮಗೆ ಕೋವಿಡ್-19 ಟೈಮಲ್ಲಿ ಊಟದ ಹಾಗೂ ಉಪಹಾರದ ವ್ಯವಸ್ಥೆಗೆ ತುಂಬ ಕಷ್ಟವಿತ್ತು. ಆ ಕಷ್ಟವನ್ನು ನಮ್ಮ ಕುಲಪತಿಯವರಾದಂಥ ಅವರು ಹೋಗಲಾಡಿಸಿದ್ರು. ಯಾಕೆಂದರೆ ಬೇರೆ ಆ ಟೈಮಲ್ಲಿ ಯಾವುದೇ ಅಂಗಡಿ ಮುಂಗಟ್ಟು ಹೋಟೆಲ್ಗಳು ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ ಹಾಗೂ ನಮಗೆ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಗೌರವಾನ್ವಿತ ಪರೀಕ್ಷಾಂಗ ಕುಲಸಚಿವರಾಗಿರುವಂತಹ ಪ್ರೊಫೆಸರ್ ಧರ್ಮ ಸರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಗೌರವಾನ್ವಿತ ಕುಲಪತಿಗಳೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯರೇ, ಹಾಸ್ಟೆಲ್ನಲ್ಲಿ ಒಂದು ಕೈತೋಟವನ್ನು ಉದ್ಘಾಟನೆ ಮಾಡೋದು, ಅದರ ಜೊತೆಗೆ ಗೌರವಾನ್ವಿತ ಕುಲಪತಿಗಳ 2 ವರ್ಷದ ಪ್ರಯಾಣವನ್ನು ನೆನಪಿಸ್ಕೊಳ್ಳೋದು ಭಾಳ ಅರ್ಥಗರ್ಭಿತವಾದ ಈ ಕಾರ್ಯಕ್ರಮ. ಅದಕ್ಕೆ ನಾನು ನಿಲಯ ಪಾಲಕರಾದ ಡಾಕ್ಟರ್ ಗೋವಿಂದರಾಜರನ್ನು ಮತ್ತು ಸಹಕರಿಸಿದಂಥ ಎಲ್ಲ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಮತ್ತು ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ. ಹೂತೋಟ ಮತ್ತು ಅದು ಹೇಗಿರಬೇಕು, ಏನಾಗುತ್ತೆ, 3 ವರ್ಷಕ್ಕೆ ಏನಾಗುತ್ತೆ, 4 ವರ್ಷಕ್ಕೆ ಏನಾಗುತ್ತೆ ಅನ್ನುವ ಒಂದು ಭಾಳ ದೊಡ್ಡ ಯೋಜನೆಯನ್ನು ನಮ್ಮ ಡಾಕ್ಟರ್ ಗೋವಿಂದರಾಜ್ ಕೊಟ್ಟಿದ್ದಾರೆ. ಈ ವೇದಿಕೆಯನ್ನು ಬಳಸ್ಕೊಂಡು 2 ನಿಮಿಷದಲ್ಲಿ ನಮ್ಮ ಕುಲಪತಿಗಳ ಪ್ರಯಾಣವನ್ನು ಒಂದು ಸಣ್ಣ ಬೇರೆ ಬೇರೆ ವಿಷಯಗಳನ್ನು ಸೇರಿಸ್ಕೊಂಡಾಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಹುಶಃ ಭಾಳ ಒಳ್ಳೆಯ ಜಾಗ ಇದು ಹಾಸ್ಟೆಲ್. ವಿದ್ಯಾರ್ಥಿಗಳು, ನಾನು ಕಲಿತ ಜಾಗ, ನಾನು ಊಟ ಮಾಡಿದಂಥ ಜಾಗ, ನಾನು ಸೆಕ್ರೆಟರಿ ಆಗಿದ್ದಾಗ ಇನಾಗ್ಯುರೇಟ್ ಆದಂಥ ಬಿಲ್ಡಿಂಗ್, ಇಂಥ ಒಳ್ಳೆಯ ಜಾಗದಲ್ಲಿ 2 ವರ್ಷದ ನಮ್ಮ ಗೌರವಾನ್ವಿತ ಕುಲಪತಿಗಳ ಪ್ರಯಾಣವನ್ನು ಆಡಳಿತದ ಮತ್ತು ಶೈಕ್ಷಣಿಕ ಕ್ರಾಂತಿ ಮಾಡಿದಂಥ ಒಂದು ಪ್ರಯಾಣದ ಮೆಲುಕು ಹಾಕೋದು ಅಂತಂದರೆ ಭಾಳ ದೊಡ್ಡ ವಿಷಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಸಿಂಗಲ್ ಹ್ಯಾಂಡೆಡ್ಲಿ ಬರೀ ಒಬ್ಬ ಇಡೀ ಆಡಳಿತವನ್ನು ಮಾತ್ರ ಅಲ್ಲ, 2 ವರ್ಷದಲ್ಲಿ ಭಾಳ ಸಕ್ಸಸ್ಫುಲ್ ಆಗಿ ತಗೊಂಡೋದು. ಸುಮಾರು 211 ಕಾಲೇಜುಗಳ ವಿದ್ಯಾರ್ಥಿಗಳ, ಪೋಷಕರ ಎಲ್ಲ ಬೇಕು ಬೇಡಿಕೆಗಳನ್ನು ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಿಭಾಯಿಸ್ಕೊಂಡು ಹೋಗಿರುವ ಈ ಶಕ್ತಿ, ಈ ದೇವರು ಈ ಶಕ್ತಿ ಕೊಟ್ಟಿರುವ ನಮ್ಮ ಗೌರವಾನ್ವಿತ ಕುಲಪತಿಗಳಿಗೆ ಇನ್ನೊಂದು 2 ವರ್ಷದಲ್ಲಿ ಭಾಳ ಅದ್ಭುತವಾದ ಕೆಲಸ ಮಾಡಿಕೊಳ್ಳುವಂಥ ಶಕ್ತಿಯೂ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀವೆಲ್ಲರಿಗೂ ಗೊತ್ತಿರುವ ಹಾಗೆ ಪರೀಕ್ಷಾಂಗ ವಿಭಾಗದಲ್ಲಿ ಆಗಿರುವಂಥ ಎಲ್ಲ ಕೆಲಸಗಳನ್ನು ನೇರವಾಗಿ ಅದನ್ನು ನಿರ್ದೇಶನ ಮಾತ್ರ ಅಲ್ಲ, ಸ್ವಂತ ಕೈಯಿಂದ ಮಾಡಿದಂಥ ಅತ್ಯಂತ ದೊಡ್ಡ ಮನಸ್ಸಿನ ಕುಲಪತಿಗಳು ನಮ್ಮ ಜೊತೆಗಿರುವಾಗ ಯಾವುದೇ ಥರದ ರಿಸ್ಕ್ ತಗೊಳ್ಳೋಕ್ಕೆ ನನಗಂತೂ ಭಯನೇ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಕೋವಿಡ್ ಒಂದು ಕಡೆ ಇದೆ, ನನ್ನ ಸ್ನೇಹಿತರು ಹೇಳಿದಾಗೆ ಕೋವಿಡ್ ಒಂದು ಕಡೆ ಇದೆ, ವಿದ್ಯಾರ್ಥಿಗಳ ಪೋಷಕರ ಆತಂಕ ಇನ್ನೊಂದು ಕಡೆ ಇದೆ, ಎಂಟೈರ್ ಸಮಾಜ ಇವರನ್ನು ನೋಡ್ತಾ ಇದೆ, ಕುಲಪತಿಗಳನ್ನು ನೋಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಷ್ಟೋ ದೃಢ ನಿರ್ಧಾರವನ್ನು ತಗೊಂಡು, ನಾನು ಆಡಳಿತಗಾರ ಮಾತ್ರ ಅಲ್ಲ, ಗೋವಿಂದರಾಜ್ ಹೇಳ್ತಾ ಇದ್ದಾಗೆ ನನಗೆ ಮನುಷ್ಯರ ಮನಸ್ಸಿಗೆ ನಾನು ರೆಸ್ಪಾಂಡ್ ಮಾಡಲಿಕ್ಕೂ ಸಾಧ್ಯ ಇದೆ ಅಂತ ಹೇಳ್ತಾ, ಮತ್ತು ಕಷ್ಟ ಇರುವ ಜನರನ್ನು ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತೀನಿ, ಊಟ ಅದು ಇದು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಏನು ಕೊರತೆ ಆಗಿದೆ ನಮ್ಗೆ ಹೇಳಿ ಅದನ್ನೆಲ್ಲವನ್ನು ಏಕಕಾಲದಲ್ಲಿ ಸಿಂಗಲ್ ಹ್ಯಾಂಡೆಡ್ನಲ್ಲಿ ಮ್ಯಾನೇಜ್ ಮಾಡುವ, ಅವ್ರು ಹೇಳುವ ಭಾಷೆಯಲ್ಲಿ ಹೇಳೋದಾದರೆ ಮಲ್ಟಿ ಟಾಸ್ಕಿಂಗ್ ಮಾಡಿರುವ ಗೌರವಾನ್ವಿತ ಕುಲಪತಿಗಳ 2 ವರ್ಷ ಅತ್ಯಂತ ಸಂತುಷ್ಟದಾಯಕವಾದದ್ದು. ದೇವರು ಅವರಿಗೆ ಎನರ್ಜಿ ಕೊಟ್ಟಿದ್ದಾರೆ.
ಮತ್ತು ಅವ್ರ ಜೊತೆಗೆ ಸಾಕಷ್ಟು ಸ್ನೇಹಿತರನ್ನು ಕೊಟ್ಟಿದ್ದಾರೆ, ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನೋವಿರುವ ಎಲ್ಲ ಜನರ ಕಷ್ಟಗಳನ್ನು ಅರಿಸಿಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಯಿತು ಅಂತ ನಾನು ತಿಳ್ಕೊಂಡಿದ್ದೇನೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಪರೀಕ್ಷಾಂಗ ಕುಲಸಚಿವನಾಗಿ ನಾನು ಬಹಳ ಕೃತಜ್ಞತಾ ಮನೋಭಾವನೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಸರ್. ನಮ್ಮ 2 ವರ್ಷದ ಮಕ್ಕಳು ಬೇರೆ ವಿಶ್ವವಿದ್ಯಾನಿಲಯ ಆದದ್ದನ್ನು ನೋಡಿದ್ರೆ ಅಲ್ಲೂ ಸಮಸ್ಯೆ ಇತ್ತು, ಅಲ್ಲೂ ನಿಭಾಯಿಸಿದ್ದಾರೆ. ಅಲ್ಲೂ ಕುಲಪತಿಗಳು, ಕುಲಸಚಿವರು, ಕುಲಸಚಿವ ಪರಿಸಂಗರು ಎಲ್ಲೂ ನಿಭಾಯಿಸಿದ್ದಾರೆ. ಆದರೆ ನಮ್ಮ ಮಕ್ಕಳಿಗೆ ಸಿಕ್ಕಿರುವ ತೃಪ್ತಿಯ ಒಂದು ಲೆವೆಲನ್ನು ನೋಡ್ತಾ ಬಂದರೆ ಅದು ಬಹಳ ಅದ್ಭುತವಾದದ್ದು. ಕುಲಪತಿಗಳಿಂದ ಹಿಡಿದು ಇಡೀ ವಿಶ್ವವಿದ್ಯಾನಿಲಯಕ್ಕೆ ಪೇರೆಂಟ್ಸ್ಗಳು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾಗ ಪ್ರತಿ ಸಾರಿ ನಾವು ಕೈ ತೋರಿಸ್ತಾ ಇದ್ದಿದ್ದು ಗೌರವಾನ್ವಿತ ಕುಲಪತಿಗಳು. ಈ ಥರದೊಂದು ನಿರ್ಧಾರ ತಗೊಳ್ಳೋಕ್ಕೆ ಬೇರೆ ಯಾರಿಗೂ ಸಾಧ್ಯ ಇರಲಿಲ್ಲ. ಅದು ಪರೀಕ್ಷೆಗೆ ಸಂಬಂಧಪಟ್ಟಾಗಿರ್ಬೋದು, ಅದು ಫೀಸ್ಗೆ ಸಂಬಂಧಪಟ್ಟಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಕಷ್ಟ ಬಂದಾಗ ಯಾವ ರೀತಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅಂತಿತ್ತು. ವಿದೇಶಗಳಲ್ಲಿ ಪರೀಕ್ಷೆ ಮಾಡುವಂಥ ಒಂದು ಕ್ರಮ ಇದೆ ಅಲ್ಲ, ಇಡೀ ದೇಶದಲ್ಲಿ ನಿಮಗೆಲ್ಲರಿಗೂ ಅದು ಸ್ಟಾಕ್ ಮಾಡಿ ಇವತ್ತಿಗೂ ಕೂಡ ಪ್ರಚಾರ ತಗೊಂಡಿಲ್ಲ ಅವರು. ಇವತ್ತಿಗೂ ಕೂಡ ಎಲ್ಲೂ ಕೂಡ ಯಾವುದೋ ಪತ್ರಿಕೆಯಲ್ಲಿ ಅದನ್ನು ಬಹಿರಂಗಗೊಳಿಸಲಿಲ್ಲ ಅವರು. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದಂಥ ಒಂದು ದೊಡ್ಡ ಸಾಧನೆ ಮತ್ತು ಕ್ರಾಂತಿಯನ್ನು ಗೌರವಾನ್ವಿತ ಕುಲಪತಿಗಳು ಮಾಡಿದ್ದಾರೆ. ಅದಕ್ಕೆ ನಾನೊಬ್ಬ ನಿಮಿತ್ತ ಅಲ್ಲಿ ಆಗಿದ್ದೆ ಕೆಲಸ ಮಾಡಲಿಕ್ಕೆ ಅಂತ ಹೇಳೋದು ನನ್ನ ಪುಣ್ಯ, ಮತ್ತು ಅಂಥವ್ರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಿಕ್ಕಿರುವ ಭಾಗ್ಯ ನಂದು ಭಾಳ ದೊಡ್ಡದನ್ನು ತಿಳ್ಕೊಂಡಿದ್ದಾನೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕಳಿಸುವ ಇಮೇಲ್ಗಳನ್ನ ನೋಡ್ತಾ ಬಂದರೆ, ಅವರ ಪೇರೆಂಟ್ಸ್ಗಳು ಕಳಿಸಿರುವ ಇಮೇಲ್ಗಳು ನೋಡ್ತಾ ಬಂದರೆ, ಈ ಥರದೊಂದು ಮನಸ್ಸಾದರೂ ಎಲ್ಲಿಂದ ಬಂತು ಇವರಿಗೆ? ಹೇಗೆ ಬಂತು ಅಂತಂದರೆ, ಡಾಕ್ಟರ್ ಗೋವಿಂದರಾಜ್ ಹೇಳಿದಾಗ ಈ ಮಾನವೀಯ ಗುಣಗಳನ್ನು ಎಂಬಾಡಿಮೆಂಟ್ ಆಗಿರುವ ಒಂದು ದೇಹ ಅವರಲ್ಲಿದೆ, ಮನಸ್ಸು ಅವರಲ್ಲಿದೆ. ಬಹಳ ಅದೃಷ್ಟವಂತರು ನಾವೆಲ್ಲರೂ ಇಂಥ ಕುಲಪತಿಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ. ಒಂದು ಕಡೆಯಿಂದ ಆಡಳಿತದಲ್ಲಿ ಸಕ್ಸಸ್ ಆಗ್ತಾ ಬಂದರೆ, ಶೈಕ್ಷಣಿಕವಾಗಿ ಸಕ್ಸಸ್ ಆಗ್ತಾ ಬಂದರೆ, ಈ ಹ್ಯೂಮನ್ ರಿಲೇಷನ್ಸ್ ಅವ್ರ ಸಬ್ಜೆಕ್ಟ್, ಆದರೆ ಅದನ್ನು ಹೊಸ ಹೊಸ ರೀತಿಯಲ್ಲಿ ತೊಗೊಂಡು ಬಂದು ನಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಅದೆಂಥ ದುರಂತ ಆಯಿತು ನೋಡಿ ನಮ್ಮ ಇಡೀ ಬದುಕಿನಲ್ಲಿ. ಆ ದುರಂತಗಳನ್ನೆಲ್ಲ ನಿಭಾಯಿಸಲಿಕ್ಕೆ ಪ್ರತಿ ಹಂತದಲ್ಲೂ ಗೈಡ್ ಮಾಡ್ತಾ ಬಂದಿದ್ದಾರೆ ಅಂತಂದರೆ ಅವರ ಕಾಳಜಿ ಎಷ್ಟಿದೆ ಅಂತ ನನಗೆ ಗೊತ್ತಾಗಿದೆ. ಸಂಸ್ಥೆಯನ್ನು ಕಟ್ಟೋದು ಮಾತ್ರ ಮುಖ್ಯ ಅಲ್ಲ, ಸಂಸ್ಥೆಯನ್ನು ಬೆಳೆಸೋದು ಮತ್ತು ಮ್ಯಾನೇಜ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದನ್ನು ಗೌರವಾನ್ವಿತ ಕುಲಪತಿಗಳು ನಿಭಾಯಿಸಿದ್ದಾರೆ. ನಿಮ್ಮ ಲೀಡರ್ಶಿಪ್ಗೆ ಇನ್ನೇನು ಹೇಳೋದು ಸರ್? ಇಡೀ 3 ಜಿಲ್ಲೆಯ ಜನ, ನಮ್ಮದು ಕರ್ನಾಟಕದ ಜನ ಮತ್ತು ನಮ್ಮ ಎಲ್ಲ ಪರೀಕ್ಷೆಯ ಅನುಭವನ ಪಡ್ಕೊಂಡ ಬೆನಿಫಿಟ್ ತಗೊಂಡಂಥ ಪೇರೆಂಟ್ಸ್ಗಳು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ, ನಿಮ್ಗೆ ಇನ್ನೊಂದು 2 ವರ್ಷ ಅದ್ಭುತವಾದ ಸಾಧನೆ ಆಗಲಿ, 2 ವರ್ಷ ತಾವು ಅದ್ಭುತವಾದ ಸಾಧನೆ ಮಾಡಲಿ ಅಂತ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ. ನಮ್ಮೂರಿನ ಎಲ್ಲ ದೇವಗಳಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಅದೇ ಎನರ್ಜಿಯನ್ನು ಕೊಟ್ಟು ಎಲ್ಲ ಮಕ್ಕಳನ್ನು, ಪ್ರತಿಯೊಬ್ಬ ರಿಸರ್ಚ್ ಸ್ಕಾಲರ್ಸ್ಗಳು ನಾರ್ತ್ ಈಸ್ಟಿಂದ ಬಂದವರು ಹೇಳೋ ಮಾತು ಕೇಳಿದ್ರೆ ಭಾಳ ಸಂತೋಷ ಆಗುತ್ತೆ. ಎಲ್ಲರೂ ನಿಮ್ಮ ಜೊತೆಗಿದ್ದೇವೆ. ಇನ್ನು 2 ವರ್ಷ ಅಲ್ಲ ಸರ್, ಇನ್ನೊಂದು 10 ವರ್ಷ ನಮ್ಮ ಜೊತೆಗಿದ್ದು ಈ ಸಂಸ್ಥೆ ಬೆಳೆಸಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವಕಾಶ ಕೊಟ್ಟಂಥ ಗೋವಿಂದರಾಜ್ ಅವರಿಗೆ, ಸ್ನೇಹಿತರಿಗೆ ಸುಮಾರು 10 ವರ್ಷಗಳಿಂದ ನಾನು ಪ್ರೊಫೆಸರ್ PL ಧರ್ಮ ಸರ್ ಅವರನ್ನು ಹಾಗೂ ಪ್ರೊಫೆಸರ್ ಎಡಪಡಿತಾಯ ಸರ್ ಅವರನ್ನು ನಾನು ಬಲ್ಲೆ. ಇದೀಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಗೌರವಾನ್ವಿತ ಕುಲಪತಿಗಳು ನಮ್ಮ ಹೆಮ್ಮೆಯ ಪ್ರೊಫೆಸರ್ P ಸುಬ್ರಹ್ಮಣ್ಯ ಎಡಪಡಿತಾಯ ಸರ್ ನಮ್ಮನ್ನು ಉದ್ದೇಶಿಸಿ ಈ ಸಂದರ್ಭದಲ್ಲಿ ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ದಿಢೀರ್ ಆಯೋಜಿಸಿದ್ದೀರಿ. ಇದರ ಬಗ್ಗೆ ನನಗೆ ವಾಟ್ಸಪ್ ಮೂಲಕ ನನ್ನ ಸ್ನೇಹಿತರಾದ ಡಾಕ್ಟರ್ ಪ್ರಶಾಂತ್ ನಾಯಕ್ ಇಂಥದ್ದೊಂದು ಮಾಡ್ತಾ ಇದ್ದೇವೆ, ಹೂದೋಟ ಉದ್ಘಾಟನೆ ನನಗೆ ಸಮಸ್ಯೆ ಇಲ್ಲ, ಇನ್ನೊಂದು ನಿಮಗೆ 2 ವರ್ಷ ಅವಧಿ ಆಯಿತು ಅಂತ ನೆನಪಿಸಿದ್ರು. ಭಯ ಆಗಲಿಲ್ಲ, ಮರಿಲಿಲ್ಲಲ್ಲ ಅಂತ ಆಯಿತು. ವರ್ಷ ನನಗೆ ಮರ್ತೋಗ್ತದೆ, ಯಾಕೆ ನನ್ನ ಮನೆಯಲ್ಲಿ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಿಲ್ಲ, ಬಟ್ ಆ ದಿವಸ ನೆನಪಿಟ್ಟುಕೊಳ್ತೇನೆ. ನನ್ನ ತಂದೆ ತಾಯಿ ತೀರಿ ಹೋದ ದಿವಸ ನೆನಪಿರುತ್ತೆ, ಶ್ರಾದ್ದ ಹಾಕೋದಿಲ್ಲ. ನಾನು ಒಂದು ಸಸಿ ನೆಡ್ತೇನೆ, ಬೆಕ್ಕಿಗೆ ನಾರು ಹಾಕ್ತೇನೆ, ನಾಯಿಗೆ ನಾರು ಹಾಕ್ತೇನೆ. ಪ್ರತಿ ದಿವಸ ನನ್ನ ಕುಲಪತಿ ಬಂಗ್ಲೆಯಲ್ಲಿ 6 ರಿಂದ 8 ನವಿಲುಗಳು ಬರ್ತವೆ. ಅದಕ್ಕೆ ಗೋಧಿ ಕಾಳನ್ನು ಹಾಕುವಂಥದ್ದು ನಾನೇ ಹಾಕಬೇಕು ಅಂತ ಹೇಳುವಂಥದ್ದು ತೀರ್ಮಾನ ಆಗಿಬಿಟ್ಟಿದೆ. ಹಾಗೆ ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನನ್ನ ಹೃದಯಕ್ಕೆ ಹತ್ತಿರವಾದದ್ದು ಮೊದಲನೇದ್ದು. 2ನೇದ್ದು ನನ್ನ ಜವಾಬ್ದಾರಿಯನ್ನು ಒಟ್ಟು ಮಾಡಿ ತೋರಿಸುವಂಥದ್ದು, ಅದು ಕೂಡ ಬಹಳ ಅಗತ್ಯ. ಪರ್ಫಾರ್ಮೆನ್ಸ್ ಸ್ಕೋರ್ ಕಾರ್ಡ್ ಅಂತ ಕರಿತೇನೆ, ಮಿಡ್ ಟರ್ಮ್ ರಿವ್ಯೂ ಅಂತ ಕರಿತೇನೆ. ಮಧ್ಯಾವಧಿ ತೀರ್ಪಲ್ಲ ಇದು, ಮಧ್ಯಾವಧಿ ಒಂದು ರೀತಿಯಲ್ಲಿ ಅವಲೋಕನ ಮಾಡುವಂಥ ಒಂದು ಸಮಯ ಸಂದರ್ಭ ಕಲ್ಪಿಸಿಕೊಟ್ಟಂಥ ಪ್ರೊಫೆಸರ್ ಶಿವಣ್ಣ ಅವರೇ, ಡಾಕ್ಟರ್ ಗೋವಿಂದರಾಜ್ ಅವರೇ, ಇದಕ್ಕೆಲ್ಲ
ಒಂದು ರೀತಿಯ ಕಾಯಕಲ್ಪ ಕೊಡಲಿಕ್ಕೆ ಪ್ರೋತ್ಸಾಹ, ಸಹಾಯ, ಸಹಕಾರ ನೀಡಿದಂಥ ಡಾಕ್ಟರ್ ಪ್ರಶಾಂತ್ ನಾಯ್ಕರೇ, ಮತ್ತು ಈ ಸಮಾರಂಭದಲ್ಲಿ ಬಂದು ನನಗೆ ಆಶ್ಚರ್ಯ ಆಗಲಿಲ್ಲ. ಯಾಕಂದರೆ ಅವರ ನುಡಿಮುತ್ತುಗಳೇ ಆ ರೀತಿ ಇರ್ತದೆ. ಒಂದು ರೀತಿಯ ಬೂಸ್ಟರ್ ಡೋಸ್ ಕೊಟ್ಟಾಗೆ, ಟಾನಿಕ್ ಕೊಟ್ಟಾಗೆ ಪ್ರೊಫೆಸರ್ PL ಧರ್ಮ ಅವರು ಪರೀಕ್ಷಾನುಕೂಲ ಸಚಿವರಲ್ಲ, ನನ್ನ ಆತ್ಮೀಯ ಸ್ನೇಹಿತರು. ಇವತ್ತು ನಿನ್ನೆ ಸ್ನೇಹ ಅಲ್ಲ ನಮ್ಮದು, ಎಷ್ಟೋ ವರ್ಷಗಳಿಂದ 30-35 ವರ್ಷಗಳಿಂದ ನಾವು ಜೊತೆಯಲ್ಲಿದ್ದ ಒಂದು ಅನುಭವ. ಅವರ ಮನಸ್ಸನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೇನೆ ನಾನು. ಸೊ ಅಂಥ ಪ್ರೊಫೆಸರ್ PL ಧರ್ಮ ಅವರೇ, ಮತ್ತು ಈ ಸಭೆಯಲ್ಲಿ ಭಾಗವಹಿಸಿ ಒಂದು ರೀತಿಯ ಪ್ರೀತಿಯ ಸಂಕೇತವಾದಂಥ ಎಲ್ಲ ಮನಸ್ಸುಗಳೇ, ನಿಮಗೆ ನಾನು ಚಿರಋಣಿಯಾಗಿದ್ದೇನೆ. ಸೊ ಇಲ್ಲಿ ಈ ನನ್ನ ಮನಸ್ಸಿನ ಒಂದು 2-3 ಅನಿಸಿಕೆಗಳು ನಿಮ್ಮ ಮುಂದೆ ಹೇಳ್ಕೊಳ್ಬೇಕು. ಯಾಕೆಂದರೆ ನಾನು ಫೈನಲ್ ಹೇಳಿದ್ರೆ 2023 ಜೂನ್ 3ಕ್ಕೆ ಅಥವಾ ಅದರ ಆಸುಪಾಸಿನಲ್ಲಿ ನಿಮ್ಮ ಅಭಿನಂದನೆಗಳನ್ನು ಸ್ವೀಕರಿಸಲಿಕ್ಕೆ ನಾನು ಶಕ್ತನಾಗಿರ್ತೇನೋ, ಸಿದ್ಧನಾಗಿರ್ತೇನೋ ಅಂತ ಹೇಳುವಂಥದ್ದು ನನಗೆ ಇವತ್ತು ಗೊತ್ತಿಲ್ಲ. ಆದರೆ ನಾಳೆ ಅಂತ ಹೇಳೋದಕ್ಕೆ ಸಾವಿಲ್ಲ. ಟುಮಾರೋ ವಿಲ್ ನೆವರ್ ಡೈ ಅಂತ ಹೇಳಿದ್ರೆ ನಾನು ನಂಬಿಕೆ ಇಟ್ಕೊಂಡ ಒಬ್ಬ ಸಕಾರಾತ್ಮಕವಾಗಿ, ಧನಾತ್ಮಕವಾಗಿ ಚಿಂತನೆ ಮಾಡಬಲ್ಲ, ಮತ್ತೆ ಒಂದು ಶ್ರೇಷ್ಠ ಆಶಾವಾದಿ ಅಂತ ಹೇಳೋದನ್ನು ನಿಮ್ಮ ಮುಂದೆ ಇಡ್ತೇನೆ. ನಾನು ಅರ್ಥ ಮಾಡ್ಕೊಂಡಾಗೆ ಸಮಸ್ಯೆ ಅಂತ ಹೇಳೋದನ್ನು ಸಮಸ್ಯೆಯಾಗಿ ನಾನು ಯಾವಾಗಲೂ ನೋಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಸಮಸ್ಯೆಯನ್ನು ಯಾವಾಗ ನಾನು ಪರಿಹಾರೋಪಾದಿಯಲ್ಲಿ ನಾನು ವಿಶ್ಲೇಷಣೆ ಮಾಡುವಾಗ, ಯಾವುದನ್ನು ಮಾಡುವಾಗಲೂ ನಾನು ಅರ್ಥ ಮಾಡಿಕೊಳ್ಳುವಂಥದ್ದು, ನನ್ನ ಶತ್ರು ನಾನೇ, ಎನಿಮಿ ಆಲ್ವೇಸ್ ಲೈಸ್ ವಿದಿನ್ ಅಂತ ನನ್ನ ಒಳಗಡೆ ಇದೆ. ಏನಾದರೂ ಅಲ್ಲಿ ತಪ್ಪಾದರೆ, ತೊಂದರೆ ಆದರೆ, ಅನಾಹುತಗಳಾದರೆ ನಾನೇ ಅದಕ್ಕೆ ವೈಯಕ್ತಿಕ ಹೊಣೆಗಾರ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಂಡು ಆ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಬರುವಂಥ ಒಂದು ಜಾಯಮಾನ ನಂದಾಗಿದೆ. ಆ ರೀತಿಯಲ್ಲಿ 3 ರೀತಿಯ ಸಮಸ್ಯೆಗಳನ್ನು ನಾನು ವಿಂಗಡಿಸ್ತೇನೆ. ಈ 2 ವರ್ಷ ಕುಲಪತಿಯಾಗಿ ಅದನ್ನೇ ನಾನು ಮಾಡಿದ್ದು. ಒಂದು ಸಮಸ್ಯೆ ಅಂತ ಹೇಳುವಾಗ ಅದಕ್ಕೆ 100% ಅದಕ್ಕೆ ಪರಿಹಾರ ಇದೆ ಅಂತ ಹೇಳುವಂಥ ಒಂದು ತೆರೆದ ಮನಸ್ಸಿನಲ್ಲಿ ನಾನು ಅದನ್ನು ನೋಡುವ. ಇದು 1. ಎರಡನೇದ್ದು, ಈ ಸಮಸ್ಯೆಯನ್ನು 100% ಪರಿಹಾರಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 2 ಕಾಂಪೊನೆಂಟ್ ಇರ್ತದೆ, ಒಂದು ಸಾಲ್ಯುಬಲ್ ಮತ್ತೊಂದು ಅನ್ಸಾಲ್ಯುಬಲ್ ಅಂತ. 70% ಸಾಲ್ಯುಬಲ್ ಕಾಂಪೊನೆಂಟ್, ಅದಕ್ಕೆ ಪೂರ್ಣ ಪ್ರಮಾಣದ ಪರಿಹಾರ ನೀಡಬಹುದು. ಆದರೆ ಇನ್ನೊಂದು ಅನ್ಸಾಲ್ಯುಬಲ್ ಕಾಂಪೊನೆಂಟ್ ಇರ್ತದೆ, ಅದಕ್ಕೆ ಪೂರ್ತಿ ಪ್ರಮಾಣದ ಪರಿಹಾರ ನೀಡಲಿಕ್ಕೆ ಆಗೋದಿಲ್ಲ. ಸೊ ಆದ ಕಾರಣ ಇದೊಂದು ಸಾಲ್ಟ್ ಅಂಡ್ ಸ್ವೀಟ್ ಬಿಸ್ಕೆಟ್ನಾಗೆ ಇರುತ್ತೆ. ತಿನ್ಲಿಕ್ಕೆ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ, ನನಗೆ ಒಂದು ರೀತಿಯ ಎಕ್ಸೈಟ್ಮೆಂಟ್ ಕೊಡುತ್ತೆ. ಮತ್ತೆ ನಾನು ಸಮಸ್ಯೆಯನ್ನು ಯಾವಾಗಲೂ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರ ಭಾಷಣಗಳಲ್ಲಿ ಹೇಳಿದಾಗೆ, ಇವತ್ತಲ್ಲ ಅನೇಕ ಬಾರಿ ಹೇಳ್ತಾರೆ, ಸಮಸ್ಯೆಗಳನ್ನು ನಾವು ಸವಾಲುಗಳಾಗಿ ಸ್ವೀಕರಿಸಬೇಕು, ಧೈರ್ಯದಿಂದ ಮುನ್ನುಗ್ಗಬೇಕು, ಅದನ್ನು ಪರಿಹಾರ ತಂದೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ನಾನು ಕೂಡ ಸಮಸ್ಯೆಗಳು ಅನೇಕ ನನ್ನ ಎದುರಿಗೆ ಬಂದು ನಿಂತವು. ಯಾಕಂದ್ರೆ ಸಮಸ್ಯೆಗಳಿಲ್ಲ ಅಂತ ಹೇಳಿದ್ರೆ ಸವಾಲುಗಳಿಲ್ಲ, ಸವಾಲುಗಳಿಲ್ಲ ಅಂತ ಹೇಳಿದ್ರೆ ಕುಲಪತಿಗೆ ಎಕ್ಸೈಟ್ಮೆಂಟ್ ಇಲ್ಲ ಅಂತ ಹೇಳೋದು ಅರ್ಥ ಮಾಡ್ಕೊಂಡದ್ದು. ನಮ್ಮ ಕರ್ನಾಟಕ ಬ್ಯಾಂಕಿನ ಫಾರ್ಮರ್ CMD ಆಗಿದ್ದವರು ಶ್ರೀ ಅನಂತಕೃಷ್ಣ ಅವ್ರು ಯಾವಾಗಲೂ 2 ವಿಷಯದ ಬಗ್ಗೆ ಹೇಳುವಂಥದ್ದು. ಒಂದು ಬಂಧುತ್ವದ ಬಗ್ಗೆ ಹೇಳುವಂಥದ್ದು, ರಿಲೇಶನ್ಶಿಪ್. ನಾನು ಅವ್ರಿಗೆ ಬಹಳ ಬಲವಾಗಿ ನಂಬಿಕೆ ಇಟ್ಟುಕೊಂಡವ. ಮನಸ್ಸುಗಳ ಬೆಸುಗೆ ಆಗಬೇಕು, ಬಂಧುತ್ವ ಬಹಳ ಮುಖ್ಯ. ವಿ ಮಸ್ಟ್ ಬಿ ಏಬಲ್ ಟು ವಿನ್ ಓವರ್ ದಿ ಹಾರ್ಟ್ಸ್ ಅಂಡ್ ಮೈಂಡ್ಸ್ ಆಫ್ ಅವರ್ ಸ್ಟೇಕ್ ಹೋಲ್ಡರ್ಸ್ ಅಂತ. ಅದರಲ್ಲಿ ಮೊದಲಿಗೆ ಬರುವಂಥದ್ದು ವಿದ್ಯಾರ್ಥಿಗಳು, ಆ ನಂತರ ಬರುವಂಥದ್ದು ಶಿಕ್ಷಕೇತರ ಬಂಧುಗಳು, ಆ ನಂತರ ಬರುವಂಥದ್ದು ಶಿಕ್ಷಕೇತರು, ಕೊನೆಗೆ ಬರುವಂಥದ್ದು ಆಡಳಿತ ಸಿಬ್ಬಂದಿ, ಅಂತಿಮ ಹಂತದಲ್ಲಿ ಕೂತ್ಕೊಂಡು ಕಾಯ್ತಾ ಇರುವವ ಕುಲಪತಿ ಅಂತ ಹೇಳುವಂಥದ್ದು. ಇನ್ನು ನಾನು ಬಲವಾಗಿ ನಂಬಿಕೊಂಡು ಬಂದವ ಆ ರೀತಿಯಲ್ಲಿ ನೋಡವ. ಅವರು ನನಗೆ ಹೇಳಿದರು, ಎಡಪಡಿತೇರೆ, ನಿಮಗೆ ಖಂಡಿತ ಸವಾಲುಗಳಿದೆ, ನೀವು ತೌಳವ ಕುಲಪತಿ ಅಂತ ಬಿರುದನ್ನು ಪಡ್ಕೊಂಡಿದ್ದೀರಿ, ಜನಸಾಮಾನ್ಯರ ಕುಲಪತಿ ಅಂತ ಹೇಳುವಂಥದ್ದು, ಜನರಿಗೆ ಹತ್ತಿರವಾಗಿ ನೀವು ಕಾರ್ಯನಿರ್ವಹಿಸ್ತೀರಿ, ನಿಮ್ಮ ಕಾರ್ಯವೈಖರಿ, ನಿಮ್ಮ ಕಾರ್ಯಶೈಲಿ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಅದರಿಂದ ಕೂಡ ನೀವು ಹೇಳುವಂತಹ ಒಂದು ಸ್ಟೇಟ್ಮೆಂಟ್ ಮತ್ತೆ ಅದರಲ್ಲಿ ನಡ್ಕೊಂಡು ಬರುವಂಥದ್ದು, ಟೇಕ್ ದ ಯೂನಿವರ್ಸಿಟಿ ಟು ದ ವಿಲೇಜ್ ಅಂತ ಹೇಳುವಂಥದ್ದು, ಅದು ನಮ್ಮ ಹಿಂದಿನ ಕುಲಪತಿ, ಈ ಹಿಂದಿನ ನಿಕಟಪೂರ್ವ ಅಲ್ಲ, ಅದಕ್ಕಿಂತ ಬಹಳ ಹಿಂದೆ ಪ್ರೊಫೆಸರ್ MI ಸವದತ್ತಿ ಅಂತ ಇದ್ರು. ಅವ್ರು ಹೇಳಿದ್ದು ಯಾವಾಗಲೂ ಅಂತ ಹೇಳಿದ್ರೆ ಟೇಕ್ ದ ಯೂನಿವರ್ಸಿಟಿ ಟು ದ ವಿಲೇಜ್ ಅಂತ. ಅದನ್ನು ನುಡಿದಂತೆ ನಡೆದು ತೋರಿಸಲಿಕ್ಕೆ ಅವರಿಗೆ ಕಷ್ಟ ಸಾಧ್ಯವಾಯಿತು ಆ ಕಾಲಘಟ್ಟದಲ್ಲಿ. ಅದನ್ನು ನಾನು ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಇವತ್ತು ಮಾಡ್ತೇನೆ, ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಹಳ್ಳಿಯವರು ನಮ್ಮ ಕಡೆ ಬರಬೇಕು, ನಾವು ಅಲ್ಲಿ ಹೋಗಬೇಕು ಅಂತ. ವಿದ್ಯಾರ್ಥಿಗಳ ನಡೆ ರೈತರ ಕಡೆಗೆ ಅಂತ ಹೇಳುವಂಥದ್ದು NSS ಮೂಲಕ, ಯೂತ್ ರೆಡ್ ಕ್ರಾಸ್ ಮೂಲಕ, ಮತ್ತೆ ಇಲ್ಲಿ ಈ ಸಮಾಜದ 10 ಸಂಸ್ಥೆರ ಮೂಲಕ ನಾನು
ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಾನು ಅರ್ಥ ಮಾಡ್ಕೊಂಡದ್ದು, ಯಾವುದೇ ಸಮಸ್ಯೆ ನಮ್ಮ ಎದುರಿಗೆ ಬರುವಾಗ ಅದಕ್ಕೆ 100ಕ್ಕೆ 100ರಷ್ಟು ಪರಿಹಾರ ಇದೆ ಅಂತ ಹೇಳುವಂಥ ತೆರೆದ ಮನಸ್ಸಿನಲ್ಲಿ ನಾನು ಮುನ್ನುಗ್ಗುವಂಥದ್ದು ಬಹಳ ನನಗೆ ಫಲ ಕೊಟ್ಟಿದೆ ಅಂತ ಹೇಳುವಂಥದ್ದು. ಎರಡನೇದ್ದು, ಅಲ್ಪ ಪ್ರಮಾಣದಲ್ಲಿ ಅದನ್ನು ಸಾಲ್ವ್ ಮಾಡದ ಕಾಂಪ್ರೋಡ್ ಇರ್ತದೆ. ಮೂರನೇ ಸಮಸ್ಯೆ ಏನು ಅಂತ ಹೇಳಿದ್ರೆ, ಆ ಸಮಸ್ಯೆಗೆ ಪರಿಹಾರ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ವೆನ್ ಯು ಆರ್ ನಾಟ್ ಇನ್ ಎ ಪೊಸಿಷನ್ ಟು ಸಾಲ್ವ್ ದ ಪ್ರಾಬ್ಲಮ್ ಕಂಪ್ಲೀಟ್ಲಿ, then that problem doesn't offer any solution. It becomes a condition of our life and we must know how to live with it ಅಂತ. ಆ ಸಮಸ್ಯೆ ಜೊತೆ ಬದುಕುವುದು ಹೇಗೆ ಅಂತ. ಉದಾಹರಣೆಗೆ ಈಗ ಕೋವಿಡ್-19 ಒಂದನೇ ಅಲೆಯಲ್ಲಿ ನಾವು ಮಾನವತೆಯ ಒಂದು ಅರ್ಥವನ್ನು ಮಾಡಿಕೊಂಡಿದ್ದೇವೆ. ನಾವು ಯಾವ ರೀತಿಯಲ್ಲಿ ಅಂಬೇಡ್ಕರ್ರಿಂದ ಒಂದು ಶ್ರೇಷ್ಠ ಮಾನವತಾವಾದಿಯಾಗಿ ಆಗುವುದನ್ನು ನಾವು ಅರ್ಥ ಮಾಡಿಕೊಂಡೆವು. ಅದೇ ರೀತಿಯಲ್ಲಿ ಮಾನವೀಯತೆಯೇ ಒಂದು ಪರಮೋಚ್ಚ ಧರ್ಮ ಅಂತ ಹೇಳುವಂಥದ್ದು, ಬುದ್ಧ ಹೇಳಿದ್ದು ಏನು ಅಂತ ಹೇಳುವಂಥದ್ದು, ಅದು ಕೂಡ ನಾವು ಅರ್ಥ ಮಾಡ್ಕೊಳ್ತೇವೆ. ಹೇಳಿದ್ರೆ ನಾನು ಯಾವುದೇ ಒಂದು ಪ್ರಾರ್ಥನಾ ಮಂದಿರಕ್ಕೆ ಹೋದರೆ ನಾನು ಹೇಳ್ತಿರುವಂಥದ್ದು ಭಗವಂತನ ಹತ್ರ, ನನಗೆ ಕಷ್ಟ ಕೊಡಬೇಡಿ ಅಂತ ಕೇಳೋದಿಲ್ಲ, ಆ ಕಷ್ಟವನ್ನು ಸಹಿಸುವಂತ ಶಕ್ತಿಯನ್ನು ದಯಪಾಲಿಸು ದೇವರೇ ಅಂತ ಹೇಳುವಂಥದ್ದು ಒಂದು. ಎರಡನೇದ್ದು, ನಾನು ಕುಲಪತಿಯಾದ ನಂತರ ದೇವಸ್ಥಾನಕ್ಕೆ ಹೋದರೆ, ಪೂಜಾ ಸ್ಥಳಕ್ಕೆ ಹೋದರೆ ನಾನು ಕೇಳಿಕೊಳ್ಳುವಂಥದ್ದು, ನನ್ನ ವಿದ್ಯಾರ್ಥಿಗಳಿಗೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ, ನನ್ನ ಶಿಕ್ಷಕೇತರ ಬಂಧುಗಳಿಗೆ, ಅವರ ಹೆತ್ತವರಿಗೆ, ಅವರ ಪೋಷಕರಿಗೆ, ಅವರ ಬಂಧುಗಳಿಗೆ, ಮತ್ತೆ ಈ ಊರಿನ 10 ಸಮಸ್ತರಿಗೆ, ಮತ್ತೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಒಳ್ಳೆಯ ಆರೋಗ್ಯ ಕೊಡು, ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸು ಅಂತ ಹೇಳುವಂಥದ್ದು. ಅವರೆಲ್ಲ ಚೆನ್ನಾಗಿದ್ರೆ ಈ ಬಡಪಾಯಿಯಾದ ಕುಲಪತಿ ಕೂಡ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯನಾಗ್ತಾನೆ, ಅರ್ಹನಾಗ್ತಾನೆ ಅಂತ ತಿಳ್ಕೊಂಡಿದ್ದೆ ನಾನು. ಅದನ್ನೇ ನಾನು ಮಾಡ್ತಾ ಇದ್ದೇನೆ. ನಾನು ಎಲ್ಲಿ ಹೋದರೂ ನನ್ನ ಹೆಂಡತಿ, ನನ್ನ ಮಗಳಿಗೆ ಅಥವಾ ಮೊಮ್ಮಗಳಿಗೆ ಒಳ್ಳೆಯ ಇದು ಕೊಡು, ಆಸ್ತಿ ಪಾಸ್ತಿ ಕೀರ್ತಿ ಕೊಡು ಅಂತ ನಾನು ಕೇಳಲೇ ಇಲ್ಲ, ಇನ್ನು ಮುಂದೆ ಕೇಳೋದಿಲ್ಲ. ನನ್ನನ್ನು ಅವಲಂಬಿಸಿಕೊಂಡಿದ್ದವರು, ನನ್ನ ಜೊತೆಗೆ ಕೆಲಸ ಮಾಡುವವರು, ಅವರು ಬಹಳ ಮುಖ್ಯ ಆಗ್ತದೆ. ನನ್ನ ಸ್ನೇಹಿತರಾದ ಶ್ರೀ UT ಖಾದರ್ ಯಾವಾಗ ಹೇಳಲಿಕ್ಕುಂಟು, ಅವರ ಭಾಷಣದಲ್ಲಿ, ಪಾರ್ಲಿಮೆಂಟಲ್ಲಿ ಕೂತವರು ಅಥವಾ ಅಸೆಂಬ್ಲಿಯಲ್ಲಿ ಕೂತವರು ಜನಪ್ರತಿನಿಧಿಗಳು ಶ್ರೀಮಂತರಾದರೆ ದೇಶ ಸುಭಿಕ್ಷೆ ಆಗುವುದಿಲ್ಲ. ದೇಶಕ್ಕೆ ಯಾರಾಗಬೇಕು ಅಂತ ಹೇಳಿದ್ರೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರು ಒರೆಸಲಿಕ್ಕೆ ಯಾರು ಬರ್ತಾರೆ, ಅವರ ಮನೆಯಲ್ಲಿ ನಂದಾದೀಪ ಬೆಳಗುವಂಥದ್ದು, ಅವರ ಮನೆಯಲ್ಲಿ ಮೂರೊತ್ತು ಊಟ ಮಾಡಲಿಕ್ಕೆ ಅನ್ನ ಸಿಗ್ತದೆ, ಅವರು ಸುಖ ಶಾಂತಿ ನೆಮ್ಮದಿ ಸಂತೋಷದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ನಾನು ಇವತ್ತು ಇಲ್ಲಿ ಕೆಲಸ ಮಾಡೋದಕ್ಕೆ ಸಾರ್ಥಕ ಆಯಿತು. ಇಲ್ಲಿ ಭಗವಂತನ ಒಂದು ಏನಾಗುತ್ತೆ, ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ಅವರು. ಅದು ಕೂಡ ನಾನು ನಂಬುವಂಥದ್ದು. ಇನ್ನೊಂದು UT ಖಾದರ್ ಹೇಳುವಂಥದ್ದು ನನಗೆ ಬಹಳ ಹತ್ತಿರವಾಗುವಂಥದ್ದು, ನಾನು ಕೂಡ ಅದರಲ್ಲಿ ನಂಬಿಕೊಂಡು ಬಂದವ. ನಾನು ಪವರಲ್ಲಿ ಇರುವಾಗ, ನಾನು ಅಧಿಕಾರದಲ್ಲಿ ಇರುವಾಗ ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ. ಸಮಸ್ಯೆಗಳಿರುವಾಗ ದೂರದಲ್ಲಿ ನೋಡ್ತಾರೆ. ಸಮಸ್ಯೆ ನಾನು ನಿಭಾಯಿಸ್ಲಿಕ್ಕೆ ಶಕ್ತನಾಗಿದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ಹತ್ತಿರ ಬಂದು ನೋಡ್ತಾರೆ. ಆನಂತರ ಎಲ್ಲ ಸಮಸ್ಯೆ ಪರಿಹಾರ ನಂತರ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳ್ತೇವೆ. ಆದರೆ ಈ ಮಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ 40 ವರ್ಷದಿಂದ ನನಗೆ ಅನುಭವ ಇದೆ, ನಾನು ನೋಡಿದ್ದೇನೆ. ಯಾಕೆಂದ್ರೆ ಈ ಮಂಗಳೂರು ವಿಶ್ವವಿದ್ಯಾಲಯದ ಮೊದಲನೇ ಬ್ಯಾಚಿನಲ್ಲಿ ನಾನು ವಿದ್ಯಾರ್ಥಿಯಾಗಿ ಹಾವಿನ ಜೊತೆಗೆ ಬದುಕಿದವ. ಇಲ್ಲಿ ತರಗತಿಗೆ ಹಾವುಗಳು ಬರ್ತಾ ಇತ್ತು. ಪ್ರೊಫೆಸರ್ PL ಧರ್ಮಾರ ಅವರ ಅವಧಿಯಲ್ಲಿ ಕೂಡ ಅದೇ ರೀತಿ ಇತ್ತು. ಆಗ ಇಲ್ಲಿ ಶಾಪ್ಗಳಿಲ್ಲ, ಸೌಕರ್ಯಗಳಿಲ್ಲ, ಸವಲತ್ತುಗಳಿಲ್ಲ, ಕೆಲವೇ ವಿಭಾಗಗಳಿದ್ದದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇನ್ನೊಂದು ವಿದ್ಯಾರ್ಥಿಯ ಪರಿಚಯ ಇತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇನ್ನೊಂದು ವಿಭಾಗದ ಉಪನ್ಯಾಸಕರ ಪರಿಚಯ ಇತ್ತು, ಆತ್ಮೀಯತೆ ಇತ್ತು. ಒಬ್ಬರನ್ನೊಬ್ಬರು ನಾವು ಅರ್ಥ ಮಾಡಿಕೊಂಡು ಜೊತೆಯಲ್ಲಿ ಬದುಕುವಂತ ಒಂದು ಸಹಬಾಳ್ವೆ ಅಂದಿನ ಕಾಲದಲ್ಲಿತ್ತು. ಈ ಎಡಪಾಡಿತಾಯ ಮತ್ತೆ ಪರಿಸರ ಇದರ ಮಧ್ಯದಲ್ಲಿರುವಂತಹ ಅವಿನಾಭಾವ ನಂಟು ಇವತ್ತು ನಿನ್ನೆದಲ್ಲ. ನನ್ನ ಬಾಲ್ಯದಿಂದ ನನಗಿತ್ತು, ನನ್ನ ಊರಿನಿಂದ ಇತ್ತು, ಅದು ಮುಂದೆ ಇರುತ್ತೆ, ನನ್ನ ಅಂತ್ಯಕಾಲದವರೆಗೆ ಇರುತ್ತೆ. ಪರಿಸರ ಅಂತ ಹೇಳೋದ್ರಲ್ಲಿ ನನಗೆ ಯಾವಾಗಲೂ ಈ 1ನೇ ಅಲೆಯಲ್ಲಿ ಇರುವಾಗ ನನ್ನ ಬಂಗ್ಲೆಯಲ್ಲಿ ನಾನು ಮಾನಸಿಕ ಖಿನ್ನತೆಗೆ ಒಳಗಾಗಲಿಲ್ಲ. ಅನೇಕ ಕುಲಪತಿಗಳು ಮಾನಸಿಕ ಖಿನ್ನತೆಗೆ ಕಾರಣಾಂತರಗಳಿಂದ ಒಳಗೊಂಡ್ರು, ನಾನಿಲ್ಲ. ಕಾರಣ ಅಂತ ಹೇಳಿದ್ರೆ, ನಾನು ಕೂಡ ಒಬ್ಬ ಆಪ್ತ ಸಮಾಲೋಚನಕಾರಿ ಈ ನನ್ನ ಪೂರ್ವಾಶ್ರಮದಲ್ಲಿ ಕೆಲಸ ಮಾಡಿದ ಅನುಭವ. ಈಗಲೂ ನಾನು ನಿಮಗೆ ಗೊತ್ತಿಲ್ಲದಾಗೆ ಕೆಲವರಿಗೆ ಸಹಾಯ ಹಸ್ತ ಚಾಚ್ತೇನೆ. ಯಾಕೆಂದ್ರೆ ಕಷ್ಟ ಇನ್ನೊಬ್ಬರಿಗೆ ಬರ್ಬೋದು, ನನಗೆ ಬಂದರೆ ಯಾವ ರೀತಿಯಲ್ಲಿ ನಾನು ಅರ್ಥ ಮಾಡ್ಕೊಳ್ಬೇಕು, ಇನ್ನೊಬ್ಬರು ನನಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕು ಅಂದರೆ ನಾನು ಅಪೇಕ್ಷೆ ಮಾಡ್ತೇನೋ ಅದೇ ಗೌರವ ಇನ್ನೊಬ್ಬರಿಗೆ ಕೊಟ್ಟರೆ ಅದು ನನಗೆ ಲಭ್ಯ ಆಗುತ್ತೆ, ಇಲ್ಲ ಸಿಗೋದಿಲ್ಲ, ಅದಕ್ಕೆ ನಾನು ಅರ್ಹನಾಗ್ತೇನೆ. ಆಗ ನಾನು ಕೋವಿಡ್ 1ನೇ ಅಲೆಯಲ್ಲಿರುವಾಗ 9 ಗಂಟೆಗೆ
ನನ್ನೆಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಮರದ ಅಡಿಯಲ್ಲಿ ಕೂತು ಆಕಾಶ ನೋಡ್ಕೊಂಡು ಅರ್ಥ ಮಾಡಿಕೊಳ್ತಿದ್ದೆ. ಈ ಜೀವ ಆದದ್ದು ಪಂಚಭೂತಗಳಿಂದ, ಅದು ಭೂಮಿ, ಆಕಾಶ, ಗಾಳಿ, ನೀರು ಮತ್ತೆ ಅಗ್ನಿ, ಇದರಿಂದ ಆಗಿದೆ. ಕೊನೆಗೆ ಈ ದೇಹ ಕೂಡ ಪಂಚಭೂತಗಳಲ್ಲಿ ವಿಲೀನ ಆಗತ್ತೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ ಒಂದು ಮಾತು ಕೂಡ ಪ್ರತಿ ದಿವಸ ಪ್ರತಿ ನಿಮಿಷ ನೆನಪಾಗತ್ತೆ. ಏನಂತ ಹೇಳಿದ್ರೆ, 2 ರೀತಿಯ ಅಂತಸ್ತು ಬರುತ್ತೆ. ಒಂದು ಹುಟ್ಟಿನಿಂದ, ಯಾರ ಮಗ, ಯಾವ ಕುಲದಲ್ಲಿ ನೀನು ಜನಿಸಿದ್ದಿ ಅಂತ ಹೇಳುವಂಥದ್ದು ಸಮಾಜ ಅದಕ್ಕೆ ಬೇಕಾದ ಒಂದು ಕೊಡ್ತದೆ. ಆದರೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಭೂಮಿಗೆ ಬಂದ ನಂತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರ ಮನಸ್ಸುಗಳಿಗೆ ಒಂದಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ನೀನು ಒಳ್ಳೆಯವನಾಗಿ ಉತ್ತಮವಾದಂತಹ ಸೇವೆ, ಸಮಾಜಮುಖಿಯಾದ ಚಿಂತನೆಯಲ್ಲಿ ತೊಡಗಿಸಿಕೊಂಡು ನೀನು ನಿಂದೆ ಒಂದು ಗೌರವ ಸಂಪಾದಿಸಿ, ಆ ಗೌರವ ಶಾಶ್ವತವಾದ ಗೌರವ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು. ಅದು ಬಹಳ ಮುಖ್ಯ. ತಿಳಿದ್ರೆ, ನಾನು ಅಧಿಕಾರದಲ್ಲಿರುವಾಗ, ಕುಲಪತಿಯಾಗಿರುವಾಗ ಏನು ಮಾಡ್ತಾ ಇದ್ದೇನೆ, ಏನು ಮಾಡಿದ್ದೇನೆ ಅಂತ ಹೇಳುವಂಥದಕ್ಕೆ ಸರ್ಟಿಫಿಕೇಟ್ ಪಡ್ಕೊಳ್ಳೋ ಬದಲಿಗೆ, ನಾನು ಹೋದ ನಂತರ ಇಹಲೋಕ ತ್ಯಜಿಸುವ ಮೊದಲೇ ದೂರದಲ್ಲಿ ನಾನು ನಿವೃತ್ತಿಯಾದ ನಂತರ ಬೆಂಗಳೂರಲ್ಲಿ ಇರಬಹುದು ನಾನು. ಆಗ ಮಂಗಳೂರು ವಿಶ್ವವಿದ್ಯಾಲಯದ 9ನೇ ಕುಲಪತಿಯನ್ನು ಇವತ್ತಿಗೆ ಈ ಕಾರಣಕ್ಕೆ ನೆನಪಿಸಿಕೊಳ್ತಾರೆ. ಹುತಾತ್ಮರ ಒಂದು ಸ್ಥಳ, ಶಹೀದ್ ಸ್ಥಳ, ಅದಕ್ಕೆ ನೆನಪಿಸಿಕೊಳ್ತಾರೆ. ಅಥವಾ OBC ಮತ್ತು ಜನರಲ್ ಮೆರಿಟ್ನ ಕೆಲವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಸಂಶೋಧನಾ ಫೆಲೋಶಿಪ್ ಅನ್ನು ನೀಡಿದವರು ಎಡಪಡಿತರು ಅಂತ ನೆನಪು ಮಾಡಿಕೊಳ್ತಾರೆ. ಅಥವಾ ಇಂಥ ಒಂದು ನಿರ್ಣಯ ಕೈಕೊಂಡು ಇದರಿಂದ ನಮ್ಮ ಜೀವನ ಒಳ್ಳೆ ಆಯಿತು, ನಮಗೆ ದಾರಿದೀಪ ಆದ್ರು ಅವರು ನೆನಪಿಸಿಕೊಳ್ತಾರೆ. ಆಗ ನಾನು ಇದ್ರು ಇಲ್ಲದಿದ್ರು ಇಲ್ಲದಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಇದ್ರೆ ನನಗೊಂದು ಫೀಲ್ ಗುಡ್ ಫ್ಯಾಕ್ಟರ್ ಸಿಗ್ತದೆ, ಖುಷಿ ಆಗತ್ತೆ, ಇನ್ನೊಬ್ಬರಿಗೆ ಹೇಳ್ಬೋದು ನಾವು. ಇದು ಬಹಳ ಮುಖ್ಯ ಅಂತ. ಅದಕ್ಕೆ UT ಖಾದರ್ ಹೇಳಿದ್ದು, ಈಗ ನಮ್ಮ ಸಭೆಗೆ ಎಷ್ಟು ಜನ ಬರ್ತಾರೆ ಅಂತ ಹೇಳೋದು ಮುಖ್ಯ ಅಲ್ಲ, ಎಂತೆಂಥವ್ರು ಬಂದಿದ್ದಾರೆ ಅಂತ ಹೇಳೋದು ಮುಖ್ಯ. ಇನ್ನೊಂದು ಅವ್ರು ಹೇಳಿದ್ದೇನಂತ ಹೇಳಿದ್ರೆ, ನಮ್ಮ ಏನು ನಾವು ಸಮಾಜಕ್ಕೆ ನಮ್ಮ ಅಧಿಕಾರಾವಧಿಯಲ್ಲಿ ನೀಡಿದ್ದೇವೆ ಅಂತ ಸರ್ಟಿಫಿಕೇಟ್ ಸಿಗುವಂಥದ್ದು ಮಿಡ್ ಟರ್ಮ್ ರಿವ್ಯೂ ಅಲ್ಲ, ಕೊನೆಗೆ ಅಭಿನಂದನಾ ಸಮಾರಂಭದಲ್ಲಿ ನಾವು ಹೇಳುವಂಥ ನುಡಿಗಳ ಮೂಲಕ ಅದು ಅಲ್ಲ. ಅಂತಿಮ ಯಾತ್ರೆಗೆ ಎಷ್ಟು ಜನ ಬರ್ತಾರೆ ಅಂತ ಹೇಳೋದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಎಷ್ಟು ಜನರ ಹೃದಯವನ್ನು ನೀವು ಗೆದ್ದಿದ್ದೀರಿ ಅಂತ ಹೇಳುವಂಥದ್ದು ಅದರಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ಹೇಳುವಾಗ ಇಲ್ಲಿ ನಾನು ನಿಜವಾಗಿ ಹೇಳ್ತಾ ಇರುವಂಥದ್ದು, ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಜಗ್ಗಿ ವಾಸುದೇವರಾವ್ ಸದ್ಗುರು ಅವರಿಂದ ಪ್ರೇರಣೆಗೊಂಡು ನಾನು ಹೇಳ್ತಾ ಇರುವಂಥದ್ದು, ಐ ಆಲ್ವೇಸ್ ಆನ್ಸರ್ ಮೈ ಕ್ರಿಟಿಕ್ಸ್ ಥ್ರೂ ಮೈ ಡೀಡ್ಸ್ ಅಂತ. ನನ್ನ ಸ್ನೇಹಿತರಾದ ಪ್ರೊಫೆಸರ್ PL ಧರ್ಮ ಅವರು ಕೂಡ ನೋವನ್ನು ಅನುಭವಿಸಿದ್ರು ಬೇರೆ ಬೇರೆ ಕಾರಣಕ್ಕೆ. ಕೆಳಗೆ ನಾವು ಯಾವಾಗಲೂ ಉನ್ನತ ಹುದ್ದೆಯಲ್ಲಿರುವಾಗ ಹಿತೈಷಿಗಳಿಂದ ಜಾಸ್ತಿ ನಮಗೆ ಕಣ್ಣಿಗೆ ಕಾಣದ ಈ ಕೊರೋನಾ ವೈರಸ್ನಾಗೆ ಕೆಲವು ಹಿತಶತ್ರುಗಳಿರ್ತಾರೆ. ಅವರು ಇಲ್ಲ ಅಂತ ಹೇಳಿದ್ರೆ ನಮಗೆ ಒಳ್ಳೆ ಹೆಸರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಡಳಿತ ಪಕ್ಷ ಇದ್ರೆ ವಿರೋಧ ಪಕ್ಷ ಇರಬೇಕು, ಅದು ಗಟ್ಟಿಮುಟ್ಟಾದ ವಿರೋಧ ಪಕ್ಷ ಇರಬೇಕು, ವೀಕ್ ಆದ್ರೆ ಕಷ್ಟ. ನಮ್ಮನ್ನು ಎಚ್ಚರಿಸುವಂಥವರು, ನಮ್ಮ ಕಾನ್ಶಿಯನ್ಸ್ ಕೀಪರ್ಸ್ ಹೇಳ್ತಾರೆ ಅಂಥವರು. ನಾನು ಯಾವಾಗಲೂ ನನ್ನ 2 ವರ್ಷ ಅವಧಿ, ಇನ್ನೂ 2 ವರ್ಷ ಕೂಡ ಬದುಕಿ ಉಳಿದ್ರೆ ನಾನು ಹೇಳ್ತಾ ಇರುವಂಥದ್ದು, ಕೋಟರಿ ನಿರ್ಮಾಣ ಮಾಡಿಲ್ಲ. ಕೋಟರಿ ಅಂತ ಹೇಳಿದ್ರೆ ಒಂದು 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 ಕೂಟ, ಅದು ದುಷ್ಟ ಕೂಟ ಇರಬಹುದು, ಶಿಷ್ಟ ಕೂಟ ಇರಬಹುದು, ಯಾವುದೇ ಒಂದು ಕೂಟ ಸಾಮ್ರಾಜ್ಯ ನಾನು ಮಾಡಲಿಲ್ಲ. ನನಗೆ ಎಲ್ಲರೂ ಕೂಡ ನನ್ನವರೇ ತಿಳಿದಂಥದ್ದನ್ನ ಅರ್ಥ ಮಾಡಿಕೊಂಡು ನನಗೆ ಶತ್ರುಗಳು ಯಾರು ಇಲ್ಲ ಅಂತ ಜೂನ್ 3, 2019 ನಾನು ಆ ಕುಲಪತಿಯವರ ಪೀಠ ಅಲಂಕರಿಸುವಾಗ ನಾನು ನನ್ನ ಮನಸ್ಸಿಗೆ ಬಂದದ್ದು, ಅಶರೀರವಾಣಿ ಆದದ್ದು ನೀವು ನಂಬಲಿಕ್ಕಿಲ್ಲ. ಅಲ್ಲಿಂದ ಇಲ್ಲಿಯ ತನಕ ಇನ್ನು ಮುಂದೆ ಕೂಡ ನನ್ನ ಹತ್ರ ಶತ್ರುತ್ವ ಇಲ್ಲ. ನಾನು ಯಾರ ಬಳಿಯಲ್ಲಿ ಇರ್ತೇನೆ ಅಂತ ಹೇಳಿದ್ರೆ, ನಮ್ಮ ಸೆಕ್ಯೂರಿಟಿ ಅವರಿಗೆ ಗೊತ್ತಿದೆ, ಕೆಳವರ್ಗದವರಿಗೆ ಗೊತ್ತಿದೆ, ನೊಂದವರು ಸೋತವರು ಯಾರಿದ್ದಾರೆ ಅವರ ಜೊತೆಗೆ ಕುಲಪತಿಗಳು ಯಾವಾಗಲೂ ಇರ್ತಾರೆ. ಹಾಗಾಗಿ ಯಾಕೆಂದ್ರೆ ಅವರ ಸಮಸ್ಯೆ ನಾನು ಅರ್ಥ ಮಾಡ್ಕೊಳ್ಬಹುದು. ಯಾಕಂದ್ರೆ ಅಂಥ ಒಂದು ವಾತಾವರಣದಲ್ಲಿ ಬೆಳೆದು ಬಂದವ ನಾನು. ಕೆಳ ಮಧ್ಯಮ ವರ್ಗದ ಕೃಷಿಕ ಅರ್ಚಕ ಕುಟುಂಬದಲ್ಲಿ, ಹಳ್ಳಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ, ಬಡತನದಲ್ಲಿ ಕೈ ತೊಳೆದು ರಾತ್ರಿ ಊಟ ಮಾಡದ ಧರ್ಮಸ್ಥಳದಲ್ಲಿ ನಾನು ಅನುಭವಿಸಿಕೊಂಡು ಬಂದವ. ಆದ ಕಾರಣ ನನಗೆ ಜಾತಿ ಅಂತ ಹೇಳುವಂಥದ್ದು ಇಲ್ಲ, ಮನುಷ್ಯ ಜಾತಿ ಮಾತ್ರ ಇರುವಂಥದ್ದು. ನಾನು ಕಷ್ಟವನ್ನು ಅರ್ಥ ಮಾಡಿಕೊಂಡು ಸುಖವನ್ನು ಸವಿಯುವಂಥ ಒಂದು ಜಾಯಮಾನ ಇಟ್ಕೊಂಡು ಬಂದವ ನಾನು. ಆದ ಕಾರಣ ನಾನು ನನ್ನ ಸಮಸ್ಯೆ ನಂತರ ನನ್ನ ಮನೆಯಲ್ಲಿ ಯಾವಾಗ ಹೇಳ್ತಾರೆ, ನೀವು ವಿಶ್ವವಿದ್ಯಾಲಯವೇ ನಿಮ್ಮ ಪರಮೋಚ್ಚ ಧರ್ಮ,
ವಿಶ್ವವಿದ್ಯಾಲಯ ನಿಮ್ಮ ತಾಯಿ, ಅದರ ಸೇವೆ ನಿಮ್ಮ ಒಂದು ಪೂಜಾ ಸ್ಥಳಕ್ಕೆ ಹೋಗಿ ನೀವು ಮಾಡುವಂಥ ಕೈಂಕರ್ಯ ಅಂತ ತಿಳ್ಕೊಂಡು ಬಂದಿದ್ದೀರಿ. ನಿಮ್ಮ ಸಂಬಳದಲ್ಲಿ 3ನೇ ಒಂದು ಅಂಶ ನೀವು ದಾನ ಧರ್ಮ ಮಾಡ್ಕೊಂಡು ಬಂದವರು. ಅದರಿಂದ ಇವತ್ತು ಕುಲಪತಿ ಆಗಿದ್ದೇನೆ. ನಾನು ನಂಬಿದ್ದೇನೆ, ನನಗೆ ಫಲ ಕೊಟ್ಟಿದೆ. ಜನರ ಸೇವೆ, ಜನಾರ್ದನ ಸೇವೆ ಅಂತ ಹೇಳುವಂಥದ್ದು. ಯಾರು ಹೇಳಿದ್ರು ಕೋವಿಡ್ನ 2ನೇ ಅಲೆಯಲ್ಲಿ ಕೂಡ, 1ನೇ ಅಲೆಯಲ್ಲಿ ಮಾತ್ರ ಅಲ್ಲ 2ನೇ ಅಲೆಯಲ್ಲಿ ಕೂಡ ನೀವು ಹಸಿವನ್ನು ಇಂಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಿರಿ. ಇನ್ನೊಂದು 2 ದಿವಸದಲ್ಲಿ ಆಶಾ ಕಾರ್ಯಕರ್ತೆಯವರಿಗೆ ಮೊನ್ನೆ ನಾವು ಕಿಟ್ ಕೊಟ್ಟೆವು. ಇನ್ನು ನಮ್ಮ ಎಂಪ್ಲಾಯೀಸ್, ಸೆಕ್ಯೂರಿಟಿಯವರಿಗೆ ಕೂಡ ಕಿಟ್ ಕೊಡುವಂಥದ್ದು. ಆ ನಂತರ 3ನೇ ಹಂತಕ್ಕೆ ಸಾಧ್ಯವಾದರೆ ನಮ್ಮ ಅಕ್ಕಪಕ್ಕದ ಹಳ್ಳಿಯಲ್ಲಿರುವವರು ಕೂಡ ಅವರಿಗೆ ಕೊಡಬೇಕು. ಸೊ ಇದೆಲ್ಲ ಮಾಡುವಂಥದ್ದು ಯಾಕೆ ಅಂತ ಹೇಳಿದ್ರೆ, ನಾವು ಒಬ್ಬ ಮನೆಗೆ ಮಧ್ಯಾಹ್ನದ ಹೊಟ್ಟಿಗೆ ಊಟದ ಸಮಯದಲ್ಲಿ ಹಸಿದ ವ್ಯಕ್ತಿ ಬಂದರೆ ನಾವು ನಮ್ಮ ತಟ್ಟೆಯಲ್ಲಿದ್ದದ್ದು ಅರ್ಧ ಹಾಕಿ ಅವ ಒಂದು ತುತ್ತು ಬಾಯಿಗೆ ಇಟ್ಟುಕೊಟ್ರೆ ನಂತರ ನಾನು ಊಟ ಮಾಡುವ ನಂದು, ಇಲ್ಲ ನನ್ನ ಗಂಟಲಲ್ಲಿ ಇಳಿಯುವುದಿಲ್ಲ. ಇದನ್ನು ತೋರಿಕೆ ಹೇಳೋದಲ್ಲ, ಭಾಷಣ ಕೇಳೋದಲ್ಲ. ನೀವು ಬಂದರೆ ನೋಡಬಹುದು, ನನ್ನ ಬಂಗ್ಲೆಯಲ್ಲಿ ಕಾನೂನು ಪ್ರಕಾರ ಇಲ್ಲ. ನಮ್ಮ ಕಾನೂನು ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ನನ್ನ ಹೆಂಡತಿದ್ದು ಕಾನೂನು ಏನಂತ ಹೇಳಿದ್ರೆ, ನಮ್ಮ ಸೆಕ್ಯೂರಿಟಿಯವರಿಗೆ ಅವ್ರು ಬೆಳಿಗ್ಗೆ ಅವರಿಗೆ ಕಾಫಿ ತಿಂಡಿ ಕೊಡ್ತೇವೆ, ಸಂಜೆ ಕಾಫಿ ಕೊಡ್ತೇವೆ. ಇನ್ನೊಂದು ಶಿಫ್ಟ್ ನಾವು ಬರುವವನೇ ತಿಂಡಿ ಕೂಡ ನನಗೆ ಯಾವುದು ತಿಂಡಿ ಇರ್ತದೆ ಅದೇ ತಿಂಡಿ 2 ಆಗುತ್ತೆ ಪ್ಲೇಟ್. ಅದು ಯಾವುದು ದೋಸೆ ಇರಬಹುದು, ಯಾವುದೇ ಇರಬಹುದು, ಅವನೇ ಕೊಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಅಷ್ಟೇ ಪ್ರೀತಿಯಲ್ಲಿ ಅವರು ಕೂಡ ಸೇವೆ ಸಲ್ಲಿಸ್ತಾರೆ. ಅದೇ ರೀತಿ ನಾಯಿ ಇತ್ತು ಮೊದಲು, ಈಗ ನಾಯಿ ಇಲ್ಲ. ಯಾಕೆ ನಮಗೆ ಅದನ್ನು ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ, ಅದಕ್ಕೆ ಮೇಟಿಂಗ್ ಎಲ್ಲ ಆಗಬೇಕಿತ್ತು, ಅದು ಮತ್ತೆ ತೊಂದರೆ ಆಗಬಹುದು ಅಂತೇಳಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಳು ಲೇಡಿ ಇದ್ಲು. ಅವಳು ಮತ್ತೆ ಕುಲಸಚಿವರ ಮನೆಗೆ ಕೆಲಸ ಮಾಡ್ಲಿಕ್ಕೆ ಹೋದ್ಲು. ಅವಳ ಮನೆಯಲ್ಲಿ ಇಟ್ಟಿದ್ದೇವೆ ನಾವು, ಗುಟ್ಟಿ ಅಂತ ಹೆಸರಿಟ್ಟಿದ್ದೇವೆ ನಾವು. ಅದನ್ನು ನೋಡ್ಕೊಂಡು ಬಂದದ್ದು. ಹೇಗೆ ನನ್ನ ಮಗಳನ್ನು ಮದುವೆ ಮಾಡಿ ಇನ್ನೊಂದು ಮನೆಗೆ ಕೊಡ್ತೇವೆ, ಅದೇ ರೀತಿ ಆ ಹೆಣ್ಣು ನಾಯಿಯನ್ನು ಕೂಡ ಇನ್ನೊಂದು ಮನೆಗೆ ಕೊಟ್ಟಿದ್ದೇವೆ. ನಾನು ಹೋಗಿ ನೋಡಿ ಬರ್ಲಿಕ್ಕಿದೆ. ಸೊ ಅಂತ ಒಂದು ನನ್ನ ಮನುಷ್ಯನ ಸಂಬಂಧ ಮಾತ್ರ ಅಲ್ಲ, ಪ್ರಾಣಿ ಜೊತೆ ಕೂಡ ಅದೇ ಸಂಬಂಧ ನಾವು ಇಟ್ಟುಕೊಳ್ತೇವೆ. ಯಾಕಂದ್ರೆ ಈ ಭೂಮಿಯಲ್ಲಿ, ಈ ಪರಿಸರದಲ್ಲಿ ಮನುಷ್ಯ ಮಾತ್ರ ಅಲ್ಲ, ಪ್ರತಿ ಜೀವಿಗೆ ಬದುಕಿ ಬಾಳುವಂತ ಹಕ್ಕಿದೆ. ಅದಕ್ಕೆ ಬೇಕಾದಂತ ಅವಕಾಶ ನಾವು ಮಾಡಿ ಕೊಡುವಂಥದ್ದು. ಅದು ನವಿಲಿರಬಹುದು, 2 ಬೆಕ್ಕುಗಳು ಬರ್ತಾ ಉಂಟು ಬಿಟ್ಟದ್ದು ಅದಿದೆ. ಸೊ ಈ ರೀತಿ ನಾವು ಇನ್ನೊಂದು ಜೀವಿಯ ಜೊತೆಗೆ ಆ ಸಹ ಬಾಳುವೆ ಇದೆ ಅಲ್ಲ, ಅದು ಕೊಡುವ ಖುಷಿ ಪ್ರಮೋಷನ್ ಅಲ್ಲಿ, ಮುಂಬಡ್ತಿಯಲ್ಲಿ ಇಲ್ಲ, ಇನ್ನೊಬ್ಬರು ಹೊಗಳುವ ಮೂಲಕ ಇಲ್ಲ. ಇದನ್ನು ನಾನು ಅರ್ಥ ಮಾಡಿಕೊಂಡು ಬಂದವ. ಆದ ಕಾರಣ ಈ 2 ವರ್ಷ ನನಗೆ ಅನುಭವ ಬಹಳ ಚೆನ್ನಾಗಿ ಕೊಟ್ಟಿದೆ. ಅದೇನೆಲ್ಲ ಆಯ್ತು ಅಂತ ಇವತ್ತು ಹೇಳೋದಿಲ್ಲ, 4 ವರ್ಷ ಆಗಬೇಕು. ನಾನು ನೀರಿನ ಮಧ್ಯದಲ್ಲಿದ್ದೇನೆ. ಹಿಂದೆ ನೋಡುವಂಥ ಪ್ರಶ್ನೆ ಇಲ್ಲ, ಮುಂದೆ ನೋಡುವಂಥದ್ದು. ಕೋವಿಡ್-19 ನನಗೆ ತೊಂದರೆ ಮಾಡಲೇ ಇಲ್ಲ. ಆ್ಯಕ್ಚುಲಿ ಕೋವಿಡ್-19 ನನಗೆ ಆತ್ಮಾವಲೋಕನ ಮಾಡಲಿಕ್ಕೆ, ಆತ್ಮಶೋಧನೆ ಮಾಡಲಿಕ್ಕೆ, ಆ ನಂತರ ಒಂದು ರೀತಿಯ ಆತ್ಮಾನುಸಂಧಾನ ಮಾಡಲಿಕ್ಕೆ ನನಗೆ ಬಿಡುವಿನ ವೇಳೆ ಕಲ್ಪಿಸಿಕೊಟ್ಟಿತ್ತು. ಅದರಲ್ಲಿ ನನ್ನನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ, ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಅವಕಾಶ ಪಡ್ಕೊಂಡೆ. ಕೆಲವು ಕನಸುಗಳನ್ನು ಕಂಡಿದ್ದೇನೆ, ಮುಂದೆ ಅದನ್ನು ಈಡೇರಿಸಬೇಕು. ಈಡೇರಿಸುವ ಮೊದಲು ಅದರ ಬಗ್ಗೆ ಪ್ರಸ್ತಾವನೆ ಅಷ್ಟು ಚೆನ್ನಾಗಿ ಇರುವುದಿಲ್ಲ. ಯಾಕೆಂತಂದರೆ ನನಗೆ ಆ ದೇವರು ಖಂಡಿತ ಸಾಮರ್ಥ್ಯ ಕೊಡ್ತಾರೆ ಅಂತ ಪ್ರೊಫೆಸರ್ PL ಧರ್ಮ ಹಾರೈಸಿದರು. ಯಾಕೆಂದರೆ ನಮ್ಮದು ಮತ್ತು ಅವ್ರದ್ದು ಮನಸ್ಸು ಒಂದೇ, ದೇಹ 2 ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ಸಮಸ್ಯೆ ಬರುವಾಗ ನಾನೇನು ಪರಿಹಾರ ಹೇಳ್ತೇನೋ ಆ ಪರಿಹಾರ ಅವರ ಮನಸ್ಸಲ್ಲಿರ್ತದೆ. ಅವರು ಹೀಗೆ ಮಾಡಬಹುದು ಅಂತ ಹೇಳಿದರೆ ಅದೇ ನನ್ನ ಮನಸ್ಸಲ್ಲಿರ್ತದೆ. ಯಾಕೆಂದರೆ ಮನಸ್ಸು ಯಾವಾಗ ಪರಿಪಕ್ವವಾಗಿರ್ತದೆ, ಪ್ರಬುದ್ಧತೆಯಿಂದ ಕೂಡಿರ್ತದೆ, ಪ್ರಜ್ಞೆಯಿಂದ ಕೂಡಿರ್ತದೆ, ಆಗ ಪರಿಹಾರ ಕೂಡ ಒಂದೇ ರೀತಿ ಇರುತ್ತೆ. ಸೊ ನಾನು ನಿಜವಾಗಿ ಪುಣ್ಯವಂತ, ಭಾಗ್ಯವಂತ. ಯಾಕೆ ಅಂತ ಹೇಳಿದ್ರೆ ನನಗೆ ಒಳ್ಳೆಯ ಹಣಕಾಸು ಅಧಿಕಾರಿ ಇದ್ದಾರೆ, ಪ್ರೊಫೆಸರ್ B. ನಾರಾಯಣ್. ಒಳ್ಳೆಯ ಕುಲಸಚಿವ ಪರೀಕ್ಷಾಂಗ ಇದ್ದಾರೆ, ಪ್ರೊಫೆಸರ್ PL ಧರ್ಮ. ಮುಖಸ್ತುತಿ ಮಾಡ್ತಾ ಇಲ್ಲ, ಬಿಕಾಸ್ ಐ ಆನ್ಸರ್ ಮೈ ಕ್ರಿಟಿಕ್ಸ್ ಓನ್ಲಿ ಥ್ರೂ ಮೈ ಡೀಡ್ಸ್. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಐ ವಿಲ್ ನೆವರ್ ರಿಯಾಕ್ಟ್, ಬಟ್ ಐ ವಿಲ್ ಆಲ್ವೇಸ್ ರೆಸ್ಪಾಂಡ್. ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. 3ನೇದಾಗಿ ಹಿಂದಿನ ಕುಲಸಚಿವರು ಪ್ರೊಫೆಸರ್ AM ಖಾನ್ ಬಹಳ ಚೆನ್ನಾಗಿ ಕೆಲಸ ಮಾಡಿದರು. ಆಮೇಲೆ ಶ್ರೀ ರಾಜು ಮೊಗವೀರ ನನ್ನ ಸ್ಟೂಡೆಂಟ್ ಕೂಡ ಅವರು ಕೂಡ ಅವರದೇ ಕಾರ್ಯಶೈಲಿಯಲ್ಲಿ ಒಳ್ಳೆಯ ಕೆಲಸ ಮಾಡಿ ನನ್ನ ಕೈ ಬಲಪಡಿಸಿದರು. ಒಂದು ಮಧ್ಯದಲ್ಲಿ ಹೆಚ್ಚುವರಿ ಜವಾಬ್ದಾರಿ ತಗೊಂಡು ಪ್ರೊಫೆಸರ್ PL ಧರ್ಮ, ಅಲ್ಲಿ ಕೂಡ ಅವರ ಸೇವೆ ನನ್ನ ಮೆಚ್ಚುಗೆಗೆ ಸರಿಯಾಗಿ ಸೇವೆ ಸಲ್ಲಿಸಿದರು. ಈಗ ಬಂದಿರುವಂಥ ಪ್ರೊಫೆಸರ್ ಕಿಶೋರ್ ಕುಮಾರ್ CK ಕೂಡ ಭುಜಕ್ಕೆ ಭುಜ ಕೊಟ್ಟು ಯಾವುದೇ ಕಡೆತನನ್ನದೇ ಚರ್ಚಿಸದೆ, ನನ್ನ ಅನುಭವವನ್ನು ಪಡ್ಕೊಳ್ಳದೆ ಅದನ್ನು ಮುಂದೆ ಕಳಿಸ್ತಾ ಇಲ್ಲ. ಅದರ ಮೂಲಕ ಅವರು ಕೂಡ ಕಲಿತಾರೆ. ಐ ವರ್ಕ್ ಸೊ ಐ ಲರ್ನ್ ಅಂತ ಹೇಳುವಂಥದ್ದು. ಮತ್ತೆ ಇಡೀ ದೇಶದಲ್ಲಿ ಇದು ಪತ್ರಿಕಾ ಮಾಧ್ಯಮಕ್ಕೆ ಹೋಗಬಾರದು, ನಾನು ಅಂತ ಕ್ರೆಡಿಟ್ ತಗೊಳ್ಳಿಕ್ಕೆ ಇನ್ನೂ ಕೂಡ ಬಹಳ ಸಣ್ಣವ. ಆದರೆ
ಸತ್ಯ ಏನು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಇಂಥ ಅವಕಾಶ ಯಾರಿಗೂ ಸಿಕ್ಕಿಲ್ಲ. ಅದೇ ವಿಶ್ವವಿದ್ಯಾಲಯದ ಪ್ರಥಮ ಬ್ಯಾಚಿನಲ್ಲಿ ಪ್ರಥಮ ರ್ಯಾಂಕಿನ ಮೂಲಕ ಒಂದು ವಿದ್ಯಾರ್ಜನೆ ಮಾಡುವಂಥ ಒಂದು ಸದವಕಾಶ ನನ್ನ ಪಾಲಿಗೆ ಬಂತು 1982ರಲ್ಲಿ. ಮತ್ತು ಅದೇ ವಿಶ್ವವಿದ್ಯಾಲಯ ಹಂತ ಹಂತದಲ್ಲಿ ಟೆಂಪ್ರರಿಯಾಗಿ ಒಂದು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುವಾಗ ಏನು ನೋವಾಗುತ್ತೆ ಅಂತ ಆ ನೋವನ್ನು ಉಂಡವ ನಾನು. 3 ವರ್ಷಗಳ ಕಾಲ ಟೆಂಪ್ರರಿ ಅತಿಥಿ ಉಪನ್ಯಾಸಕ. ಇವತ್ತಿನ ಅತಿಥಿ ಉಪನ್ಯಾಸಕರ ನೋವು ಏನು, ನಲಿವೇನು ಅಂತ ನನಗೆ ಅರ್ಥ ಇದೆ. ಸೊ ಆನಂತರ ನನಗೆ ಕೂಡ ಇಲ್ಲಿ ಏನಾಯಿತು, ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಆಯಿತು. ಆನಂತರ ಆಗ ರೀಡರ್ ಅಂತ, ಈಗ ಅಸೋಸಿಯೇಟ್ ಪ್ರೊಫೆಸರ್ ಅಂತ ಕರೀತಾರೆ, ಅದಾಯಿತು. ಪ್ರೊಫೆಸರ್ ಆಯಿತು, ಆಮೇಲೆ ವಿಭಾಗದ ಮುಖ್ಯಸ್ಥ ಆಯಿತು, ಆಮೇಲೆ ಬೋರ್ಡ್ ಆಫ್ ಸ್ಟಡೀಸ್ ಅಂತ ಹೇಳ್ತೇವೆ ನಾವು, ಅಧ್ಯಯನ ಮಂಡಳಿ, ಪರೀಕ್ಷಾ ಅಧ್ಯಯನ ಮಂಡಳಿ, ಅದರದ್ದು ಮಂಡಳಿ ಇರಬಹುದು, ಅದರಲ್ಲಿ ಸದಸ್ಯ ಅಧ್ಯಕ್ಷ ಆಯಿತು. ಕಾಮರ್ಸ್ ನಿಕಾಯದ ವಾಣಿಜ್ಯ ನಿಕಾಯದ ಡೀನರ್ ಆಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತು. ಆನಂತರ ಆಡಳಿತಕ್ಕೆ ನಾನು ಹೆಜ್ಜೆ ಹಾಕಲಿಕ್ಕೆ 3.5 ವರ್ಷಗಳ ಕಾಲ ಹಣಕಾಸು ಅಧಿಕಾರಿಯಾಗಿ ಸೇವೆ, ಹೆಚ್ಚುವರಿ ಜವಾಬ್ದಾರಿ. ಆಮೇಲೆ ಕುಲಸಚಿವ ಪರೀಕ್ಷಾಂಗಾಗಿ 2 ವರ್ಷ 9 ತಿಂಗಳು ಹೆಚ್ಚುವರಿ ಜವಾಬ್ದಾರಿ. ಆಮೇಲೆ ಹೆಚ್ಚುವರಿ ಜವಾಬ್ದಾರಿ ತಗೊಂಡು ಹೇಸಿಗೆ ಆಯಿತು ನನಗೆ. ಸಣ್ಣ ಪ್ರಮಾಣದ ಹೋರಾಟ ಮಾಡಿ ಕುಲಸಚಿವ ಆಡಳಿತ ಸರ್ಕಾರದಿಂದಲೇ ಶಾಸ್ತ್ರೋಕ್ತವಾಗಿ 3 ವರ್ಷಗಳ ಕಾಲ 3 ವರ್ಷ 2 ತಿಂಗಳ ಕಾಲ ನನಗೆ ಸೇವೆ ಸಲ್ಲಿಸುವಂಥ ಅವಕಾಶ ಪಡ್ಕೊಂಡೆ. ಅವಕಾಶ ಕೊಟ್ಟದಲ್ಲ, ಅವಕಾಶ ಸೃಷ್ಟಿಸಿಕೊಂಡೆ ಅಂತ ಹೇಳ್ಬೋದು ನಾನು. ಆ ರೀತಿ ವ್ಯಾಖ್ಯಾನಿಸ್ತೇನೆ ನಾನು ಅದನ್ನು. ಆ ನಂತರ ಇಷ್ಟೆಲ್ಲ ಆಗುವಾಗ 360 ಡಿಗ್ರಿ ಅನುಭವ ಪಡ್ಕೊಳ್ಳುವಂಥದ್ದು ಒಂದು ಅವಕಾಶ. ವಿಶ್ವವಿದ್ಯಾಲಯದಲ್ಲಿ ಪ್ರತಿಯೊಬ್ಬ ಪ್ರೊಫೆಸರ್ ಕೂಡ ಕನಸು ಕಾಣುವಂಥದ್ದು, ಒಂದಲ್ಲ ಒಂದು ದಿವಸ ನಾನು ಅದೇ ವಿಶ್ವವಿದ್ಯಾಲಯದ ಕುಲಪತಿ ಆಗಬೇಕು. ಇದೇ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ಬೇರೆ ಕಡೆ ಕುಲಪತಿ ಆದರು, ಇಲ್ಲಿ ಆಗಬೇಕು ಅಂತ ಹರಿಕೆ ಹೊತ್ತುಕೊಂಡ್ರು, ಕನಸು ಕಂಡ್ರು, ಹೋರಾಟ ಮಾಡಿದ್ರು, ಆಗಲಿಲ್ಲ. ನಸೀಬ್ ಕಾ ಬಾತ್. ಸೊ ನನಗೆ ಕೂಡ ನಿಮ್ಮೆಲ್ಲರ ಒಂದು ಆಶೀರ್ವಾದ, ಅನುಗ್ರಹ, ಒಂದು ಅಭಿಮಾನದ ಸಂಕೇತವಾಗಿ ಮಂಗಳೂರು ವಿಶ್ವವಿದ್ಯಾಲಯದ 9ನೇ ಕುಲಪತಿ ಆಯಿತು. ನವಗ್ರಹ ದೋಷ ಇಲ್ಲಿವರೆಗೆ ಇಲ್ಲ. ನವರತ್ನ ಆಗಬಹುದೋ ಏನೋ ನಿಮ್ಮ ಒಂದು ಸಹಾಯದಿಂದ, ಸಹಕಾರದಿಂದ. ಅಂತ ಇದರಲ್ಲಿ ನನಗೆ ಈ ಒಂದು ಅವಕಾಶ ಇಲ್ಲಿಯೇ ಸಿಕ್ಕಿತು ಅಂತ ಹೇಳಿದ್ರೆ, ಯೋಚನೆ ಮಾಡಿ, ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಒಂದು ಶಾಸನಬದ್ಧ ಅಧಿಕಾರಿ ಆಗುವಂಥದ್ದು ಮಾತ್ರ ಅಲ್ಲ, 2 ಆಗ್ಲಿಕ್ಕೆ ಅವಕಾಶ ಕೊಟ್ಟದ್ದು, 3 ಆಗ್ಲಿಕ್ಕೆ ಅವಕಾಶ ಕೊಟ್ಟದ್ದು. ಹಣಕಾಸು ಅಧಿಕಾರಿ, ಕುಲಸಚಿವ ಪರೀಕ್ಷಾಂಗ ಮತ್ತೆ ಕುಲಸಚಿವ ಆಡಳಿತ ಒಬ್ಬನಿಗೆ ಸಿಗಲಿಕ್ಕೆ ಬಿಡಲ್ಲ. ಕೊಟ್ಟರು ನಿಭಾಯಿಸ್ಲಿಕ್ಕೆ ಕಷ್ಟ ಸಾಧ್ಯ. ಆದರೂ ಕೂಡ ಕ್ಲೀನ್ ಚಿಟ್ ಇಟ್ಕೊಂಡು ಹೊರಗೆ ಹೋಗ್ಲಿಕ್ಕೆ ಬಹಳ ಕಷ್ಟ. ಇದು ಏನಾಗಬೇಕು ಅಂತ ಹೇಳಿದ್ರೆ, ನಮ್ದು ಪೂರ್ವ ಜನ್ಮದ ಒಂದು ಪುಣ್ಯ ಅಂತ ಹೇಳಬೇಕು. ಪುನರ್ಜನ್ಮದ ನನಗೆ ನಂಬಿಕೆ ಇಲ್ಲ, ನನಗೆ ನಂಬಿಕೆ ಇದೇ ಜನ್ಮದ್ದು, ಇದರದ್ದೇ. ಇದು ಪ್ರತಿಯೊಬ್ಬರಿಗೆ ಒಂದೇ ಒಂದು ಅವಕಾಶ ಸಿಗುವುದು. ನಾವು ಬದುಕುವುದು ಪ್ರಯೋಜನ ಇಲ್ಲ, ಎಲ್ಲರಿಗೂ ಅರ್ಥ ಆಗುವ ಹಾಗೆ, ಅರ್ಥಪೂರ್ಣವಾಗಿ, ಸಮಾಜಮುಖಿಯಾಗಿ, ಇನ್ನೊಬ್ಬರಿಗೆ ಉಪಕಾರ ಆಗುವಂತೆ 4 ದಿವಸ ಬದುಕಿದ್ರು ಕೂಡ ಸ್ವಾಮಿ ವಿವೇಕಾನಂದರಾಗೆ ನಾವು ಬದುಕಿದ್ರೆ ಖಂಡಿತ ಈ ಹುಟ್ಟು ಒಂದು ಸಾರ್ಥಕ ಆಗುತ್ತೆ, ಸಾರ್ಥಕ್ಯ ಮನೋಭಾವನ ಹೊಂದಲಿಕ್ಕೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಇವರೆಲ್ಲ ನನಗೆ ಸಹಾಯ ಮಾಡಿದರು. ಇದೊಂದು ನಾನು ನಿಜವಾಗಿ ಒಂದು ಪೂರ್ವಜನ್ಮದ ಭಾಗ್ಯ. 360 ಡಿಗ್ರಿ ಅನುಭವ ಪಡ್ಕೊಳ್ಳಿಕ್ಕೆ ಸಿಕ್ಕಿದ್ದು. ಇಂಥ ಅನುಭವ ಇನ್ನು ಅನೇಕರಿಗೆ ಸಿಗಲಿ ಅಂತ ಹೇಳ್ತಾ ಇದ್ದೇನೆ. ಇನ್ನೂ ಈ ವಿಶ್ವವಿದ್ಯಾಲಯದ ಅನೇಕರು ಕುಲಪತಿ ಇಲ್ಲಿಯೂ ಆಗಲಿ ಮುಂದೆಯೂ ಆಗಲಿ ನಾನು ಚೆನ್ನಾಗಿ ಕೆಲಸ ಮಾಡಿ ಜನಪ್ರತಿನಿಧಿಗಳು ಮತ್ತೆ ಈ ಊರಿನ ಜನರು ಮತ್ತೆ ಎಲ್ಲ ಮನಸ್ಸುಗಳಿಗೆ ಹತ್ತಿರ ಆದರೆ ಇನ್ನು ಈ ವಿಶ್ವವಿದ್ಯಾಲಯ ನನ್ನಂತೆ ಕೆಲಸ ಮಾಡಿದವರಿಗೆ ಕೂಡ ಮುಂದೆ ಕುಲಪತಿ ಆಗುವಂತ ಸೌಭಾಗ್ಯ ಖಂಡಿತ ಒದಗಿ ಬರುತ್ತೆ. ಅನೇಕರಿದ್ದಾರೆ, ಇಲ್ಲಿ ವೇದಿಕೆಯಲ್ಲಿಯೇ ಇದ್ದಾರೆ. ಸೊ ಆದ ಕಾರಣ ಇವರಿಗೆಲ್ಲ ಒಂದು ಭಗವಂತ ಅಂತ ಒಂದು ಆಶೀರ್ವಾದ ಮಾಡಲಿ, ಅನುಗ್ರಹ ನೀಡಲಿ. ನಾನಂತೂ ಕೊನೆಯ ಉಸಿರಿರುವ ತನಕ ಮಂಗಳೂರು ವಿಶ್ವವಿದ್ಯಾಲಯ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಹಾಸ್ಟೆಲ್ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಹಾಸ್ಟೆಲ್ ವಿದ್ಯಾರ್ಥಿ ಆಗಲಿಲ್ಲ. ನಾನು ಪಕ್ಕ ಇಲ್ಲಿ ಗಣೇಶ್ ಮಾಲ್ ಇಲ್ಲ, ಈಗ ಗಣೇಶ್ ಮಾಲಲ್ಲಿ ಬಹಳ ಪೋಖ್ರಿಯಾಗಿ ನಾನು ಕೆಲಸ ಮಾಡಿದವ. ಆ ನಂತರ ನನ್ನ ಉಪನ್ಯಾಸಕ ಆದಾಗ, ಟೆಂಪರರಿ ಆಗಿದ್ದಾಗ, ಮತ್ತೆ ಪರ್ಮನೆಂಟ್ ಆಗಿ ಕೆಲಸ ಮಾಡುವಾಗ ಕೂಡ ರಾಮ್ ಮಾಲಲ್ಲಿ ಇದು ನಾನು ಉಳ್ಕೊಂಡವ, ಅನುಭವ ಇದೆ. ಆದರೆ ಮಧ್ಯಾಹ್ನದ ಹೊತ್ತು ಊಟ, ರಾತ್ರಿ ಹೊತ್ತು ಊಟ, ಆಗ ಅತಿಥಿದ್ದು ಸ್ಲಿಪ್ ಇತ್ತು. ಯಾರ ಜೊತೆ ಆದ್ರೂ ಗಂಟು ಬಿದ್ದು ಬಂದು ಅವರ ಜೊತೆ ಅವರ ಲೆಕ್ಕದಲ್ಲಿ ಊಟ ಮಾಡಿದ ಅನುಭವ ಇಲ್ಲಿ. ನಾನು ಸ್ವಂತ ಕೈ ಅಡಿಗೆ ಮಾಡ್ತಿದ್ದೆ, ಆ ಊಟ ಆಗ್ತಿರ್ಲಿಲ್ಲ. ಇಲ್ಲಿ ಹಾಸ್ಟೆಲ್ನ ಊಟ ಆಗಬೇಕಿತ್ತು.
ಅದು ಬಟಾಟೆ ಸಾಂಬಾರು ಇರ್ಬೋದು, ಯಾವುದೇ ಆಗ್ಬೋದು, ನನಗೆ ಅದು ದೇವರ ಪ್ರಸಾದ ಆಗಿ ಊಟ ಮಾಡಿದವ ಇಲ್ಲಿ. ಆದ ಕಾರಣ ಈ ಒಂದು ಜಾಗಕ್ಕೆ ವಿಶೇಷವಾದ ಶಕ್ತಿ ಇದೆ. ಸೊ ಆದ ಕಾರಣ ಮಂಗಳೂರು ವಿಷಯ ಇವತ್ತು ನಾನು ಎಡಪಡಿತ ಏನಾದ್ರು ಆಗಿದ್ರೆ, ಏನಾದ್ರು ಆಗಬಾರ್ದಿದ್ರೆ ಅದು ಎಡಪಾಡಿತನಿಂದ, ಏನಾದ್ರು ಆಗಿದ್ರೆ ಒಳ್ಳೇದಾಗಿದ್ರೆ ನನ್ನ ತಾಯಿಯಿಂದ, ಆ ತಾಯಿ ಮಾತೃ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ. ಇದನ್ನು ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ತಾಯಿ ಒಬ್ಬಳೇ. ಮದರ್ ಈಸ್ ದ ಟ್ರೂತ್, ಫಾದರ್ ಈಸ್ ದ ಮಿತ್. ಇದರ ಅರ್ಥ ನಿಮಗೆ ಅರ್ಥ ಆಗಬಹುದು. ಆದ ಕಾರಣ ಒಳ್ಳೇದಾಗಿದ್ರೆ ಮಂಗಳೂರು ವಿಶ್ವವಿದ್ಯಾಲಯದಿಂದ, ಕೆಟ್ಟದಾಗಿದ್ರೆ ನನ್ನಿಂದ ತನ್ನ ನಂಬಿಕೊಂಡು ಬಂದವ. ಆದ ಕಾರಣ ಮುಂದೆಯೂ ಕೂಡ ನಾನು ಇದನ್ನೇ ನಂಬಿಕೊಂಡು ಬಂದವ. ಇಲ್ಲಿ ವೇದಿಕೆಯಲ್ಲಿ ಕೂತವರು ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದವರು, ಮುಖಸ್ತುತಿ ಮಾಡೋದಲ್ಲ. ಆ ಕಡೆ ತಗೊಂಡ್ರೆ ಡಾಕ್ಟರ್ ಗೋವಿಂದರಾಜನು ವಿದ್ಯಾರ್ಥಿ ದೆಸೆಯಿಂದಲೇ ನಾನು ಬಲ್ಲವ. ಆ ನಂತರ ಅವರು ಉಪನ್ಯಾಸಕರಾಗಿ ಅಂಡರ್ಜೆಟ್ಟಲ್ಲಿ ಇರುವಾಗಲೂ ಕೂಡ ಅವರು ನಾನು ಬಲ್ಲವ. ಇಲ್ಲಿ ಅವರು ಉಪನ್ಯಾಸಕರಾಗಿ ಬರುವಾಗಲೂ ನಾನು ಬಲ್ಲವ. ಅವರು ಪರ್ಮನೆಂಟ್ ಆಗುವಾಗಲೂ ನಾನು ಬಲ್ಲವ. ಆ ನಂತರ ಕೂಡ ಅವರು ಬಲ್ಲವ. ಅವರಿಗಿಂತ ಜಾಸ್ತಿ ಅವರನ್ನು ಅರ್ಥ ಮಾಡಿಕೊಂಡವರು ಇಲ್ಲಿ ಯಾರು ಇದ್ರೆ ಎಡಪಡಿತ ಅಂತ ನಾನು ಘಂಟಾಘೋಷವಾಗಿ ಹೇಳ್ಕೊಳ್ಬಹುದು. ಯಾಕಂದ್ರೆ ಅಂತ ಒಂದು ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅರ್ಥ ಮಾಡಿಕೊಂಡ್ರೆ ಮಾತ್ರ, ಇಲ್ಲದ್ರೆ ಅನರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಅವರು ಕಲ್ಪಿಸ್ತಾರೆ, ಅಥವಾ ನೀವು ಕಲ್ಪಿಸಿಕೊಳ್ತೀರಿ ಅವರನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಿಕ್ಕೆ. ಈಸ್ ಎ ವಂಡರ್ಫುಲ್ ಮ್ಯಾನ್. ಯಾವುದನ್ನು ಕೂಡ ಹಿಂದಿನಿಂದ ಮಾತಾಡುವವರು, ಎದುರಲ್ಲೇ ಮಾತಾಡುವ. ಸ್ವಲ್ಪ ನನ್ನ ಬುದ್ಧಿ ಅವರಿಗೆ ಬಂದುಬಿಟ್ಟಿದೆ. ಎಂದರೆ ಕಂಡದ್ದನ್ನು ಕಂಡಾಗೆ ಹೇಳುವಂಥದ್ದು, ಕಾಲಿಂಗ್ ಸ್ಪೇಡ್ ಎ ಸ್ಪೇಡ್ ಅಂತ. ಸ್ವಲ್ಪ ಕಾಸ್ಟ್ಲಿ ಅಫೇರ್ ಇದು, ನಾನು ತುಂಬ ಅನುಭವಿಸಿದ್ದೇನೆ. ಆದರೆ ಕೊನೆಗೆ ಸುಖ ಸಂತೋಷ ನೆಮ್ಮದಿ ಕೊಡುವಂಥದ್ದು ಅದು ಸ್ಟೈಲ್. ಅದು ಕಾಲಿಂಗ್ ಸ್ಪೇಡ್ ಎ ಸ್ಪೇಡ್, ಧೈರ್ಯವಾಗಿ ಹೇಳುವಂಥದ್ದು. ಆ ಒಂದು ಕ್ಯಾಟಗರಿಯಲ್ಲಿ ಅವರು ಸೇರ್ತಾರೆ. ಆಮೇಲೆ ಯಾವ ನಮಗೆ ಸಿಕ್ಕಿದ್ರೆ, ನನ್ನ ಚೇಂಬರ್ಗೆ ಬಂದರೆ ಅವರು ಬರ್ತಾರೆ, ಏನು ಹೇಳಬೇಕು ಅದನ್ನು ಹೇಳ್ತಾರೆ, ನನ್ನ ಮನಸ್ಸಲ್ಲಿ ಏನು ಅಂತ ಅರ್ಥ ಮಾಡಿಕೊಳ್ತಾರೆ, ಅದರಲ್ಲಿ ಹೇಳೋದಿಲ್ಲ. ಅದಕ್ಕೆ ಬೇಕಾದ ಇನ್ನೊಂದು ಕಾರ್ಯತಂತ್ರ ರೂಪಿಸಿ ಒಂದು ಯೋಜನೆ ಹಾಕೊಂಡು ನಂತರ ಬರ್ತಾರೆ, ಹೀಗೆ ಮಾಡಬಹುದು ಅಂತೇಳಿ. ಫೋನ್ ಮಾಡುವಾಗಲೂ ಸರ್ ನಾನು ತಪ್ಪು ಮಾಡಿದೆ ಅಂತ ಹೇಳುವಂಥ ಒಂದು ಭಾವನೆಯಲ್ಲಿ ನಿಮಗೆ ಫೋನ್ ಮಾಡಿಬಿಟ್ಟೆ. ಫೋನ್ ಇರುವುದೇ, ಕುಲಪತಿ ಇರುವುದೇ ನಿಮ್ಮ ಅಹವಾಲು ಸ್ವೀಕರಿಸಲಿಕ್ಕೆ, ನಿಮ್ಮ ನೋವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ನೀಡಲಿಕ್ಕೆ ಇರುವವನೇ ಡೆಸಿಗ್ನೇಟೆಡ್ ವ್ಯಕ್ತಿ, ಕುಲಪತಿ, ಮುಖ್ಯಸ್ಥ. ತಂದೆಯಲ್ಲಿ ಹೇಳದೆ ಯಾರಲ್ಲಿ ಹೇಳುವಂಥದ್ದು, ಅಥವಾ ಹಿರಿಯಣ್ಣನಲ್ಲಿ ಯಾರಲ್ಲಿ ಹೇಳುವಂಥದ್ದು. ಸೊ ಇಲ್ಲಿ ಯಾವ ಪಾಪ ಪ್ರಜ್ಞೆ ಬರಬೇಕು ಅಂತಿಲ್ಲ, ಅವ್ರು ಬಂದು ಹೇಳ್ತಾರೆ. ಹಾಗೆ ನನಗೆ ಬಹಳ ಹತ್ತಿರ ಆದವರು ಅವರು. ಮತ್ತೆ ಅವ್ರಿಗೆ ಯಾವ ಜವಾಬ್ದಾರಿ ಕೊಟ್ಟರೆ ನಾನು ತಲೆಕೆಡಿಸಿಕೊಳ್ಬೇಕು ಅಂತಿಲ್ಲ, ನಿದ್ರೆ ಆರಾಮದಲ್ಲಿ ಮಾಡಬಹುದು. ಅಲ್ಲಿ ತೊಂದರೆ ಆದರೂ ಕೂಡ ನನ್ನ ಗಮನಕ್ಕೆ ಬರುವ ಮೊದಲೇ ಅವರು ಸಾಲ್ವ್ ಮಾಡಿಬಿಡ್ತಾರೆ. ಆ ತಾಕತ್ತು ಅವರಲ್ಲಿದೆ. ಅದು ಡಾಕ್ಟರ್ ಗೋವಿಂದರಾಜ್. ಅವರಿಗೆ ಭವಿಷ್ಯ ಬಹಳ ಚೆನ್ನಾಗಿದೆ, ಇನ್ನು ಮುಂದೆ ಕೂಡ ಇದೆ. ಸ್ವಲ್ಪ ಮೆಂಟರಿಂಗ್ ಬೇಕಾಗುತ್ತೆ, ನಿಮ್ಮಿಂದು ಯಾರ್ದು ಅಲ್ಲ, ಎಡಪಾಡಿ ತೆರೆದು ಬೇಕಾಗುತ್ತೆ. ಸರಿ, ನಾನು ಸ್ವಲ್ಪ ಜಾಸ್ತಿ ಟೈಮ್ ಅವರಿಗೆ ಕೊಡಬೇಕು. ಮೆಂಟರಿಂಗ್, ಗೈಡೆನ್ಸ್ ಅಲ್ಲ, ಕೋಚಿಂಗ್ ಅಲ್ಲ, ಮೆಂಟರಿಂಗ್ ಕೊಡಬೇಕು. ಯಾಕಂದ್ರೆ ನಾನು ಅವ್ರನ್ನ ಬಹಳ ಪೂರ್ಣ ಪ್ರಮಾಣ ಅರ್ಥ ಮಾಡಿಕೊಂಡವ. ಅವರು ಹಾಸ್ಟೆಲ್ ವಾರ್ಡನ್ ಆಗಿ ಬಂದ ನಂತರ ಹಾಸ್ಟೆಲ್ ಉಂಟಾ ಇಲ್ಲೊಂದು ಗೊತ್ತಿಲ್ಲ, ಅಂದರೆ ಆ ರೀತಿಯಲ್ಲಿ ಅವರು ನಿಭಾಯಿಸ್ತಾ ಹೋಗ್ತಾರೆ. ಅವ್ರು ಯಾವ ಸಮಸ್ಯೆನೇ ತರಲಿಲ್ಲ, ಯಾಕಂದ್ರೆ ಸಾಲ್ವ್ ಮಾಡ್ತಾರೆ. ಅಥವಾ ವಿದ್ಯಾರ್ಥಿ ನಾಯಕರ ನಂತರ ಬಂದು ಹೇಳಲಿಲ್ಲ ಹಾಸ್ಟೆಲ್ನವರು, ಸರ್ ಈ ಸಮಸ್ಯೆ ಉಂಟು, ಈ ಸಮಸ್ಯೆ ಉಂಟು. ಅಂದರೆ ಸಮಸ್ಯೆ ನಿಮಗೆ ಗೊತ್ತಿದೆ, ಅದನ್ನ ಅರ್ಥ ಮಾಡ್ಕೊಳ್ತೀರಿ, ನಿಮ್ಮ ಹಂತದಲ್ಲಿ ಇತ್ಯರ್ಥ ಮಾಡಿಕೊಳ್ಳುವಂತಹ ಚಾಕಚಕ್ಯತೆ ಎಲ್ಲ ಅವರಲ್ಲಿ ಇದೆ, ನಿಮ್ಮಲ್ಲಿ ಇದೆ, ಹೊಂದಾಣಿಕೆ ಇದೆ, ಕಮ್ಯುನಿಕೇಶನ್ ಗ್ಯಾಪ್ ಇಲ್ಲ. ಆದ ಕಾರಣ ನಾನು ಭಾಗ್ಯವಂತ ಕುಲಪತಿಯಾಗಿ. ಹಾಗೆ ಈ ಕಡೆ ನೋಡಿದ ಶಿವಣ್ಣ ನಾನು ಬಹಳ ಹಿಂದಿನಿಂದವಲ್ಲ, ಅವರು ಇಲ್ಲಿ ಕ್ಯಾಂಪಸ್ಗೆ ಎಂಟರ್ ಆಗೋಲ್ಲ ನನಗೆ ಗೊತ್ತು. ಆಮೇಲೆ ನಾನು ಅವರು ಅನೇಕ ಬಾರಿ ಈ ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿ LIC ಅಂತ ಹೇಳ್ತೇವೆ ನಾವು, ಈ ಕಾಲೇಜಿಗೆ ಸಂಯೋಜನೆ ಕೊಡ್ಲಿಕ್ಕೆ ಹೋಗುವಂಥದ್ದು. ಒಂದೇ ಗಾಡಿಯಲ್ಲಿ ಹೋಗಿದ್ದೇವೆ, ಹೋಗುವಾಗಲೂ ಮಾತಾಡಿಕೊಂಡು ಬಂದೇವೆ, ಬರುವಾಗಲೂ ಮಾತಾಡಿಕೊಂಡು ಬಂದೇವೆ. ಅವರು ಕೂಡ ಅಷ್ಟೇ ಹೃದಯದಿಂದ ಮಾತಾಡಬಲ್ಲರು, ಮೃದು ಸ್ವಭಾವ ಮನಸ್ಸಲ್ಲಿ. ಹಾಗೆ ಸಿಟ್ಟು ಬಂದರೆ ಅವರು ತೋರಿಸ್ತಾರೆ ಅವರದೇ ಶೈಲಿಯಲ್ಲಿ, ಅದು ಬೇರೆ. ಆಗ ಆ ಸಿಟ್ಟು ಬಂದ ನಾನು ನೋಡಲೇ ಇಲ್ಲ, ನನ್ನ ಜೊತೆಗೆ ಬರಲಿಲ್ಲ. ಬಟ್ ಅವರು ನನಗೆ ಆತ್ಮೀಯರು. ಯಾಕೆ ಅಂತ ಹೇಳಿದ್ರೆ ಮುಚ್ಚುಮರೆ ಇಲ್ಲದೆ ಅವರ ಭಾವನೆಗಳನ್ನು ನನ್ನ ಜೊತೆ ಹಂಚಿಕೊಳ್ಳುವವರು, ಮತ್ತೆ ನಾನು ಒಳ್ಳೇದಾಗಬೇಕಂತ ಬಯಸಿದವರು. ನಾನು ಕುಲಪತಿ ಆಗಬೇಕಂತ ಯಾರಾದ್ರು ಕನಸು ಕಂಡವರಿದ್ರೆ ಅದು ಒಬ್ಬರು ಶಿವಣ್ಣ ನಂಬರ್ 1. ಆ ರೀತಿಯಲ್ಲಿ ನಮಗೆ ನಮ್ಮವರಿಗೆ ಅಂದರೆ ಇಲ್ಲಿದ್ದವರಿಗೆಲ್ಲ, ನಾನು ಜಾತಿ ಮಾತಾಡ್ತಾ ಇಲ್ಲ, ಎಲ್ಲರಿಗೆ ಇಲ್ಲಿ ಹೆಲ್ಪ್ ಆಗಲಿದ್ರೆ ನಮ್ಮವರೆಲ್ಲ ಅರ್ಥ ಮಾಡಿಕೊಂಡವರು, ಜೊತೆಗೆ ಇಲ್ಲಿ ಬದುಕಿದವರು, ಈ ಮಣ್ಣಿನ ವಾಸನೆ ರುಚಿ ಕಂಡವರು, ಅದು ಎಡಪಡಿತಾರೆ. ಆದ ಕಾರಣ ಅವರು ಕುಲಪತಿ ಆದರೆ ಒಳ್ಳೇದು ಅಂತ. ಆದರೆ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ. ಕೋವಿಡ್ ಸ್ವಲ್ಪ ಬ್ರೇಕ್ ಹಾಕಿದೆ, ಈಗ ಬ್ರೇಕ್ ಲಿಫ್ಟ್ ಆಗ್ತದೆ. 3ನೇ ಇಲ್ಲಿ ಕ್ಯಾಂಪಸ್ಗೆ ಬರುವುದಿಲ್ಲ, ನನಗೆ ಗೊತ್ತಿದೆ. ನೀವು ಲಸಿಕೆ ತಗೊಳ್ಬೇಕು, ಅದಕ್ಕೆ ಲಸಿಕೆ ಅಭಿಯಾನ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಯಾರ್ಯಾರಿಗೆಲ್ಲ ಒಂದಾಗಿದೆ, ಒಂದು ಆಗಲಿಲ್ಲ ಅಂತ 18 ರಿಂದ 44 ಅದೆಲ್ಲ ಇದ್ದವರಿಗೆ ಈಗ ಕೊಡ್ಲಿಕ್ಕೆ ಆಗತ್ತೆ.
ಜೂನ್ 21 ನಂತರ ಸಿಗುತ್ತೆ ನಮಗೆ. ಆದ ಕಾರಣ ಅದರ ಅಭಿಯಾನ ಕೂಡ ಈ ಕ್ಯಾಂಪಸ್ಸಲ್ಲಿ ನಡಿಬೇಕು. ಹಾಗಾಗಿ ಶಿವಣ್ಣ ಇಂಥ ಕಾರ್ಯಚಟುವಟಿಕೆಗಳಲ್ಲಿ ಎತ್ತಿದ ಕೈ ಅವರನ್ನು ಪ್ರೇರಣೆ ಆಗ್ತದೆ. ಪ್ರೊಫೆಸರ್ ಪಿ ಎಲ್ ಧರ್ಮಣ್ಣ ಹೇಳೋದಿಲ್ಲ, ಅವರೆಲ್ಲ ಗೊತ್ತಿದೆ. ಮತ್ತು ಈ ಪ್ರಶಾಂತ್ ನಾಯಕ್ ಅಂತ ಹೇಳಿದ್ರೆ ಅವರು, ಈಗ ನಾವು 2 ಕ್ಯಾಟಗರಿ ಜನ ಕಾಣ್ತೇವೆ. ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು, ಐದರ್ ಯು ಆರ್ ಲೌಡ್ಲಿ ಇನ್ಇಫೆಕ್ಟಿವ್ ಆರ್ ಯು ಆರ್ ಸೈಲೆಂಟ್ಲಿ ಇಫೆಕ್ಟಿವ್. 2ನೇ ಕ್ಯಾಟಗರಿ ಬರೋರು ಡಾಕ್ಟರ್ ಪ್ರಶಾಂತ್ ನಾಯಕ್, ಸೈಲೆಂಟ್ಲಿ ಇಫೆಕ್ಟಿವ್. ನಾನು ಅನೇಕ ಬಾರಿ ಹೇಳಿದ್ದೇನೆ, ಕುಲಪತಿಗೆ ಆಡಳಿತ ನಡೆಸಲಿಕ್ಕೆ ಪ್ರಶಾಂತ್ ನಾಯಕರಿಂದ 1 ಪೈಸೆ ಲಾಭ ಇಲ್ಲ, ಆ ಲಾಭ ಅಗತ್ಯ ಇಲ್ಲ. ಯಾಕಂದ್ರೆ ಈ ಕುಲಪತಿ ಅನುಭವ ಹೊತ್ತುಕೊಂಡು ಬಂದು ಕೂತಿದ್ದಾನೆ. ಹಾಗೇಳಿ ನನಗೆ ಏನು ಹಮ್ಮು ಬಿಮ್ಮು ಇಲ್ಲ ಅಥವಾ ಹುಚ್ಚು ಧೈರ್ಯವೂ ಇಲ್ಲ. ನನಗೆ ಗೊತ್ತಿಲ್ಲ ಅನೇಕ ಇದೆ. ನಾನು ಕೆಲಸ ಮಾಡುವ ಮೂಲಕ, ನನ್ನ ಶಾಸನಬದ್ಧ ಅಧಿಕಾರಿಗಳನ್ನು ಆಗಾಗ್ಗೆ ಕನ್ಸಲ್ಟ್ ಮಾಡುವ ಮೂಲಕ ನಾನು ಎಚ್ಚರಗೊಂಡು ಐ ವಿಲ್ ಆಲ್ವೇಸ್ ಟೇಕ್ ಎ ವೆಲ್ ಇನ್ಫಾರ್ಮ್ಡ್ ಡಿಸಿಷನ್, ಅದನ್ನು ಮಾಡ್ತೇನೆ. ಆದರೆ ಇವ್ರದ್ದು ನಿಜವಾದ ಒಂದು ಕಾಣಿಕೆ ಅಥವಾ ಕೊಡುಗೆ ಅಂತ ಹೇಳಿದ್ರೆ, ನಾವು 10 ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಂಡಿದ್ದೇವೆ, 5 ಗ್ರಾಮಗಳನ್ನು ದತ್ತು ತಗೊಂಡಿದ್ದೇವೆ. ಸಮಾಜಮುಖಿಯಾದ ಚಿಂತನೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ 9ನೇ ಕುಲಪತಿಯ ಮನಸ್ಸು ಮತ್ತೆ ಕೈಯನ್ನು ಬಲಪಡಿಸಿದ್ರೆ ಅದು ಎಲ್ಲ ಕೀರ್ತಿ ನಮ್ಮ ಡಾಕ್ಟರ್ ಪ್ರಶಾಂತ್ ನಾಯ್ಕ ಸಲ್ಲಬೇಕು. ಯಾಕಂದ್ರೆ ಇವರು ಯಾವುದೊಂದು ಕ್ರೆಡಿಟ್ ತಗೊಳ್ಳಿಕ್ಕೆ ಬರೋದಿಲ್ಲ. ಇದನ್ನು ನೋಡಿದ್ರೆ ಅರ್ಥ ಆದ್ರೆ, ಅವ್ರು ನನಗೆ ಒಂದು ಮಾತು ಹೇಳಿದ್ರು. ಈ ಮಾತಿನ ಮೊದಲು ನನಗೆ ಗೊತ್ತಿದೆ, ಯಾಕಂದ್ರೆ ನಾನು ಅವರ ಅಭಿಮಾನಿ, ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ. ಆಮೇಲೆ ಅವರು ನನ್ನ ಕಟ್ಟಾಳು ಅಭಿಮಾನಿ, ಕಟ್ಟ ಅಭಿಮಾನಿ. ಯಾಕಂದ್ರೆ ನನ್ನನ್ನು ನೋಡಿ ಅನುಕರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಭಾಷಣ ಮಾಡುವ ಶೈಲಿ ಇರ್ಬೋದು, ವಿಶ್ಲೇಷಣೆ ಮಾಡೋ ಇರ್ಬೋದು, ವಿಮರ್ಶೆ ಮಾಡೋದಿರ್ಬೋದು, ಅಥವಾ ಸಮಾಜದ ವ್ಯಕ್ತಿಗಳ ಮಧ್ಯದಲ್ಲಿ ಗುರುತಿಸಿಕೊಳ್ಳುವಂತ ಒಂದು ಚಾಕಚಕ್ಯತೆ, ಜಾಣ್ಮೆ, ಅಥವಾ ಒಂದು ಸಹಾನುಭೂತಿ, ಅನುಕಂಪ, ಅದನ್ನು ಮೆರಿಬೇಕು ಅಂತೇಳಿ ಹಾತೊರೆಯುವವರಿದ್ರೆ ಡಾಕ್ಟರ್ ಪ್ರಶಾಂತ್ ನಾಯ್ಕ್. ನಾನು ಕೂಡ ಅದೇ ರೀತಿ, ನಾನು ಯಾವಾಗ ಹೇಳ್ತೇನೆ, ಡಾಕ್ಟರ್ ಪ್ರೊಫೆಸರ್ ಶಿವಶಂಕರ ಮೂರ್ತಿ ಅವರು ನನಗೆ ತಂದೆಗೆ ಸಮಾನ ಅಂತ ಅನೇಕ ಬಾರಿ ಹೇಳಿದ್ದೇನೆ. ಯಾಕಂದ್ರೆ ನಮ್ಮ ಇದರಲ್ಲಿ ಸಂಪ್ರದಾಯದಲ್ಲಿ ಗಾಯತ್ರಿ ಮಂತ್ರ ಉಪದೇಶ ಮಾಡೋದು ಉಪನಯನ ದಿವಸ ತಂದೆ. ಆ ರೀತಿ ಆಡಳಿತದ ಬಗ್ಗೆ ನನಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡಿದವರು ಟಿ.ಸಿ. ಶಿವಶಂಕರ ಮೂರ್ತಿ ಅವರು. ಆದ ಕಾರಣ ಅವರು ಇಹಲೋಕ ತ್ಯಜಿಸಿ ಪರಲೋಕದಲ್ಲಿ ಇದ್ರೂ ಕೂಡ ಪಾರಮಾರ್ಥಿಕವಾಗಿ ಅವರು ನೆನಪಿಟ್ಟುಕೊಳ್ಳೋದು ನಾನು ಸದಾ ನೆನಪಿಟ್ಟುಕೊಳ್ತೇನೆ. ಏನೋ ನನಗೆ ಆತಂಕ, ಭಯ, ಗೊಂದಲ ಆದರೆ ಆಡಳಿತದಲ್ಲಿ ಫಸ್ಟಿಗೆ ಗಂಡು ಮುಚ್ಚಿ ನೆನಪು ಮಾಡಿಕೊಳ್ಳುವಂಥದ್ದು ಟಿ.ಸಿ. ಶಿವಶಂಕರ ಮೂರ್ತಿ ಅವರು. ಯಾಕಂದ್ರೆ ಕಡತ ಹೇಗೆ ವಿಲೇವಾರಿ ಮಾಡಬೇಕು, ಕಡತ ಅಂತ ಹೇಳಿದ್ರೆ ಏನು, ಟಿಪ್ಪಣಿ ಬರೆಯುವುದು ಹೇಗೆ, ಕಡತ ಹೇಗೆ ಅದರಷ್ಟಾಗಿ ಹೇಗೆ ಮಾತಾಡಬೇಕು, ಫೈಲ್ ಶುಡ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಹೇಗೆ ಅಂತ ಹೇಳಿಕೊಟ್ಟವರು. ಆನಂತರ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಯಾವ ರೀತಿ ನೋಡಿಕೊಂಡು ಹೋಗಬೇಕು, ಪತ್ರಿಕಾಗೋಷ್ಠಿಯನ್ನು ಯಾವ ರೀತಿಯಲ್ಲಿ ನಡೆಸಿಕೊಳ್ಬೇಕು, ಸಭೆ ಸಮಾರಂಭದಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕು ತಿಳಿದಂತ ಎಲ್ಲ ನನಗೆ ಮಾರ್ಗದರ್ಶನ ನೀಡಿದವರು ಪ್ರೊಫೆಸರ್ ಟಿ.ಸಿ. ಶಿವಶಂಕರ ಮೂರ್ತಿ ಅವರು. ಸೊ ಅವರಿಗೆ ನಾನು ಅಭಿಮಾನಕ್ಕೆ. ಹಾಗೆ ಇಲ್ಲಿ ಪ್ರಶಾಂತ್ ನಾಯಕರಿಗೆ ನನ್ನಲ್ಲಿ ಬಹಳ ಒಂದು ನಂಬಿಕೆ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಅದೇ ರೀತಿ ನಾನು ನಿಮ್ಮ ಎದುರಿಗೆ ಹೇಳಿಕೆ ಬರ್ತೇನೆ, ಅವರಲ್ಲಿ ಕೂಡ ನನಗೆ ಅದೇ ಪ್ರೀತಿ, ವಿಶ್ವಾಸ, ಅಭಿಮಾನ ಇದೆ. ಅವರು ನನ್ನ ಆಡಳಿತಕ್ಕೆ ಉಪಯೋಗ ಅಥವಾ ಬಳಸಿಕೊಳ್ಳುವುದಕ್ಕಿಂತ ಜಾಸ್ತಿಯಾಗಿ ಸಮಾಜಮುಖಿಯಾದ ಚಿಂತನೆ ಮಾಡಲಿಕ್ಕೆ, ಕಾರ್ಯಯೋಜನೆ ಹಮ್ಮಿಕೊಳ್ಳಲಿಕ್ಕೆ ನಾನು ಅವರ 100ಕ್ಕೆ 100 ಅವಲಂಬಿತನಾಗಿದ್ದೇನೆ ಅಂತ ನಿಮ್ಮ ಎದುರಿಗೆ ಘಂಟಾಘೋಷವಾಗಿ ಹೇಳ್ತೇನೆ. ನನಗೆ ನಾಚಿಕೆ ಇಲ್ಲ. ಆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕೋವಿಡ್ ಇದರಲ್ಲಿ ಕೂಡ ಒಮ್ಮೆ ಹೊರಟು ಬಂದ್ರು, ಮಧ್ಯದಲ್ಲಿ ಕೂತಾರ ನಿಲ್ಲಿಸಿದ್ರು. ಅಲ್ಲಿಂದ ಫೋನ್ ಮಾಡಿ ಅವ್ರು ಅಲ್ಲಿಂದಲೇ ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ ಕಾರಣ ಅವರಿಗೆ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಯಾಕಂದ್ರೆ ನಾನೇನಾದ್ರೂ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಬದಲಾವಣೆ ತಂದಿದ್ರೆ, ಸಣ್ಣ ಪುಟ್ಟ ಯಶಸ್ಸು ಗಳಿಸಿದ್ರೆ ಎಡಪಡಿತೇನು ದೇವರನೇವೂ ಅಲ್ಲ ಅಂತೇಳಿ ನಾನು ನಿಮ್ಮ ಎದುರಿಗೆ ಘಂಟಾಘೋಷವಾಗಿ ಹೇಳ್ತೇನೆ. ಇದಕ್ಕೆ ಪ್ರತಿಯೊಬ್ಬ ಸೆಕ್ಯೂರಿಟಿಯವ ಕೂಡ ಅವನ ಸಹಾಯ ಆಗ್ತಾ ಇದೆ. ಪ್ರತಿಯೊಬ್ಬ ಪಿಯೂನ್ ಅಥವಾ ಅಟೆಂಡರ್ ಜವಾನ ಅವನು ಕೂಡ ಇದರಲ್ಲಿ ಕಾಣಿಕೆ ಇದೆ. ಮತ್ತೆ ನನ್ನ ಜೊತೆ ಕೆಲಸ ಮಾಡುವ ನನ್ನ ಕುಟುಂಬದ ಪ್ರತಿಯೊಬ್ಬರು, ಕುಟುಂಬ ಅಂತ ಹೇಳಿದ್ರೆ ಮಂಗಳೂರು ವಿಶ್ವವಿದ್ಯಾಲಯದ ಕುಟುಂಬ ಮಾತಾಡೋದು ನಾನು, ಪ್ರತಿಯೊಬ್ಬರದ್ದು ಕೂಡ ಆ ಕೊಡುಗೆ ಇದೆ. ಆದ ಕಾರಣ ಅವರ ಜೊತೆಗೆ ನಾನು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರಿಂದ ನನಗೆ ಒಂದು ಮಧ್ಯಾವಧಿ ತೀರ್ಪು ಅಲ್ಲ ಇದು, ಪರ್ಫಾರ್ಮೆನ್ಸ್ ರಿಪೋರ್ಟ್ ಕಾರ್ಡ್ ಚೆನ್ನಾಗಿ ಜನರೇಟ್ ಆಗ್ತಾ ಇದೆ ಅಂತ ಗೊತ್ತಿದೆ ನನಗೆ. ನಾನು ನಿಮಗೆ ಹೇಳಲಿಕ್ಕೆ ಹೋದ್ರೆ ಇನ್ನೊಂದು ವರ್ಷ ನಾನು ಇದೇ ಸ್ಪೀಡ್, ಇದಕ್ಕಿಂತ ಜಾಸ್ತಿ ಸ್ಪೀಡ್ ಹೋಗ್ಬೇಕಾಗತ್ತೆ, ಅದ್ರಲ್ಲಿ ಹೋಗ್ಬೇಕಾಗತ್ತೆ. ಕೊನೆಯ ಒಂದು ವರ್ಷ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸರಿ ಇಲ್ಲ ಅಂತ ಬೆಣ್ಣೆಯಲ್ಲಿ ಕೂದಲು ಹುಡುಕುವಂತ ಒಂದು ಸಂಪ್ರದಾಯ. ಯಾಕಂತಾರೆ ನನ್ನ ಪೂರ್ವಜರು ಅಂದರೆ 8 ಕುಲಪತಿಗಳು ಕೂಡ ಅನುಭವಿಸಿದ್ದು ನನ್ನ ಕಣ್ಣಾರೆ ನೋಡಿದ್ದೇನೆ.
ಬಂಗಾರದ ಮನುಷ್ಯ ಬಂದರೂ ಕೂಡ ಕೊನೆಯ ವರ್ಷ ಸರ್ಟಿಫಿಕೇಟ್ ತಗೊಳ್ಳಿ ಸಾಧ್ಯ ಇಲ್ಲ. ಅದಕ್ಕೆ ನಾನು ಸನ್ನದ್ಧನಾಗಿದ್ದೇನೆ, ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡಿದ್ದೇನೆ, ತಯಾರಿದ್ದೇನೆ, ಅದನ್ನು ಎದುರಿಸಲಿಕ್ಕೆ ಶಕ್ತನಾಗಿದ್ದೇನೆ. ಅದು ಒಂದು ಮಾತು. ಆಮೇಲೆ ಕೊನೆಯ 3 ತಿಂಗಳು ನಾನು ಕೆಲವು ನಿರ್ಧಾರ ತಗೊಳ್ಳಿಕ್ಕೆ ನನಗೆ ಅಧಿಕಾರ ಇಲ್ಲ. ತಗೊಳ್ಳಿಕ್ಕೆ ನಾನು ಸ್ಪೆಷಲ್ ಪವರ್ ಗವರ್ನರ್ನಿಂದ ತಗೊಳ್ಬೇಕು, ಅದು ಖಂಡಿತ ನನಗೆ ಬೇಡ. ಅದರ ಮೊದಲೇ ಏನೆಲ್ಲ ಮಾಡಬೇಕಾದನ್ನು ಮಾಡ್ತಾ ಇದ್ದೇನೆ. ಈಗ ನೆನೆಸದೆ ಬಂದ ಭಾಗ್ಯ ಒಂದು ಏನು ಅಂತ ಹೇಳಿದ್ರೆ, ಎಲ್ಲರೂ ಪತ್ರಿಕೆಯಲ್ಲಿ ಬಂತು, ಘಟನೋತ್ತರ ಮಂಜೂರಾತಿ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಇಂದ ಪಡ್ಕೊಂಡು ಎಡಪಡಿತಾರು ತುಂಬ ಇನ್ಫ್ಲೂಯೆನ್ಸ್ ಮಾಡಿರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾಡಿಸಿರ್ಬೇಕು, ಸ್ಟೇಟ್ ಗೌರ್ಮೆಂಟ್ ಮಾಡಿಸಿರ್ಬೇಕು. 65 ಕೋಟಿ ಚಿಲ್ಲರೆದ್ದು ಯಾರು ನಮ್ಮ ಪ್ರೊಫೆಸರ್ ಭೈರಪ್ಪರ ಕಾಲದ್ದು ಇನ್ವೆಸ್ಟ್ ಮಾಡಿದ್ದು, ಇಲಾಖಾ ವಿಚಾರಣೆ ಆಗಬೇಕು, ತೊಂದರೆ ಆಗಬೇಕು, ಪತ್ರಿಕಾ ಮಾಧ್ಯಮದಲ್ಲಿ 100 ಕೋಟಿ ಹಗರಣ ಆಗಿದೆ ಅಂತೇಳಿ ಒಬ್ಬ ಹಿಡ್ಕೊಂಡ್ರು, ಪತ್ರಿಕೆಯಲ್ಲೆಲ್ಲ ಬಂತು. 100 ಕೋಟಿ ಮೂಲ ವಿಷಯದಲ್ಲಿ ಇಲ್ಲಿವರೆಗೆ ಬರಲೇ ಇಲ್ಲ, ಅದೇನೇ ಇರಲಿ. ಬಟ್ ಇದೆಲ್ಲ ಬಂತು, ಬೊಬ್ಬೆ ಹೊಡೆದ್ರು. ಬಟ್ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಸರ್ಕಾರ ನನಗೆ ಹೇಳಿತ್ತು ಎಂಕ್ವೈರಿ ಮಾಡಿ ಅಂತ. 1 ವರ್ಷ ಆದ್ರೂ ರಿಪೋರ್ಟ್ ಆಗಲಿಲ್ಲ ಅಂತ. ಈಗ ರಿಪೋರ್ಟ್ ಅಂತಿಮ ಹಂತದಲ್ಲಿದೆ. ಅದಕ್ಕೆ ಸರಿಯಾಗಿ ಇತ್ತೀಚೆಗೆ ನನಗೆ ಪತ್ರ ಬಂದಿದೆ, ಅದಕ್ಕೆ 65 ಕೋಟಿ ಕೂಡ ಘಟನೋತ್ತರ ಮಂಜೂರಾತಿ ಸಿಕ್ಕಿದೆ. ಆದರೆ ಸರ್ಕಾರ ಹಣ ಕೊಡ್ತಾ ಇಲ್ಲ. ನಮ್ಮ ಆಂತರಿಕ ಸಂಪನ್ಮೂಲವನ್ನು ಬಳಸಿಕೊಂಡು ಹಂತ ಹಂತವಾಗಿ ಅದನ್ನು ಮಾಡಬೇಕು. ಸೆಪ್ಟೆಂಬರಿಗೆ ಆಗುವ ಇದು ಕಂಪ್ಲೀಟ್ ಆಗಬೇಕು ಅಂತ. ಇದರದ್ದು ಏನು ವಿಷಯ ಅಂತ ಹೇಳಿದ್ರೆ, ಒಂದು ಪರೀಕ್ಷಾ ಭವನ ಅದು ತಲೆ ಎತ್ತುತ್ತದೆ, ಅಲ್ಲಿ ಎಂಟಾಗುವ ಜಂಕ್ಷನ್ ಅಲ್ಲಿಯೇ ಇರ್ತದೆ. ತರ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ವಾಸ್ತು ನೋಡ್ತಾ ಇಲ್ಲ. ಒಂದು ಮನಸ್ಸಿಗೆ ಹಿತ ಆಗುವ ಹಾಗೆ ಹಾಸ್ಟೆಲ್ ಎದುರುಗಡೆ ಬರೋದಿಲ್ಲ, ಇಂಟರ್ನ್ಯಾಷನಲ್ ಹಾಸ್ಟೆಲ್ ಬರೋದಿಲ್ಲ. ಇಡೀ ನೀವು ಪ್ರಪಂಚದ ವಿಶ್ವವಿದ್ಯಾಲಯದ ವೆಬ್ಸೈಟ್ ಓಪನ್ ಮಾಡಿ ನೋಡಿ, ಅದು ಎದುರು ಎಂಟರ್ ಆಗುವಾಗಲೇ ಹಾಸ್ಟೆಲ್ ಬರೋದಿಲ್ಲ. ಆದ ಕಾರಣ ಅದು ಶೋಭೆ ತರುವಂಥದ್ದು ಅಲ್ಲ ಅಂತ ನಾನು ಮನಗೊಂಡು ಸ್ವಲ್ಪ ಟ್ವೀಕಿಂಗ್ ಹೇಳ್ತೇವೆ, ಟ್ವೀಕಿಂಗ್ ಮಾಡಿ ಸರ್ಕಾರದ ಅನುಮತಿ ತಗೊಂಡಿದ್ದೇನೆ. ಪರೀಕ್ಷಾ ಭವನ ತಲೆ ಎತ್ತದೆ. ಆ ನಂತರ ಒಂದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಹಾಸ್ಟೆಲ್ಗೆ ಮುಡಿಪಾಗಿಡುವಂಥದ್ದು ಒಂದು ಬ್ಲಾಕ್ ಬರುತ್ತೆ. ಇನ್ನೊಂದು ಬ್ಲಾಕ್ VVIP ಗೆಸ್ಟ್ ಹೌಸ್ ಅಲ್ಲಿ ಬರುತ್ತೆ. ಇನ್ನೊಂದು ಅಥವಾ 2 ಬ್ಲಾಕ್ ಇದ್ರೆ ಅಲ್ಲಿ ಈ ಸಣ್ಣ ಚಿಕ್ಕ ಪುಟ್ಟ ಇದು ಬಟ್ ಪವರ್ಫುಲ್ ಇರುವಂತ ಡಿಪಾರ್ಟ್ಮೆಂಟ್ಗಳಿದೆ. ಇಲ್ಲಿ ಅದಕ್ಕೆ ಸ್ಥಳಾವಕಾಶದ ಕೊರತೆ ಇದೆ, ನೋವಿದೆ, ಕೊರಗು ಇದೆ. ಅದಕ್ಕೆಲ್ಲ ಪೂರ್ಣ ವಿರಾಮ ಹಾಕ್ಲಿಕ್ಕೆ ಅಂತವ್ರು ಇಲ್ಲಿ ತರುವಂಥದ್ದು. ಕೆಲವೊಮ್ಮೆ ಇಲ್ಲಿ ತರಗತಿ ಮಾಡಲಿಕ್ಕೆ ಚಿಕ್ಕ ರೂಮ್ ಇರಬಹುದು. ಆದ ಕಾರಣ ಅವರ ಆಫೀಸು ಕಚೇರಿಯನ್ನು ಇಲ್ಲಿ ತಂದು ಲೆಕ್ಚರ್ ಕಾಂಪ್ಲೆಕ್ಸ್ ಆಗಿ ಎಲ್ಲ ಕನ್ವರ್ಟ್ ಮಾಡಿ ಬಿಡುವಂಥದ್ದು. ಅಲ್ಲಿ ದೊಡ್ಡ ರೂಮ್ ಇದ್ರೆ ಅಂಥದ್ದು ಮಾಡುವಂಥದ್ದು ಅದು ಯೋಜನೆ ಇದೆ. ಸೊ ಆದ ಕಾರಣ ಸೆಪ್ಟೆಂಬರ್ಗೆ ಆಗೋ ಇದೆಲ್ಲ ಕಂಪ್ಲೀಟ್ ಆಗ್ತದೆ. ಈಗ ಆಲ್ರೆಡಿ ಇದಾಗಿದೆ. ನಾವು ಆಲ್ರೆಡಿ 23 ಕೋಟಿ ಕೊಟ್ಟಿದ್ದೇವೆ, 18 ಕೋಟಿ ಕೊಡಬೇಕು ನಾನು ಇವರಿಗೆ. ಸೊ ಅದನ್ನು ನಾನು ಈ ಕೋವಿಡ್ ಎಲ್ಲ ಇದಾದರೆ ನಾನು ಶಕ್ತನಾಗ್ತೇನೆ ಅದು ಕೊಡಲಿಕ್ಕೆ. ಸೆಪ್ಟೆಂಬರ್ ಎಲ್ಲ ಕಾಮಗಾರಿ ಪೂರ್ಣಗೊಳ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಆಗ ಇದನ್ನೆಲ್ಲ ಒಂದು ರೀತಿಯಲ್ಲಿ ಮಾಡಿದರೆ ನಾನೇನು ಹೊಸ ಕಟ್ಟಡ ಮಾಡದೆ ಕುಲಪತಿ ಹೆಸರು ಬರ್ತದೆ ಅಂದರೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೆಸರು ಬರುತ್ತೆ, ಅದೊಂದು ಆಗುತ್ತೆ. ಆಗ ಸ್ಥಳಾವಕಾಶ ಇಲ್ಲ ಅಂತ ಹೇಳೋದು ನಿಂತು ಹೋಗುತ್ತೆ. ಅದೇ ರೀತಿ 2ನೇದು ಯೋಜನೆ ನಮ್ಮ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಪ್ರೊಫೆಸರ್ BH ಶೇಖರ್ ಅವರ ಒಂದು ಮುತುವರ್ಜಿಯಿಂದ 3 ಕೋಟಿ ಹಣ ಸ್ಯಾಂಕ್ಷನ್ ಆಗಿದೆ. 1 ವಾರದಲ್ಲಿ ರಿಲೀಸ್ ಆಗುತ್ತೆ ನನಗೆ. ಅದು SC/ST ವಿದ್ಯಾರ್ಥಿ ನಿಲಯ ಅದೀಗ ತಲೆ ಎತ್ತಲಿಕ್ಕಿದೆ. ನಾನು ಹೋಗುವ ಮೊದಲು ಉದ್ಘಾಟನೆ ಮಾಡಬೇಕು ಅಂತ. ಯಾಕಂದ್ರೆ ನೆಕ್ಸ್ಟ್ ಬರುವ ಕುಲಪತಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದೇ ಕಷ್ಟ. ಇಲ್ಲೆಲ್ಲ ಆಗುವಂಥದ್ದು ಅದೇ. ನಾನು ಭೈರಪ್ಪರದು ಅಂತೇಳಿ ಮೂಲೆಗೆ ಇಟ್ಲಿಲ್ಲ. ಸ್ವಲ್ಪ 3 ತಿಂಗಳು ಅವರ ಬಗ್ಗೆ ಬೊಬ್ಬೆ ಹೊಡ್ಕೊಳ್ತಿದ್ದೆ ನಾನು. ಇದು ಈ ಭೈರಪ್ಪ ನನಗೆ ಈ ಸಂಕಟ ಯಾಕೆ ತಂದಿಟ್ಟರು ಅಂತ. ಬಟ್ ಅದೇ ನನಗೆ ಅನುಕೂಲ ಆಯಿತು ಅದನ್ನು ಪೂರ್ಣಗೊಳಿಸಲಿಕ್ಕೆ, ಒಂದು ರೀತಿಯಲ್ಲಿ ಸೌಲಭ್ಯ ನೀಡಲಿಕ್ಕೆ. ಆದ ಕಾರಣ ಅದಾಗುತ್ತೆ. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಭವನಕ್ಕೆ ಒಂದು 52 ಕೋಟಿ ನಾವು ಕೊಟ್ಟಿದ್ದೇವೆ. ಕರ್ನಾಟಕ ರಾಜ್ಯದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈಗಲೇ ಮಾತಾಡಿದ್ರೆ ಶ್ರೀ ರಾಮುಲು ಅದಕ್ಕೆ ಸ್ಪಂದಿಸಿದ್ದಾರೆ. ಮೊನ್ನೆ ಕೂಡ ರಾತ್ರಿ ನನಗೆ ರಾಮುಲು ಫೋನ್ ಮಾಡಿದ್ರು. ಸೊ ಅದನ್ನು ನಾನು ಇದು ಮಾಡ್ತಾ ಇದ್ದೇನೆ. ಒಮ್ಮೆ ಕೊಡೋದಿಲ್ಲ, ಒಂದು 5 ಕೋಟಿ ಬಿಡುಗಡೆ ಮಾಡಲಿಕ್ಕೆ ನೋಡ್ತೇನೆ ಹೇಳ್ತಾ ಇದ್ದಾರೆ. ಸೊ ಅಂಬೇಡ್ಕರ್ ಭವನ್ ಕೂಡ ತಲೆ ಎತ್ತಲಿಕ್ಕುಂಟು. ಅದು ಯೋಗ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ, ಅದರ ಜಸ್ಟ್ ಅಪೋಸಿಟ್ ಸ್ವಲ್ಪ ಮರ ಕಡಿಬೇಕಾಗುತ್ತೆ. ಅಲ್ಲಿ ಅದು ವಿಶಾಲವಾದ ಜಾಗದಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಬರ್ತದೆ. ಪ್ರೊಫೆಸರ್ ವಿಶ್ವನಾಥ್ ಅಂಡ್ ಪಾರ್ಟಿ ಒಂದು ಬ್ಲೂ ಪ್ರಿಂಟ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಆ ಪ್ರಕಾರ ಅಂಬೇಡ್ಕರ್ ಭವನ್ ಬರುತ್ತೆ, ಸೆಲ್ಫ್ ಕಂಟೈನ್ಡ್. ಅದು ಕೂಡ ನನ್ನ ಕಾಲಾವಧಿಯಲ್ಲಿ ಆಗಬೇಕು. ಪ್ರೊಫೆಸರ್ TC ಶಿವಶಂಕರ ಮಾಡ್ತಿರುವಾಗ ಬೀಜ ಹಾಕಿದ್ದೇವೆ. ಪ್ರತಿ ಬಜೆಟ್ ಅಲ್ಲಿ 1 ಕೋಟಿ ಇಡ್ತಿದ್ದೆವು. ಅದು ನಂಬಿಕೆ ವಾಸ್ತೆ 1 ಕೋಟಿ ಇಡ್ತಾ ಬಂದದ್ದು, ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ, ಖರ್ಚು ಮಾಡಲಿಲ್ಲ, ಹಾಗೆ ಆಯ್ತು. ಅದಕ್ಕಾಗಿ ಅಟ್ಲೀಸ್ಟ್ ನನ್ನ ಅವಧಿಯಲ್ಲಿ ಅದಕ್ಕೆ ಅಂತ್ಯ ಹಾಡಬೇಕು, ಅದು ಬರಬೇಕು ಅಂತ ಹೇಳುವಂಥದ್ದು ಕೂಡ ಇದೆ. ಹಾಗೆ ಹೊಸ ಶೈಕ್ಷಣಿಕ ಕಾರ್ಯಕ್ರಮಗಳು, ಈಗ MSc ಸೈಬರ್ ಸೆಕ್ಯೂರಿಟಿಗೆ ಸ್ವಲ್ಪ ಕಾಯಕಲ್ಪ ಕೊಡಬೇಕಾಗಿದೆ. ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್ ನಾನು ಮಾಡಲಿಕ್ಕೆ ನಾನು ಕ್ರಮ ಕೈಗೊಂಡಿದ್ದೇನೆ. ಅದು ಕೂಡ ಗಟ್ಟಿಯಾಗಿ ಆಗ್ತದೆ. ಮೆಡಿಕಲ್ ಫಿಸಿಕ್ಸ್ ಚೆನ್ನಾಗಿದೆ. ಅದೇ ರೀತಿ ಫಾರೆನ್ಸಿಕ್ ಸೈನ್ಸ್ ಕೂಡ ನಾನು ಇದು ಕೊಡಬೇಕು. ಹಾಗೆ VS ಆಚಾರ್ಯ ಸೆಂಟರ್ ಫಾರ್ ಕೋಸ್ಟಲ್ ಡೆವಲಪ್ಮೆಂಟ್ ಸ್ಟಡೀಸ್ ತಲೆ ಎತ್ತಾ ಉಂಟು.
ಅದಕ್ಕೆ ಕೂಡ ಗ್ರಾಂಟ್ ಬರಬಹುದು. ಸೊ ಈ ರೀತಿಯಲ್ಲಿ ಒಂದು ಸಣ್ಣ ಸುದ್ದಿ ಬಂದಿದೆ, ಗೊತ್ತಿಲ್ಲ 40 ಕೋಟಿ ಬಿಡುಗಡೆ ಮಾಡ್ತಾರೆ ಎಡಪಡಿತರಿಗೆ. ಸೊ ಇದು ಸಣ್ಣ ಸುಳ್ಳು ಸುದ್ದಿ ಅಂತ ಕಾಣ್ತದೆ, ಅಥವಾ ಸಣ್ಣ ಸುದ್ದಿ, ದೊಡ್ಡ ಸುದ್ದಿ ಅಲ್ಲ. ಅದನ್ನು ಕೈಗೆ ಬರೋ ತನಕ ನಾನು ಘೋಷಿಸ್ತಾ ಇಲ್ಲ. ಅದು ಬಂದರೆ 23 ಕೋಟಿ ನಾವು ಕೊಟ್ಟಿದ್ದೇವಲ್ಲ ಆಲ್ರೆಡಿ, ಇನ್ನೊಂದು 18 ಕೋಟಿ ಕೊಡಲಿಕ್ಕೆ ಇವರಿಗೆ. ಸೊ ಅದು ನನಗೆ ನೆನೆಗುದಿಗೆ ಇದ್ದದ್ದು ಕಂಪ್ಲೀಟ್ ಆಗ್ತದೆ. ಒಂದು 20-23 ಕೋಟಿ ಕೈಯಲ್ಲಿದ್ದಾಗ ಆಗುತ್ತೆ, ಒಳ್ಳೊಳ್ಳೆ ಕೆಲಸ ಮಾಡಬಹುದು. ಅದರಲ್ಲಿ ನಾನು ಮಾಡುವಂಥ ಮೊದಲನೇ ಕೆಲಸ, OBC ಮತ್ತು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಈ ರಿಸರ್ಚ್ ಸ್ಕಾಲರ್ಸ್, ಅವರಿಗೆ ಫೆಲೋಶಿಪ್ ಇಲ್ಲ ಅಂಥವರಿಗೆ ಒಂದು 10 ಫೆಲೋಶಿಪ್ ಅನ್ನು ನಾನು ನೀಡ್ತೇನೆ ಅಂತ ಹೇಳ್ತಾ ಇದ್ದೇನೆ. ಆ ಹಣ 40 ಕೋಟಿ ಬರದಿದ್ರೂ ಕೂಡ ಆಂತರಿಕ ಸಂಪನ್ಮೂಲದಿಂದ 10 ಫೆಲೋಶಿಪ್ 5 ಆದರೂ ಅಟ್ಲೀಸ್ಟ್ ಒಂದೊಂದು ಫ್ಯಾಕಲ್ಟಿಗೆ ಒಬ್ಬೊಬ್ಬರಿಗೆ ಆದರೂ ನಾನು ಈ ವರ್ಷದಿಂದ ನೀಡಲಿಕ್ಕೆ ನಾನು ಕಾರ್ಯೋನ್ಮುಖನಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಮತ್ತೆ ವಿಭಾಗಗಳಿಗೆ ಕ್ವಾಂಟಿಟೇಟಿವ್ ಚೇಂಜಸ್ ತರೋ ಮೊದಲು ಕ್ವಾಲಿಟೇಟಿವ್ ಚೇಂಜಸ್ ತರಬೇಕಾಗತ್ತೆ. ಅಕಾಡೆಮಿಕ್ ಆಂಬಿಯನ್ಸ್ ಅನ್ನು ಇಂಪ್ರೂವ್ ಮಾಡಬೇಕಾಗತ್ತೆ. ಮತ್ತೆ ಇಲ್ಲೆಲ್ಲ ರಿಸರ್ಚ್ ಸೌಲಭ್ಯ ಇರಬಹುದು, ಅದು ಮೈಕ್ರೋಟ್ರಾನ್ ಇರಬಹುದು, ಕೇರರ್ ಇರಬಹುದು, ಕಾರ್ಟ್ ಇರಬಹುದು, ಪರ್ಸ್ ಲ್ಯಾಬ್ ಇರಬಹುದು. ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತೆ ಸಂಶೋಧನಾ ವಿದ್ಯಾರ್ಥಿಗೆ ಆ ಇನ್ಸ್ಟ್ರೂಮೆಂಟ್ಸ್ ಲಭ್ಯ ಆಗಬೇಕು. ನಮ್ಮ ವಿದ್ಯಾರ್ಥಿಗಳು ಹಣ ಕೊಡಬೇಕು ಅಂತಿಲ್ಲ, ಯಾಕಂದ್ರೆ ಫೀಸ್ ಕೊಟ್ಟು ಬರ್ತೀರಿ. ಈ ಸೌಲಭ್ಯ ನಿಮಗೆ ಸಿಗುವಾಗೆ ನಾನು ಏನು ಶುಲ್ಕ ಇಲ್ಲದೆ ನಾನು ನಿಮಗೆ ಕೊಡುವಂಥದ್ದು ಕೂಡ ನಾನು ಮಾಡ್ತೇನೆ. ಯಾಕಂದ್ರೆ ಒಳ್ಳೆ ಗುಣಮಟ್ಟದ ಸಂಶೋಧನೆ ಆಗಬೇಕು, ಪೇಟೆಂಟ್ಗಳು ಸಿಗಬೇಕು. ನಮಗೆ ಪಬ್ಲಿಕೇಶನ್ ಮೊದಲು ಪೇಟೆಂಟ್ ಮಾಡಲಿಕ್ಕೆ ಬೇಕಾಗುವಂಥದ್ದು, ಪೇಟೆಂಟ್ಗೆ ಅರ್ಜಿ ಸಲ್ಲಿಸುವಂಥದ್ದು, ಅಟಾರ್ನಿ ಫೀಸ್ ಕೊಡ್ಲಿಕ್ಕೆ ಕೂಡ ನಾನು ಬಂದ ನಂತರ ಅದಕ್ಕೆ ನಾನು ವಿಶ್ವವಿದ್ಯಾಲಯದಲ್ಲೇ ಆ ಶುಲ್ಕ ಭರ್ತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೇನೆ. ಯಾಕಂದ್ರೆ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕೂಡ ನಾವು ಇದು ಮಾಡ್ತಿದ್ದೇವೆ. ಸೊ ಇದೆಲ್ಲ ನೋಡುವಾಗ ಇಲ್ಲಿ ನಮ್ಮ ಮನಸ್ಸಿನ ತೆರೆದುಕೊಳ್ಳುವಿಕೆ, ಭಾಗವಹಿಸುವಿಕೆ, ಒಳಗೊಳ್ಳುವಿಕೆ, ಪಾಲ್ಗೊಳ್ಳುವಿಕೆ ಇದಿದ್ರೆ ಎಲ್ಲವೂ ಸುಸೂತ್ರವಾಗಿ ಸಾಂಗವಾಗಿ ನೆರವೇರ್ತದೆ ಅಂತ ಹೇಳುವಂಥ ಒಂದು ಆಶ್ವಾಸನೆ ನಿಮಗೆ ನೀಡ್ತಾ ಇದ್ದೇನೆ. ನನಗೆ ಗೇಟ್ ಕೀಪರ್ ಇಂದ ಹಿಡಿದು ನನ್ನ ಬಳಿಗೆ ಬರುವವರು ಯಾರಲ್ಲಿದ್ದಾರೆ ಅವರು ಎಲ್ಲರೂ ಕೂಡ ಮುಖ್ಯ ಆಗ್ತದೆ. ಭೇದ ಭಾವ ಇಲ್ಲ, ನೋ ಡಿಸ್ಕ್ರಿಮಿನೇಟ್ ಪ್ರಾಕ್ಟೀಸಸ್ಸು. ಹಾಗೆ ಇನ್ನು ವಿದ್ಯಾರ್ಥಿ ಅದಾಲತನ್ನು ಮಾಡ್ತಾ ಇದ್ದೇವೆ. ಈ ಕೋವಿಡ್ ಲಿಫ್ಟ್ ಆದ ನಂತರ ಪ್ರತಿ ಜಿಲ್ಲೆಯಲ್ಲಿ ನಮ್ಮದು ಲೋಕ ಅದಾಲತ್ ಇದ್ದಾಗೆ ವಿದ್ಯಾರ್ಥಿ ಅದಾಲತ್ ಅಂತೇಳಿ ನಾವೆಲ್ಲ ಸ್ಟ್ಯಾಚ್ಯೂಟರಿ ಆಫೀಸರ್ಸ್ ಅಲ್ಲಿ ಹೋಗಿ ವಿದ್ಯಾರ್ಥಿಗಳ ಅಹವಾಲು ತಿಳಿಸಿ ಆನ್ ದ ಸ್ಪಾಟ್ ಯಾವುದೆಲ್ಲ ಪರಿಹಾರ ನೀಡಬಹುದು ಅಲ್ಲಿಯೇ ಪರಿಹಾರ ಕೊಡುವಂಥದ್ದು ಸಿಂಡಿಕೇಟ್ ಅಲ್ಲಿ ಕೂಡ ತೀರ್ಮಾನ ಆಗಿದೆ. ವಿದ್ಯಾರ್ಥಿ ಅದಾಲತ್ ನಾನು ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿಯಲ್ಲಿ STP ಮತ್ತೆ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನಾವು ಕ್ಯಾಂಪಸ್ ಹೊರಟಿದ್ದೇವೆ. ಎಲ್ಲ ಬಗ್ಗೀಸ್ ಮತ್ತೆ ಬೈಸಿಕಲ್ ಸದ್ಯದಲ್ಲೇ ಬರ್ತದೆ. ಸೊ ಈ ರೀತಿಯಲ್ಲಿ ಒಂದು 400 ಮೀಟರ್ ಸಿಂಥೆಟಿಕ್ ಟ್ರ್ಯಾಕ್ ಆಗಬೇಕು, ಒಂದು ಸ್ವಿಮ್ಮಿಂಗ್ ಪೂಲ್ ಆಗಬೇಕು. ಅದೇ ರೀತಿ ಔಷಧೀಯ ಸಸ್ಯೋದ್ಯಾನ ಅದಾಗಬೇಕು, ಉದ್ಯಾನವನ ಆಗಬೇಕು ಅಂತ ಹೇಳುವಂಥದ್ದು ಆಲ್ರೆಡಿ ವಿಜಯ ಬ್ಯಾಂಕ್ ಚಾರ್ಲಿ ಇದೆ, ಅಷ್ಟು ಚೆನ್ನಾಗಿಲ್ಲ, ಅದಕ್ಕೊಂದು ಕಾಯಕಲ್ಪ ಕೊಡಬೇಕು. ಅದರ ಜೊತೆಗೆ ಲ್ಯಾಬ್ ಲ್ಯಾಂಡ್ ಅಂತ ಹೇಳುವಂಥ ಒಂದು ಆರ್ಗನೈಸೇಷನ್ ಪ್ರೈವೇಟ್ ಪಾರ್ಟಿ ಮೈಸೂರಿನವರು ಅವರು ಮುಂದೆ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಯೋಜನೆ ಕೈ ಆಗ್ತದೆ ಗೊತ್ತಿಲ್ಲ, ಕೊಲಾಬರೇಟಿವ್ ರಿಸರ್ಚ್ ಪ್ರಾಜೆಕ್ಟ್ 100 crores, ಅದರಲ್ಲಿ 10 ಕೋಟಿ ನಮ್ಮ ಬೋಧಕ ಬಂಧುಗಳಿಗೆ ಸಿಗುವಂಥದ್ದು ಸಂಶೋಧನೆಗೆ 10 ಕೋಟಿ, ಉಳಿದ 90 ಕೋಟಿ ಬೇರೆಯವರು ಇರ್ತಾರೆ ಸ್ಟೇಕ್ ಹೋಲ್ಡರ್ಸು. ಅದು ಮಾಡಿಕೊಂಡು ಇಲ್ಲಿವರೆಗೆ ಆಗಲಿಲ್ಲ, ಇಡೀ ರಾಜ್ಯದಲ್ಲಿ ಆಗಲಿಲ್ಲ. ಯಾಕೆಂದರೆ ಎಲ್ಲ ಫಂಡಿಂಗ್ ಏಜೆನ್ಸಿ, ಒಂದು DST, ಫಿಸ್ಟ್ ಅಥವಾ ಯಾವುದಾದ್ರು ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸಿ, ಸ್ಟೇಟ್ ಗವರ್ಮೆಂಟಿಂದ ಬರುವಂಥದ್ದು ಗವರ್ಮೆಂಟಿಂದ. ಇದು ಒಂದು ಪ್ರೈವೇಟ್ ಟ್ರಸ್ಟ್ ಕೊಡುವಂಥದ್ದು. 1,000 ಕೋಟಿ ಅವರಲ್ಲಿದೆ ಅಂತೆ. ಕೋವಿಡ್ ಆಗಿ ಎಲ್ಲ ಸತ್ತೋದ್ರು ಅವರ ಸಂಬಂಧಿಕರೆಲ್ಲ. ಜ್ಞಾನೋದಯ ಆಯಿತು, ನಾನು ಅಂತ ಹೇಳುವಂಥದ್ದು ಬಿಟ್ಟು ಹೋಗಬೇಕಾಗತ್ತೆ ಅಂತ ಹೇಳುವಂಥದ್ದು. ಸೊ ದಾನ ಧರ್ಮ ಮಾಡ್ಲಿಕ್ಕೆ ಹೊರಟರು. ಮೊನ್ನೆ ಗುಜರಾತಲ್ಲಿ ಒಬ್ಬರು 75 ಕೋಟಿ ದಾನ ಮಾಡಿದ್ರು. ಒಬ್ಬರು ಮುದುಕ ಕೋವಿಡ್ನಿಂದ ವಿಮುಕ್ತಿ ಪಡ್ಕೊಂಡು ಬಂದು ಆಸ್ಪತ್ರೆಯಿಂದ ಬಂದು 75 ಕೋಟಿ ಎಲ್ಲ ಕ್ಯೂ ಅಲ್ಲಿ ನಿಂತು ಹಳ್ಳಿಯವರಿಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಅವರ ಮದುವೆಗೆ ಎಲ್ಲ ಕೊಟ್ಟರು. ನೋಡುವಾಗ ನನ್ನಲ್ಲಿ ಕೂಡ ಕೋಟಿ ಇದ್ರೆ ನಾನು ಕೊಡ್ಬೋದು ಅಂತ ಆಗುವಂಥ ಮನಸ್ಸು ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಇಂಥದ್ದು ಆಗುತ್ತೆ. ಈ ಕೋವಿಡ್ ಅದು ಮಾಡ್ತದೆ, ಒಳ್ಳೆ ಕೆಲಸ ಮಾಡ್ತದೆ. ವಿಶ್ವಗುರು ಯಾವುದಾದ್ರೆ ನನ್ನ ಪ್ರಕಾರ COVID-19. ಅದು ಚೈನಾ ಕ್ರಿಯೇಟ್ ಮಾಡಲಿ, ಇನ್ನೊಬ್ಬರು ಮಾಡಲಿ, ನಮಗೆ ಗೊತ್ತಿಲ್ಲ. ಯಾರೇ ಆಗಲಿ ಈಗಲೂ ನಮಗೆ ಬುದ್ಧಿ ಬರಲಿಲ್ಲ ಅಂತ ಹೇಳಿದ್ರೆ ನಮಗೆ ಜೀವಮಾನದಲ್ಲಿ ಬುದ್ಧಿ ಬರೋದಿಲ್ಲ. ಮಾನವೀಯತೆ ಅಂತ ಹೇಳುವಂಥದ್ದು ಮಾತ್ರ ಒಂದು ಧರ್ಮ ಅಂತ ಹೇಳುವಂಥದ್ದು, ಮತ್ತೆಲ್ಲ ಏನಿಲ್ಲ, ನಾನು ಅಂತ ಹೇಳುವಂಥದ್ದು ಏನಿಲ್ಲ ಅಂತೇಳಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಆ ರೀತಿಯಲ್ಲಿ ಅಂಥದ್ದು ಬಂದರೆ ನಾನು ನಿಜವಾಗಿ ಭಾಗ್ಯವಂತ, ಅತ್ತ ಕಡೆ ಗಮನ ಹರಿಸ್ತೇನೆ. ಅವ್ರು ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದರು, ಇಡೀ ವಿಜಯ ಬ್ಯಾಂಕ್ ಚಾರಿನ ಅಡಿಯಲ್ಲಿ
ನಾವೇ ಬಂದು ನಿಮಗೆ ಒಂದು ಔಷಧೀಯ ಸಸ್ಯೋದ್ಯಾನವನ್ನು ನಿರ್ಮಿಸಿಕೊಟ್ಟು ಹೋಗ್ತೇವೆ ಅಂತ ಹೇಳುವಂಥದ್ದು. ಪ್ರೊಫೆಸರ್ ಶಿವಣ್ಣ ಇದ್ದಾರೆ, ಅನ್ವಯಿಕ ಅರ್ಥ ನಮ್ಮ ಸಸ್ಯಶಾಸ್ತ್ರದವರು ನಮ್ಮ ರಾಜ ಶಲನವರಲ್ಲಿದ್ದಾರೆ. ಅವರೆಲ್ಲ ಸಹಯೋಗ ಪಡ್ಕೊಂಡು, ಸಹಾಯ ಪಡ್ಕೊಂಡು, ಸಹಕಾರ ಪಡ್ಕೊಂಡು, ಅವರ ಸಲಹೆ ಸೂಚನೆ ಪಡ್ಕೊಂಡು ನಾನು ಬಹಳ ಎಚ್ಚರದ ಹೆಜ್ಜೆ ಇಟ್ಕೊಂಡು ಇಂಥದ್ದೆಲ್ಲ ಮಾಡಬೇಕಾಗತ್ತೆ. ಪರಿಸರವನ್ನು ಇನ್ನೂ ನಾನು ಚೆನ್ನಾಗಿ ಇದು ಮಾಡ್ಕೊಳ್ಬೇಕಾಗತ್ತೆ. ಒಂದು ದಿವಸ ಸಸ್ಯ ನೆಟ್ಟರೆ ಸಾಲದು, ಅಥವಾ ಕುಲಪತಿಗಳು 2 ವರ್ಷ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ, ಇನ್ನು 2 ವರ್ಷ ಜವಾಬ್ದಾರಿಯಿಂದ ನಿಭಾಯಿಸಿ ಅಂತ ಹೇಳುವಂಥ ಎಚ್ಚರದ ಸಂದೇಶ ಕೊಡುವಂಥ ಈ ಸಭೆ ಅದು ಮಾತ್ರ ನಡೆಸಿ ಸಾಲದು. ದಿನಪ್ರತಿ ನಾವು ವರ್ಷ ಪೂರ್ತಿ ನಾವು ತೊಡಗೊಳ್ಬೇಕಾಗತ್ತೆ. ಪರಿಸರ ಬಿಟ್ಟರೆ ಹೋಯ್ತು, ಆಮ್ಲಜನ ಹಾಹಾಕಾರಕ್ಕೆ ಎಷ್ಟೋ ಜನ ಒದ್ದಾಡಿ ಸತ್ತರು ನಮ್ಗೆ ಗೊತ್ತಾಗ್ತದೆ ಗಾಳಿ ಎಷ್ಟು ಮುಖ್ಯ ಅಂತ. ಅರಿವೇ ಗುರು, ಯಾವ ರೀತಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದ್ರು ನಮಗೆ, ಅದೇ ರೀತಿ ನಾವು ಹೇಳುವಂಥದ್ದು ಹಸಿರೇ ಉಸಿರು, ಉಸಿರೇ ನಿಮ್ಮ ಆಸ್ತಿ ಅಂತ. ಈಗ ನಾನು ಮಾತಾಡ್ತೇನೆ, ನೆಕ್ಸ್ಟ್ ಮಿನಿಟ್ ನಾನು ಉಸಿರು ನಿಂತರೆ ಮುಗೀತಲ್ಲಿ, ನಾನೇನಿಲ್ಲ, ಐ ವಿಲ್ ಬಿಕಮ್ ಎ ಯೂಸ್ಲೆಸ್ ವೆಜಿಟೇಬಲ್. ನೀವು ಯಾವ ರೀತಿ ಸಂಸ್ಕಾರ ಮಾಡಿದ್ರ ಮೇಲೆ ಹೋಗ್ತೇನೆ ನಾನು, ಯಾರು ನಿಲ್ಲಿಸಿ ಸಾಧ್ಯ ಇಲ್ಲ. ಸೊ ಆದ ಕಾರಣ ಹಸಿರೇ ಉಸಿರು, ಉಸಿರೇ ನಮ್ಮ ಆಸ್ತಿ ಅಂತ ಹೇಳೋದು ನಾವು ಅರ್ಥ ಮಾಡ್ಕೊಳ್ಳಿ. ಆಮ್ಲಜನಕ ಬೇಕಾಗುತ್ತೆ. ಆದ ಕಾರಣ ಹಸಿರು ಗಿಡ, ನಾವು ಯಾವುದೇ ಸಮಾರಂಭಕ್ಕೆ ಅತಿಥಿ ಗಣ್ಯರು ಭೇಟಿ ಮಾಡಿದ್ರೆ ನಮ್ಮಲ್ಲಿ ಒಂದು ಪುಸ್ತಕದ ನೆನಪಿನ ಕಾಣಿಕೆ, ಇಲ್ಲರೆ ಹಸಿರು ಸಸ್ಯ ಅಥವಾ ಪ್ರಶಾಂತ್ ನಾಯಕ್ ಹೇಳ್ತಾರೆ ಫಲ ಕೊಡುವಂಥ ಸಸ್ಯ, ಅದರದ್ದು ನಾವು ಅವರಿಗೆ ನೆನಪಿನ ಕಾಣಿಕೆ ಕೊಡ್ತೇವೆ. ಮತ್ತೆ ಪ್ಲಾಸ್ಟಿಕ್ ಬಾಟ್ಲ್ ಇಡೋದಿಲ್ಲ, ಇಂಥದ್ದು ಅಥವಾ ಫ್ಲಾಸ್ಕಲ್ಲಿ ಇವತ್ತು ಬಿಸಿ ನೀರಿನ ವ್ಯವಸ್ಥೆ ಮಾಡ್ತೇವೆ, ಕೋವಿಡ್, ಥ್ಯಾಂಕ್ಸ್ ಟು ಕೋವಿಡ್, ಅದರಿಂದಾಗಿ ಅಥವಾ ಅರ್ಥನ್ ಪಾಟಲ್ಲಿ ಕೊಡಬಹುದು ನಾವು. ಇಂಥದ್ದೆಲ್ಲ ನಾವು ಮಾಡಿದ್ದೇವೆ, ಮಾಡ್ತಾ ಬಂದಿದ್ದೇವೆ. ಇಂಥ ಆವಿಷ್ಕಾರಗಳು, ಇಂಥ ಅನ್ವೇಷಣೆಗಳು ಇಂಥದ್ದೆಲ್ಲ ಆಗ್ತಾ ಹೋಗಬೇಕು. ಆಗ ವಿಶ್ವವಿದ್ಯಾನಿಲಯಕ್ಕೆ ಒಳ್ಳೆ ಹೆಸರು ಬರ್ತದೆ, ನಿಮಗೆ ನಮಗೆ ಒಳ್ಳೆ ಹೆಸರು ಬರ್ತದೆ. ಆದ ಕಾರಣ ಎಲ್ಲ ಹೇಳಿದರು, ನಮ್ಮ ಡಾಕ್ಟರ್ ಗೋವಿಂದರಾಜ್ ಹೇಳಿದರು. ಲಾಸ್ಟ್ ನಾನು ಕುಲಪತಿಯಾಗಿ ಅಧಿಕಾರ ಸ್ವೀಕರಿಸಿ ಫಸ್ಟ್ ಫಂಕ್ಷನೇ ಪ್ರಶಾಂತ್ ನಾಯಕರಿಗೆ ಗೊತ್ತಿದೆ, ರಾಜೀವ್ಗೆ ಗೊತ್ತಿದೆ, ಏನು ನಾವು ವಿಶ್ವ ಪರಿಸರ ದಿನ ಜೂನ್ 3ಕ್ಕೆ ನಾನು ತಗೊಂಡು ಅಧಿಕಾರ ಜೂನ್ 5ಕ್ಕೆ ನಾವು ಮಾಡಿದ್ದು ನೆನಪಿದೆ. ಆದ ಕಾರಣ ಎಡಪಡಿತಾಯ ಮತ್ತೆ ಪರಿಸರ ಅವಿನಾಭಾವ ಅಂಟಿದೆ, ಕೊನೆಯ ಉಸಿರಿನ ತನಕ ನನಗೆ ಇರ್ತದೆ, ಯಾಕೆ ನಂಬಿಕೊಂಡು ಬಂದವ. ಅದು ಮೂಢನಂಬಿಕೆ ಅಲ್ಲ, ಇತ್ತೀಚೆಗೆ ಸಂಪಾದನೆ ಮಾಡಿದ ನಂಬಿಕೆ ಅಲ್ಲ, ಅದು ನನ್ನ ಮೂಲ ನಂಬಿಕೆ, ಅದರಲ್ಲಿ ವಿಶ್ವಾಸ ಇಟ್ಕೊಂಡಿದ್ದೇನೆ. ಅದೇ ರೀತಿ ನೀವು ಇಟ್ಟುಕೊಳ್ಳಿ. ಮತ್ತೆ ನಾವೊಂದು ಅಭಿಯಾನ ನಾವು ಹಮ್ಮಿಕೊಳ್ಳಿಕ್ಕೆ ಆಯ್ತು, ಇದು ಕೋವಿಡ್ ತೊಂದರೆ ಮಾಡಿದ್ವಿ ಅಂದರೆ ಪ್ರತಿ ವಿದ್ಯಾರ್ಥಿ ಸ್ನಾತಕೋತ್ತರ ಪದವಿಗೆ ನೋಂದಣಿಗೊಳ್ಳುವಾಗ, ಅಡ್ಮಿಷನ್ ಆಗುವಾಗ ನಾವೊಂದು ಪ್ರತಿಜ್ಞೆ ಮಾಡಬೇಕಾಗತ್ತೆ, ಈಚ್ ಒನ್ ಕ್ಯಾಚ್ ಒನ್ ಅಂತ. ಪ್ರತಿ ವಿದ್ಯಾರ್ಥಿ ಒಂದು ಸಸ್ಯ ನೀಡಬೇಕಾಗತ್ತೆ, ಆ ಸಸ್ಯ ನೆಡಬೇಕಾಗತ್ತೆ. ಅಲ್ಲಿ ಆ ಸಸ್ಯ ನೆಡುವುದು ಮಾತ್ರ ಅಲ್ಲ, ರಕ್ಷಿಸಬೇಕಾಗತ್ತೆ. 1 ವರ್ಷ ಉಂಟೋ ಇಲ್ಲೋ, 2 ವರ್ಷ ಉಂಟೋ ಇಲ್ಲೋ ನೋಡಬೇಕಾಗತ್ತೆ. ಆ 2 ವರ್ಷ ಅದೇ ವಿದ್ಯಾರ್ಥಿ ಅವನ ಹೆಸರಲ್ಲಿ ಸಂರಕ್ಷಿಸಬೇಕಾಗತ್ತೆ. ಅವ ಬಿಟ್ಟು ಹೋಗುವಾಗ ಅವನಿಗೆ ಪರಿಸರ ಸ್ನೇಹಿ ಒಂದು ಶಿಫಾರಸು ಪತ್ರ ವಿಶ್ವವಿದ್ಯಾಲಯದ ಕುಲಪತಿ ಮತ್ತೆ ವಿಭಾಗದ ಮುಖ್ಯಸ್ಥರ ಮೂಲಕ ಹಸ್ತಾಕ್ಷರದ ಮೂಲಕ ಅವನಿಗೆ ಒದಗಿಸುವಂಥದ್ದು. ಮತ್ತೆ ಅದನ್ನು ಡಿಜಿಟಲ್ ರಿಜಿಸ್ಟ್ರಿ ಮೇಂಟೈನ್ ಮಾಡಿ, ಯಾವ ವಿದ್ಯಾರ್ಥಿ ಯಾವ ಬ್ಯಾಚ್ ಇದ್ದು, ಯಾವ ವಿಭಾಗದ್ದು, ಯಾವ ಹೆಸರಿದ್ದು, ಯಾವ ವರ್ಷ ಯಾವ ದಿವಸ ಅವ ನೆಟ್ಟಿದ್ದಾನೆ ಅಂತ ಹೇಳುವಂಥ ಅವನ ಜಾತಕ ಅದರಲ್ಲಿ ಇರ್ತದೆ. ಅದನ್ನು ನಾವು ಪ್ರಿಸರ್ವ್ ಮಾಡ್ತೇವೆ. 10 ವರ್ಷ ಬಿಟ್ಟು ಅದೇ ಹಳೆ ವಿದ್ಯಾರ್ಥಿಯಾಗಿ ಬಂದು ನೋಡುವಾಗ, ನಾನು ನೆಟ್ಟನೆ ಇದು ಗಿಡ ಅವತ್ತು ಮರವಾಗಿ ನಿಂತಿದೆ. ಈ ಮರ ನೆರಳು ಕೊಡೋದು ಮಾತ್ರ ಅಲ್ಲ, ಶುದ್ಧವಾದ ಗಾಳಿ ಕೊಡೋದು ಮಾತ್ರ ಅಲ್ಲ, ಫಲ ಕೂಡ ಕೊಡ್ತಾ ಉಂಟು ಹೇಳುವಂತ, ನನಗೆ ಆಸರೆ ಆಗ್ತಾ ಉಂಟು, ನನ್ನನ್ನು ಬಾ ಬಾ ಅತಿಥಿ ಅಂತ ಕರೀತಾ ಉಂಟು ಹೇಳುವಾಗ ತಂದೆ ತಾಯಿಗೆ ಶ್ರಾದ್ದ ಹಾಕುವುದಕ್ಕಿಂತ ಬಹಳ ಅಮೂಲ್ಯವಾದದ್ದು ನನಗೆ ಇದನ್ನು ನೋಡುವಾಗ ಸಿಗುವಂತ ಖುಷಿ. ಅದು ಅವಿಸ್ಮರಣೀಯ, ಮತ್ತೆ ಯಾವುದಕ್ಕೂ ಹೋಲಿಕೆ ಮಾಡಲಿಕ್ಕೆ ಸಲ್ಲದು ಅಂಥದ್ದು. ಸೊ ಅಂಥ ಒಂದು ಇದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು, ಈಚ್ ಒನ್ ಕ್ಯಾಚ್ ಒನ್ ಅಂತ. ಈಗಾಗಲೇ ನಮ್ಮ ವಿದ್ಯಾರ್ಥಿ ನಾಯಕರು ನನಗೆ ಚಾಲೆಂಜ್ ಕೊಟ್ಟಿದ್ದಾರೆ, ಕುಲಪತಿಯಾಗಿ ನೀವೊಂದು 5-10 ಗಿಡ ನೆಟ್ಟು ಅದರ ಫೋಟೋ ಮಾಡಿ ಕಳಿಸಿ ಅಂತ. ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಚಾಲೆಂಜ್ ಕೊಡುವಂಥದ್ದು ಅದೊಂಥದ್ದು ತಣ್ಣೀರಿನ ಚಾಲೆಂಜ್ ಅಂತೆ, ಇದರದ್ದು ಚಾಲೆಂಜು. ಸೊ ಅದು ಒಳ್ಳೆ ಚಾಲೆಂಜ್ ಆಗಿದೆ, ಕೆಟ್ಟ ಚಾಲೆಂಜ್ ಕೊಡೋದು ಬೇಡ. ನಾವು ಒಳ್ಳೆ ಚಾಲೆಂಜ್ ವಿದ್ಯಾರ್ಥಿ ನಾಯಕರು ವಾಟ್ಸಪ್ ಕಳಿಸಿದ್ದಾರೆ. ಸೊ ಆದ ಕಾರಣ ನಾನು 1-2 ದಿವಸದಲ್ಲಿ ಪ್ರಶಾಂತ್ ನಾಯಕರ ಸಹಾಯ ಪಡೆದು ಒಂದು 10 ಗಿಡ ನೆಟ್ಟು ಅದರ ಫೋಟೋ ಮಾಡಿ ವೆಬ್ಸೈಟ್ಗೆ ಹಾಕಬೇಕಾಗತ್ತೆ. ಆ ಚಾಲೆಂಜ್ ನಾನು ಮಾಡಿದ್ದೇನೆ. ಯಾಕಂದ್ರೆ ನರೇಂದ್ರ ಮೋದಿ ಬಾಯಿಯವರು ಏನು ಮಾಡಿದರು, ಚಾಲೆಂಜ್ ಕೊಟ್ಟರು. ಸಲ್ಮಾನ್ ಖಾನ್ ಕೂಡ ಏನೋ ಮಾಡಿದ್ರು ಚಾಲೆಂಜ್, ಸ್ವಚ್ಛತಾ ಅಭಿಯಾನ ನೆನಪಿಟ್ಟು ಹೊರಗೆ ಇಟ್ಕೊಂಡು ಹೋಗೋದು. ಸೊ ಇದು ಯಾಕೆ ಅಂತ ಹೇಳಿದ್ರೆ, ನಮ್ಮಿಂದಲೇ ಚಾರಿಟಿ ಶುಡ್ ಆಲ್ವೇಸ್ ಬಿಗಿನ್ ಅಟ್ ಹೋಮ್ ಅಂತ. ನಾವೇ ಅದಕ್ಕೆ ಮುಂದೆ ಹೇಳಿದಾಗ, ನಾವೇ ಹೋಗುವಾಗ ಅದಕ್ಕೆ ಮೆಡಿಕಲ್ ಎಂಡೋರ್ಸ್ಮೆಂಟ್ನಷ್ಟು ಪವರ್ ಇರ್ತದೆ.
ಶಂಖದಿಂದ ಬಂದದ್ದು ತೀರ್ಥ ಅಂತ ಹೇಳ್ತೇವೆ, ಟ್ಯಾಪಿಂದ ಬಂದದ್ದು ಬೇರೆ. ಸೊ ಆ ರೀತಿಯಲ್ಲಿ ನಾವು ಇಂಥದ್ದು ಮಾಡಬೇಕು ಅಂತ ಅದಕ್ಕೆ ಕೂಡ ನಾನು ಕೈ ಹಾಕ್ತೇನೆ. ವಿದ್ಯಾರ್ಥಿ ನಾಯಕರಿಗೆ ನಾನು ಅಭಿನಂದಿಸ್ತೇನೆ. ಅವರ ಚಾಲೆಂಜ್ ನಾನು ಸ್ವೀಕರಿಸಿದ್ದೇನೆ. ಒಂದು 2-3 ದಿವಸಗಳಲ್ಲಿ ನಂದು ಕೂಡ ವೆಬ್ಸೈಟ್ಗೆ ಹಾಕ್ತೇನೆ. ಅವರಿಗೆ ಅದರ ಸಾಕ್ಷಿ ಕೊಡಬೇಕಾಗತ್ತೆ ನಾನು. ಸೊ ಆ ರೀತಿಯಲ್ಲಿ ನಾನು ಇನ್ನೊಬ್ಬರಿಗೆ ಚಾಲೆಂಜ್, ನಾನು ಪ್ರೊಫೆಸರ್ PL ಧರ್ಮರಿಗೆ ಚಾಲೆಂಜ್ ಆಗ್ತೇನೆ, 10 ಗಿಡ ಹಾಕಿ. ಹಾಗೆ ನಾನು ನಿಮಗೆ ಹೇಳುವಂಥದ್ದು ಏನಂತ ಹೇಳಿದ್ರೆ, ನಿಮ್ಮ ಬರ್ತ್ಡೇ ನೀವೇನಾದರೂ ಆಚರಿಸಿದ್ರೆ ಒಂದು ಕೇಕ್ ಕಟ್ ಮಾಡಬೇಡಿ ಅಂತ ಹೇಳಲ್ಲ, ಕೇಕ್ ತುಂಡರಿಸಿ, ನೀವು ಏನು ತೊಂದರೆ ಇಲ್ಲ. ಅದರ ಜೊತೆಗೆ ನೆನಪಿಗೋಸ್ಕರ ಆ ದಿವಸ ಒಂದು ಹಸಿರು ಸಸ್ಯವನ್ನು ನೆಡಿ. ಅದು ಒಳ್ಳೆಯ ಕೆಲಸ, ಒಳ್ಳೆಯ ಸಂದೇಶ ಸಮಾಜ ಕೊಟ್ಟಾಗತ್ತೆ. ಇಂಥ ಸಂದೇಶಗಳ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ರಕ್ಷಣೆ ಸಂರಕ್ಷಣೆ ಬಗ್ಗೆ ಅರಿವು ಜಾಗೃತಿ ಮೂಡಿಸುವಂತ ಕೈಂಕರ್ಯದಲ್ಲಿ ನೀವು ತೊಡಗೋಣ ಅಂತ ಹೇಳುವಂತಹ ಒಂದು ಇದರಲ್ಲಿ ನಿಮಗೆಲ್ಲ ವಂದಿಸುತ್ತಾ, ನಿಮಗೆಲ್ಲ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಇಂಥ ಅಭಿಮಾನಕ್ಕೆ, ಇಂಥ ಒಂದು ಸಭೆ ಇಂಥ ಸಂದರ್ಭದಲ್ಲಿ ಆಯೋಜಿಸಿದ್ದಕ್ಕೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಿಮಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಎಲ್ಲ ಗುರುಗಳೇ, ನಾನು ವೇದಿಕೆ ಮೇಲೆ ನೀವು ನೋಡ್ತಾ ಇದ್ದೀರಿ, 4 ಜನರು ಕೂಡ ನನ್ನ ಗುರುಗಳು. ಡಾಕ್ಟರ್ ಗೋವಿಂದರಾಜ್ ಅವರು ನಾನು ರೂಮ್ಮೇಟ್ ಆಗಿದ್ದವರು, ನನ್ನ ಸೀನಿಯರ್ ಆಗಿದ್ದವರು, ಅವ್ರ ಮೂಲಕ ತುಂಬ ಕಲ್ತ್ಕೊಂಡಿದ್ದೇನೆ. ಮತ್ತು ಧರ್ಮ ಸರ್ ಅವರು ಮೊದಲಿಂದನೂ ಅವರ ಸ್ಟೂಡೆಂಟ್ ಸುರೇಶ್ ಅಂತ ಇದ್ದಾರೆ, ಡಾಕ್ಟರ್ ಸುರೇಶ್ ಅವರು ಕೂಡ ನನ್ನ ರೂಮ್ಮೇಟ್ ಆಗಿದ್ದರು. ಆವಾಗಿಂದ ಅವರ ಜೊತೆಗೆ ತುಂಬ ಕಲ್ತ್ಕೊಂಡಿದ್ದೇನೆ ಅನೇಕ ವಿಷಯಗಳ ಬಗ್ಗೆ. ಹಾಗೆ ಪ್ರೊಫೆಸರ್ ಶಿವಣ್ಣ ಅವ್ರ ಜೊತೆಗೆ ತುಂಬ ಕೆಲಸ ಮಾಡಿದ್ದೇನೆ, ಅಫಿಲಿಯೇಷನ್ ವರ್ಕ್ ಇರ್ಬೋದು, ಅವ್ರ ಮೂಲಕನೂ ತುಂಬ ಕಲ್ತ್ಕೊಂಡಿದ್ದೇನೆ. ಮತ್ತು ನಮ್ಮ ಗೌರವಂತ ಕುಲಪತಿಗಳಿಂದ ಈಗ ಅವರ ಭಾಷಣದ ಮೂಲಕನೂ ಅನೇಕ ವಿಷಯ ನಾವು ಕಲ್ತ್ಕೊಂಡ್ವಿ. ಜೀವನ ಅಂದರೆ ಏನು, ಜೀವನವನ್ನು ಯಾವ ರೀತಿ ನಾವು ಯಶಸ್ವಿಯಾಗಿ ಕೊಂಡೊಯ್ಯಬಹುದು, ಒಬ್ಬ ಉತ್ತಮ ಮಟ್ಟಕ್ಕೆ ಹೇಗೆ ಏರ್ಬಾರದು ಅನ್ನೋದಕ್ಕೆ ಒಂದು ನಮಗೆ ತಾಜಾ ಉದಾಹರಣೆ ಸಿಗುವಂಥದ್ದು ನಮ್ಮ ಗೌರವಾನ್ವಿತ ಕುಲಪತಿಗಳು. ನನಗೆ ಮಾತ್ರ ನಿಮಗೆಲ್ಲರಿಗೂ ಅವರು ಗುರುಗಳು. ಹಾಗಾಗಿ ಅವರೆಲ್ಲರನ್ನೂ ನಾನು ಗುರುಗಳಾಗಿ ವಂದಿಸುತ್ತಾ, ಮತ್ತು ವೇದಿಕೆ ಕೆಳಗಿರುವ ನನ್ನೆಲ್ಲ ಮಿತ್ರರೇ, ಹೆಸರು ಹೇಳಲಿಕ್ಕೆ ಸಮಯ ಇಲ್ಲ. ಏನಂತ ಹೇಳಿದರೆ, ಇದು ಕೊನೆಯ ಭಾಗ, ಜಾಸ್ತಿ ಎಳೆಯೋದಿಲ್ಲ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೇವೆ. ನೀವು ನಂಬ್ತೀರೋ ಇಲ್ಲ, ಈ ಕಾರ್ಯಕ್ರಮ ನಿನ್ನೆ ಅಷ್ಟೇ ನಮ್ಮ ಗೆಳೆಯ ಗೋವಿಂದರಾಜ್ ಅವರು ಬೆಳಿಗ್ಗೆ 7 ಗಂಟೆಗೆ ಫೋನ್ ಮಾಡಿಕೊಂಡು, ಪ್ರಶಾಂತ್ VC ಅವರು ಚಾರ್ಜ್ ತೊಗೊಂಡಿದ್ದು ಯಾವ ಡೇಟ್ ಅಂತ. ನನಗೆ ಜೂನ್ ಅಂತ ಗೊತ್ತು, ಯಾವ ಡೇಟ್ ಅಂತ ಸರಿಯಾಗಿ ನೆನಪಿರಲಿಲ್ಲ. ಆಯ್ತು, ಕನ್ಫರ್ಮ್ ಮಾಡಿ ಹೇಳ್ತಾನೆ. ಇವ್ರು ಯಾಕೆ ಕೇಳ್ತಾರೆ, ಏನು ಕೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ಆಯ್ತು, ಮತ್ತು ಅವರು ನಮ್ಮ ಶ್ಯಾಮಲ ಮೇಡಮಿಗೆ ಫೋನ್ ಮಾಡಿದೆ. ಅವರು ಕನ್ಫರ್ಮ್ ಆಗಿ ಹೇಳಿದರು 3ನೇ ತಾರೀಕು ಅಂತ. ಆದರೂ ಮತ್ತು VC ಅವ್ರ ಹತ್ರ ಭೇಟಿಯಾಗಿ ಕೇಳಿದೆ 3ನೇ ತಾರೀಕು ಅಲ್ವಾ ಅಂತ. ಹೌದಂತ. ಬಟ್ ಡೇಟ್ 2 ದಿನ ಪಾಸ್ ಆಗಿ ಆಯಿತು. ಏನು ಮಾಡೋದಪ್ಪ, ಕಡೆಗೆ ಗೊತ್ತಾಯಿತು. ಗೋವಿಂದರಾಜ್ ಅವರು ಮತ್ತೆ ಫೋನ್ ಮಾಡಿದರು. ನಾನು ಹೇಳಿದೆ ಈ 3ನೇ ತಾರೀಕಿಗೆ, ಅಯ್ಯೋ 3ನೇ ತಾರೀಕು ಮಿಸ್ ಆಯ್ತಲ್ಲ ಅಂತ. ಏನು ನೋಡಿದರೆ, ಈ ನಮ್ಮ ಕುಲಪತಿಗಳು ಚಾರ್ಜ್ ತಗೊಂಡು 2 ವರ್ಷ ಆಯಿತು. ಹೋದ ವರ್ಷವೂ ಕೂಡ ಸಣ್ಣ ಮಟ್ಟ ಕಾರ್ಯಕ್ರಮ ಮಾಡಿತ್ತು. ಈ ವರ್ಷವೊಂದು ಚೆನ್ನಾಗಿ ಮಾಡಬೇಕಂತ ನಮ್ದು ಇದಿದೆ. ಬಟ್ ತೊಂದರೆ ಇಲ್ಲ, ನಾನು ಹೇಳಿದೆ ತೊಂದರೆ ಇಲ್ಲ, 2 ದಿವಸ ಆದರೂ ತೊಂದರೆ ಇಲ್ಲ, ಮಾಡ್ಬೋದು. ಯಾಕಂದರೆ ಯಶಸ್ವಿಯಾಗಿ ಪೂರೈಸಿರುವುದನ್ನು ನಾವು ಜನರಿಗೆ ಯಾವ ರೀತಿ ಪೂರೈಸಿದ್ದಾರೆ ಯಶಸ್ವಿಯಾಗಿಯನ್ನು ನಾವು ತೋರಿಸ್ಲಿಕ್ಕೆ ಮಾಡುವಂಥದ್ದು. ಅದನ್ನು ಸುಮ್ಮನೆ ಒಂದು ಕಾರ್ಯಕ್ರಮ ಮಾಡಿ ಅವರಿಗೊಂದು ಸನ್ಮಾನ ಮಾಡೋದು, ಹಾರ ತುರ ಹಾಕೋದು, ಅದು ಅವ್ರು ಇಷ್ಟಪಡಲ್ಲ ಕುಲಪತಿಗಳು, ಮತ್ತು ಇದು ಸಮಯವೂ ಅಲ್ಲ. ಹಾಗಾಗಿ ಏನು ಮಾಡೋಣ. ಮತ್ತು ಗೋವಿಂದರಾಜ್ ಅವರು ಇಲ್ಲಿ ಇದು ಮಾಡ್ತಾ ಇರೋದು ಗೊತ್ತುಂಟು, ಮತ್ತು ವಾಟ್ಸಪ್ಪಲ್ಲಿ ಹಾಕಿದರು. ಸೊ ನಾವಿಬ್ಬರು ಡಿಸ್ಕಸ್ ಮಾಡಿ ಈ ಥರ ಒಂದು ಮಾಡೋಣ, ಒಂದು ಹೂತೋಟ, ಅದನ್ನು ಒಂದು ಅನಾವರಣಗೊಳಿಸೋಣ, ಅದು ಸವಿ ನೆನಪಾಗಿ ಇರ್ತದೆ. ಈಗಾಗಲೇ ಕುಲಪತಿಗಳು ತಮ್ಮ ಭಾಷಣದಲ್ಲಿ ಹೇಳಿದರು, ಮತ್ತು ತುಂಬ ಜನ ಪರಿಸರ ಪ್ರೇಮಿಗಳು ಹೇಳ್ತಾರೆ, ನಾವೀಗ ಬರ್ತ್ಡೇ ಸೆಲೆಬ್ರೇಷನ್ ಅಥವಾ ಯಾವುದೊಂದು ಸೆಲೆಬ್ರೇಷನ್ ಇದ್ದರೆ ಸುಮ್ಮನೆ ಕೇಕ್ ಕಟ್ ಮಾಡಿಕೊಂಡು ಕುಡಿದು ಇದೆಲ್ಲ ಎಂಜಾಯ್ ಮಾಡೋ ಬದಲು ಅದ್ರ ಜೊತೆಗೆ ಗಿಡ ನೆಡೋದು. ಬರೀ ಬರ್ತ್ಡೇ ಆಚರಿಸುವವರು ಮಾತ್ರ ಅಲ್ಲ, ಯಾರು ಬರ್ತಾರೆ ಅವರಿಗೆಲ್ಲರಿಗೂ ಒಂದೊಂದು ಗಿಡ ಕೊಟ್ಟು ಅದು ಆಚರಿಸಿದ್ರೆ ಇನ್ನೂ ಒಳ್ಳೆಯ ರೀತಿ ಆಗ್ಬೋದು. ಅದು ನಮ್ಮ ಕುಲಪತಿಗಳು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಕೂಡ ಪರಿಸರ ಪ್ರೇಮಿ ಆಗಿರೋದ್ರಿಂದ ನಮ್ಮ ಗೋವಿಂದರಾಜ್ ಅವರು ಹೇಳಿದರು, ಅವರು ಬರೀ ಕಾಮರ್ಸ್ ಪ್ರೊಫೆಸರ್ ಅಲ್ಲ, ಒಬ್ಬ ಮಾನವತಾವಾದಿ ಮಾತ್ರ ಅಲ್ಲ, ಸಮಾಜಶಾಸ್ತ್ರಜ್ಞ. ನಾನು ಹೇಳ್ತೇನೆ, ಅವರು ಸಮಾಜಶಾಸ್ತ್ರ ಅದು ಮಾತ್ರ ಅಲ್ಲ, ಅವರು ಪರಿಸರ ತಜ್ಞರು ಕೂಡ. ಯಾಕಂದರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ನಾನು ಅವರಿಂದನೂ ತಿಳ್ಕೊಂಡಿದ್ದೇನೆ. ಹಾಗಾಗಿ ಈ ಹೂ ತೋಟ ಒಂದು ಅನಾವರಣ, ಈಗ ಇದನ್ನು ಎಮರ್ಜಿಂಗ್ ಫುಲ್ ಗ್ರೋತ್ ಆಗಲಿಲ್ಲ, ಇನ್ನೊಂದು ತಿಂಗಳು ಬಿಟ್ಟು ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತದೆ. ಬಟ್ ಇದನ್ನು ಅನಾವರಣಗೊಳಿಸೋಣ, ಒಂದು ಸವಿ ನೆನಪಾಗಿ ಇರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂತೇಳಿದರೆ ನಾವು ಇವತ್ತೊಂದು ಸಂತೋಷದ ದಿನ. ಅಂದರೆ ನಮ್ಮ ಕುಲಪತಿಗಳು 2 ವರ್ಷ ಯಶಸ್ವಿಯಾಗಿ ತಮ್ಮ ಅಧಿಕಾರಾವಧಿಯನ್ನು ಮುಗಿಸಿರುವಂಥದ್ದು ನಮಗೆಲ್ಲರಿಗೂ, ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾತ್ರ ಅಲ್ಲ, ಇದೀಗ ನೆಕ್ಸ್ಟು ನಮ್ಮ ಚಾನಲಲ್ಲಿ ಬರ್ತದೆ, ಹೊಸಪುರ ಚಾನಲ್ ವೆಬ್ಸೈಟಲ್ಲಿ ಬರ್ತದೆ, ಎಲ್ಲರೂ ಕೂಡ ಒಪ್ಕೊಳ್ತಾರೆ. VC ಅವರು ಏನು ಹೇಳಿದರು, ನಮ್ಮ ಪ್ರೊಫೆಸರ್ ಧರ್ಮ ಸರ್ ಏನು ಹೇಳಿದರು VC ಅವರ ಬಗ್ಗೆ, ಎಲ್ಲರೂ ಕೂಡ ಒಪ್ಪುವಂಥದ್ದು.
ಯಾರು ಕೂಡ ಅದಕ್ಕೆ ಇಲ್ಲಪ್ಪ ಅಂತ ಹಾಗೆ ಹೇಳುವ ಪ್ರಶ್ನೆನೇ ಇಲ್ಲ. ಯಾಕಂದರೆ ನಾವೆಲ್ಲರೂ ಮನಸಾರೆ ನೋಡಿದವರು, ಕೇಳಿದವರು ಏನೇನು ಕೆಲಸಗಳು ಆಗ್ತಾಯಿವೆ ಅಂತ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸೋದಕ್ಕೆ ಮೊದಲನೇದಾಗಿ ನಾವು ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸಬೇಕಾಗಿದ್ದು ಡಾಕ್ಟರ್ ಗೋವಿಂದರಾಜ್ ಅವರಿಗೆ. ದಯವಿಟ್ಟು ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟಿ ಈ ಒಂದು ಊಟವನ್ನು ಮಾಡಿ ಶಾರ್ಟ್ ಡ್ಯೂರೇಷನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿರೋದಕ್ಕೆ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾನು ವಂದನಾರ್ಪಣೆ ಸಣ್ಣದಾಗಿ ಹೇಳ್ತೇನೆ. ನಾನು ಆ್ಯಕ್ಚುಲಿ ನಿನ್ನೆ ಗೋವಿಂದರಾಜ್ ಅವರಿಗೆ, ಯಾಕಂದರೆ ಇಲ್ಲಿ 2 ಕಾರ್ಯಕ್ರಮ, ಒಂದು ಹೂದೋಟದ ಅನಾವರಣ, ಇನ್ನೊಂದು ಕುಲಪತಿಗಳು 2 ವರ್ಷ ಪೂರೈಸಿರುವುದನ್ನು ನಾವು ಸಂತೋಷವನ್ನು ಹಂಚಿಕೊಳ್ಳೋದು ಮತ್ತು ಇನ್ನಷ್ಟು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ನಮಗೆಲ್ಲರಿಗೂ ಒಂದು ಚಾಲನೆ ಕೊಡುವಂಥದ್ದು, ಅಂದರೆ ನಮಗೆ ಒಂದು ಪ್ರೋತ್ಸಾಹ ನೀಡುವಂಥದ್ದು ಕೂಡ. ಹೆಚ್ಚಿನವರಿಗೆ ಗೊತ್ತಿಲ್ಲ, ವೆಬ್ಸೈಟಲ್ಲಿದೆ, ಪತ್ರಿಕೆಯಲ್ಲೂ ಬಂದಿದೆ. ಮತ್ತು ನಿನ್ನೆ ಗೋವಿಂದರಾಜ್ ಅವರಿಗೆ ಕೊಟ್ಟೆ. ಪತ್ರಿಕೆಯಲ್ಲಿ ಈಗಾಗಲೇ ಪ್ರಕಟ ಆಗಿದೆ, ಉದಯವಾಣಿಯು, ಹೊಸದಿನ ಎಲ್ಲ ಪತ್ರಿಕೆಯಲ್ಲೂ 2 ವರ್ಷದ ಅವಧಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಎಡಪಡಿ ತಾಯಿ ಸರ್ ಅವರು ವೈಸ್ ಚಾನ್ಸಲರ್ಗೆ ಚಾರ್ಜ್ ನೋಡಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದು. ಓಕೆ, ಸೊ ಇದೊಂದು ಪತ್ರಿಕೆ ಖಾಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಏನೆಲ್ಲ ಪ್ರಗತಿ ಆಗಿದೆ 2 ವರ್ಷದಲ್ಲಿ ಅದು ಪ್ರಕಟವಾಗಿದೆ. ಇದು ಒಂದು 15 ಪೇಜ್ ಇದೆ. ನಮ್ಮ ಗೋವಿಂದರಾಜ್ ಅವರು ನಿನ್ನೆ ಕೊಟ್ಟೆ. ನಾನು ನಮ್ಮ ಕಾರ್ಯಕ್ರಮದ ಇದ್ರ ಪ್ರಕಾರ ಅವರು ಹೇಳಬೇಕಾಗಿತ್ತು. ಅವರು ತುಂಬ ಚೆನ್ನಾಗಿ ಭಾಷಣ ಮಾಡಿದರು. ಇಲ್ಲಿ ಏನು ಹೇಳಬೇಕು ಅವರ ಒಂದು ಸಾಮಾಜಿಕ ನೆಲೆಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಇದನ್ನು ಹೇಳುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟು. ನಾನು ತುಂಬ ಇದೆ, ಇದೊಂದು 7-8 ಪೇಜ್ ಇದೆ, ಎಲ್ಲದೂ ಓದೋದಿಲ್ಲ. ಒಂದು ಪೇಜ್ ಮಾಹಿತಿಯನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳು ಅಧಿಕಾರ ವಹಿಸಿಕೊಂಡ ನಂತರ ಸಿಕ್ಕಿದಂಥ ಮನ್ನಣೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಆದಂಥ ಸಾಧನೆ ಮೆಟ್ಟಿಲುಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮೊದಲನೇದಾಗಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಸಿಕ್ಕಿರುವಂಥ ಶ್ರೇಯಾಂಕಗಳು. ಕರ್ನಾಟಕ ಸರ್ಕಾರದ ಕ್ರೀಡಾ ಪೋಷಕ ಪ್ರಶಸ್ತಿ 2019-20. UI ಗ್ರೀನ್ ಮ್ಯಾಟ್ರಿಕ್ ವರ್ಲ್ಡ್ ರ್ಯಾಂಕಿಂಗ್ 2020ರಲ್ಲಿ ಭಾರತ ದೇಶದಲ್ಲೇ ನಮ್ಮ ವಿಶ್ವವಿದ್ಯಾಲಯ ಮೊದಲನೇ ಸ್ಥಾನ ಮತ್ತು ವಿಶ್ವದಲ್ಲಿ 139ನೇ ಸ್ಥಾನ. ICAT ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ ರೇಟಿಂಗ್ ಫ್ರೇಮ್ವರ್ಕ್ 2019 ಕರ್ನಾಟಕ ರಾಜ್ಯದಲ್ಲಿ 6ನೇ ಸ್ಥಾನ. ಇಂಡಿಯಾ ಟುಡೇ MDRA ಅತ್ಯುತ್ತಮ ವಿಶ್ವವಿದ್ಯಾನಿಲಯ ಶ್ರೇಯಾಂಕ 2019 ದೇಶದಲ್ಲಿ 8ನೇ ಸ್ಥಾನ. QS ಬ್ರಿಕ್ಸ್ ವಿಶ್ವವಿದ್ಯಾನಿಲಯ ಶ್ರೇಯಾಂಕ 2019ರಲ್ಲಿ ದೇಶದಲ್ಲಿ 48ನೇ ಸ್ಥಾನ. ಏನು ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಭಾರತದಲ್ಲಿ 100 ವಿಶ್ವವಿದ್ಯಾನಿಲಯಗಳಿವೆ, ಅವುಗಳಲ್ಲಿ ನಮ್ಮ 48ನೇ ಸ್ಥಾನ ಹೀಗೆ ಬಂದಿರುವಂಥದ್ದು. ಔಟ್ಲುಕ್ ICRE ಇಂಡಿಯಾ ಯೂನಿವರ್ಸಿಟಿ ಶ್ರೇಯಾಂಕ ದೇಶದ ಸಾರ್ವಜನಿಕ ರಾಜ್ಯ ವಿಶ್ವವಿದ್ಯಾಲಯಗಳಲ್ಲಿ 24ನೇ ಸ್ಥಾನ. MHRD NIRF 2019 ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ 87ನೇ ಸ್ಥಾನ. MHRD ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ 87ನೇ ಸ್ಥಾನ 2020. 4 ಸ್ಟಾರ್ ಇನ್ಸ್ಟಿಟ್ಯೂಷನ್ ಇನ್ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟೀಸ್ ರೇಟಿಂಗ್ ಫ್ರೇಮ್ವರ್ಕ್ 2019. ದಿ ವೀಕ್ ಅತ್ಯುತ್ತಮ ವಿಶ್ವವಿದ್ಯಾನಿಲಯ ಸಮೀಕ್ಷೆ 2019ರಲ್ಲಿ 39ನೇ ಸ್ಥಾನ. ಇವಿಷ್ಟು ನಮ್ಮ ಕುಲಪತಿಗಳು ಅಧಿಕಾರ ತೆಗೆದುಕೊಂಡ ನಂತರ ಸಿಕ್ಕಿರುವಂಥ ಮನ್ನಣೆಗಳು. ಇನ್ನು ಅವರ ನಾಯಕತ್ವದಲ್ಲಿ ಕೈಗೊಂಡಿರುವಂಥ ಕೆಲವು ಕಾರ್ಯಕ್ರಮಗಳು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಕೆಲವೊಂದು ಅವರು ಹೇಳಿದ್ದಾರೆ, ಅದು ನಾನು ಅದರ ಪಟ್ಟಿಯನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹುತಾತ್ಮರಿಗೆ ಗೌರವ ಸೂಚಿಸುವ ಶಾಹಿದ್ ಸ್ಥಳ್ ನಿರ್ಮಾಣ ನಮ್ಮ ಮಂಗಳ ಆಡಿಟೋರಿಯಂ ಎದುರುಗಡೆ ಇರುವಂಥದ್ದು. ವಾತ್ಸಲ್ಯ ನಿಧಿ ವಾಲ್ ಆಫ್ ಕೈಂಡ್ನೆಸ್ ಉಪಯೋಗಿಸದೇ ಇರುವ ಇತರರಿಗೆ ಉಪಯೋಗಕ್ಕೆ ಬರುವ ವಸ್ತುಗಳನ್ನು ಸಾರ್ವಜನಿಕರು ಇಡಲು ಮತ್ತು ತೆಗೆದುಕೊಂಡು ಹೋಗಿರುವ ಒಂದು ವ್ಯವಸ್ಥೆ ನಮ್ಮ ಬ್ಯಾಂಕ್ ಆಫ್ ಬರೋಡದ ಹತ್ರ ಇದೆ, ತಮಗೆಲ್ಲರಿಗೂ ಗೊತ್ತಿದೆ. ಸ್ವಯಂ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಮೂಕ್ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ. ಮಂಗಳ ಗಂಗೋತ್ರಿಯಲ್ಲಿ ಯುವ ರೆಡ್ ಕ್ರಾಸ್ಗೆ ಚಾಲನೆ. ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ಆರಂಭ. ಲಿಂಗ ನೀತಿ ಜೆಂಡರ್ ಪಾಲಿಸಿ ಮತ್ತು ಅದರ ಪರಿಣಾಮಕಾರಿ ಅನುಷ್ಠಾನ. ಹೊಸ ಶೈಕ್ಷಣಿಕ ಕಾರ್ಯಕ್ರಮ MSc ಸೈಬರ್ ಭದ್ರತೆ ಸೈಬರ್ ಸೆಕ್ಯುರಿಟಿ MSc ಪ್ರೋಗ್ರಾಮ್. ಉದ್ಯಮ ಸಂಸ್ಥೆಗಳು, ನಾಗರಿಕ ಸಮಾಜ, NGOಗಳು ಮತ್ತು ಹಳೆಯ ವಿದ್ಯಾರ್ಥಿಗಳ ಜಾಲದಿಂದ ವಿಶೇಷ ಆಹ್ವಾನಿತರನ್ನು ಒಳಗೊಂಡ ಪಠ್ಯಕ್ರಮವನ್ನು ಪ್ರತಿ ವರ್ಷ ಪರಿಷ್ಕರಣೆ. ಮಿಡ್ ಡೇ ಮೀಲ್ ಬಡ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಉಚಿತ ಊಟದ ವ್ಯವಸ್ಥೆ. ಆನ್ಲೈನ್ ಆಫ್ಲೈನ್ ಅನುಭವಿ ಕಲಿಕೆಗೆ ಸೂಕ್ತ ವ್ಯವಸ್ಥೆ. ಅನುಭವಿ ಪ್ರಾಧ್ಯಾಪಕರಿಂದ ವೃತ್ತಿಪರ ಉಪನ್ಯಾಸ ಸರಣಿ. ವಿದ್ಯಾರ್ಥಿಗಳು ಡ್ರಗ್ಸ್ ಹಾಗೂ ಇತರ ಮಾದಕ ವಸ್ತುಗಳನ್ನು
ದುಶ್ಚಟ, ಸಾಮಾಜಿಕ ಪಿಡುಗುಗಳಿಗೆ ಬಲಿಯಾಗದಂತೆ ಜಾಗೃತಿ ವಹಿಸಲು ಕ್ಯಾಂಪಸ್ ಮತ್ತು ಸಂಯೋಜಿತ ಕಾಲೇಜುಗಳಲ್ಲಿ ಸ್ಥಳೀಯ ಪೊಲೀಸ್ ಇಲಾಖೆ ಹಾಗೂ ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಜಾಗೃತಿ ಆಯೋಜನೆ. ಕೊಣಾಜೆ ಬಸ್ ನಿಲ್ದಾಣದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ. ಕರ್ನಾಟಕ ಸರ್ಕಾರದ ಶಿಕ್ಷಣ ಸುಧಾರಣಾ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ತರಬೇತಿ ಮತ್ತು ಉದ್ಯೋಗ ಸೆಲ್, ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ ಸ್ಥಾಪನೆ. ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಪದವಿಗಾಗಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಸಸಿಗಳನ್ನು ನೆಟ್ಟು ಪೋಷಿಸುವ ಜವಾಬ್ದಾರಿ ಮತ್ತು ಅವರಿಗೆ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್. ಕರ್ನಾಟಕ ಸರ್ಕಾರದ ಕಾಗದ ರಹಿತ ಆಡಳಿತ ಯಶಸ್ವಿ ಅನುಷ್ಠಾನ. ಇದರಲ್ಲೂ ಕೂಡ ಕರ್ನಾಟಕದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿ ಹೆಮ್ಮೆ ಪಡ್ತೇನೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳು, ವಿಚಾರ ಸಂಕಿರಣ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಸಂಶೋಧನಾ ಲೇಖನಗಳ ಪ್ರಸ್ತುತಿಗಳಿಗಾಗಿ ಬೋಧಕ ವರ್ಗದ ಸದಸ್ಯರಿಗೆ ಹಣಕಾಸಿನ ನೆರವು ನೀಡುವಿಕೆಯ ಮರು ಅನುಷ್ಠಾನ. ಸಂಶೋಧನೆ ಅವಿಭಾಜ್ಯ ಅಂಗವಾಗಿ ಪೇಟೆಂಟ್ಗಳನ್ನು ಸೇರಿಸುವ ಮೂಲಕ ವಿಶ್ವವಿದ್ಯಾಲಯವು ತನ್ನ ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಕನ್ಸಲ್ಟೆನ್ಸಿ ಪ್ರಮೋಷನ್ ಸೆಲ್ ಅನ್ನು ಬಲಪಡಿಸುವಿಕೆ. UGC ಮಾರ್ಗದರ್ಶನದ ಅಡಿಯಲ್ಲಿ ಸೆಪ್ಟೆಂಬರ್ 2020ರಲ್ಲಿ ಉತ್ತಮ ಶೈಕ್ಷಣಿಕ ಸಂಶೋಧನಾ ಅಭ್ಯಾಸಗಳು, ಗುಡ್ ಅಕಾಡೆಮಿಕ್ ರಿಸರ್ಚ್ ಪ್ರಾಕ್ಟೀಸಸ್ ಬಿಡುಗಡೆ ಮತ್ತು ಅದರ ಸಮರ್ಪಕ ಅನುಷ್ಠಾನ. ಬೋಧಕೇತರ ಸಿಬ್ಬಂದಿಗಳ ಆಡಳಿತಾತ್ಮಕ ಕೆಲಸ ಕಾರ್ಯಗಳನ್ನು ವೃದ್ಧಿಸಲು ಮೃದು ಕೌಶಲ್ಯ ಮತ್ತು ತಾಂತ್ರಿಕ ತರಬೇತಿ ಕಾರ್ಯಕ್ರಮಗಳ ಆಯೋಜನೆ. ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಆಲಿಸಿ ಪರಿಹಾರ ನೀಡಲು ಟೋಲ್ ಫ್ರೀ ಸಂಖ್ಯೆ ಮತ್ತು ಸಂವಾದಾತ್ಮಕ ಇಂಟರಾಕ್ಟಿವ್ ವೆಬ್ ಪೋರ್ಟಲ್ ವ್ಯವಸ್ಥೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ವಿಶ್ವವಿದ್ಯಾಲಯದಲ್ಲಿ ಅನುಷ್ಠಾನಗೊಳಿಸಲು ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ಸಿಂಡಿಕೇಟ್ ಸದಸ್ಯರು, ಅಧ್ಯಾಪಕ ಸದಸ್ಯರು, ಶಿಕ್ಷಣ ತಜ್ಞರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳನ್ನು ಒಳಗೊಂಡು ಒಟ್ಟು 9 ಕಾರ್ಯಪಡೆ ಸಮಿತಿಗಳ ಟಾಸ್ಕ್ ಫೋರ್ಸ್ ಕಮಿಟೀಸ್ ರಚನೆ ಹಾಗೂ ಅನೇಕ ಕಾರ್ಯಾಗಾರ, ತರಬೇತಿ, ಪುನಶ್ಚೇತನ ಕಾರ್ಯಕ್ರಮಗಳ ಆಯೋಜನೆ. UGC ಮಾರ್ಗಸೂಚಿ ಅನ್ವಯ ತನ್ನದೇ ಸಂಶೋಧನಾ ನೀತಿ ರಿಸರ್ಚ್ ಪಾಲಿಸಿಯನ್ನು ವಿಶ್ವವಿದ್ಯಾಲಯ ಹೊರತಂದಿದೆ. ಪ್ರಸ್ತುತ ಪ್ರಗತಿಯಲ್ಲಿರುವ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಾಗಿ ಆರೋಗ್ಯ ಮತ್ತು ಅಪಘಾತ ವಿಮೆಯ ಸೌಲಭ್ಯದ ವ್ಯವಸ್ಥೆ, 400 ಮೀಟರ್ ಟ್ರ್ಯಾಕ್ ಮತ್ತು ಒಳಾಂಗಣ ಆಟಗಳ ಸಂಕೀರ್ಣವು ಸೇರಿದಂತೆ ಅತ್ಯಾಧುನಿಕ ಕ್ರೀಡಾ ಸೌಲಭ್ಯಗಳ ಅಭಿವೃದ್ಧಿ. ವಿಶ್ವವಿದ್ಯಾನಿಲಯದಲ್ಲಿ ವೆಂಟಿಲೇಟರ್ ಯುಕ್ತ ಆಂಬ್ಯುಲೆನ್ಸ್ ವ್ಯವಸ್ಥೆ. UGCಯ ಸ್ಕಿಲ್ ಬೇಸ್ಡ್ ಕೋರ್ಸಸ್ ಅಡಿಯಲ್ಲಿ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಕೌಶಲ್ಯ ಆಧಾರಿತ ಕೋರ್ಸುಗಳ ಪ್ರಾರಂಭ. ವಿಶ್ವವಿದ್ಯಾಲಯದ ಆವರಣದಲ್ಲಿ ತ್ಯಾಜ್ಯ ನಿರ್ವಹಣೆಗಾಗಿ ಸಾವಯವ ಕಾಂಪೋಸ್ಟ್ ಘಟಕವನ್ನು ಸ್ಥಾಪಿಸಿ ರಾಮಕೃಷ್ಣ ಮಿಷನ್ ಮಂಗಳೂರು ಸಹಭಾಗಿತ್ವದಲ್ಲಿ ಪರಿಸರ ಸ್ನೇಹಿ ಶೂನ್ಯ ತ್ಯಾಜ್ಯ ಕ್ಯಾಂಪಸ್ ನಿರ್ವಹಣೆ. ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕದ ಮೂಲಕ ನೀರನ್ನು ಮರುಬಳಕೆಗೆ ಕ್ರಮ. ಉಡುಪಿ ಜಿಲ್ಲೆಯ ಬೆಳುಪಿನಲ್ಲಿ ಸ್ನಾತಕೋತ್ತರ ವಿಭಾಗಗಳು ಮತ್ತು ವಿಶ್ವ ದರ್ಜೆಯ ಉನ್ನತ ಮಟ್ಟದ ವೈಜ್ಞಾನಿಕ ಸಂಶೋಧನಾ ಕೇಂದ್ರದ ಅಭಿವೃದ್ಧಿ ಕಾರ್ಯ. ದಿ ನ್ಯಾಷನಲ್ ರಿಸರ್ಚ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಹಾಯದಿಂದ ಇನ್ನೋವೇಷನ್ ಫೆಸಿಲಿಟೇಷನ್ ಸೆಂಟರ್ ಸ್ಥಾಪನೆ. UGC ಮಾರ್ಗಸೂಚಿಯಂತೆ ಸಂಶೋಧನಾ ಸಮಗ್ರತೆ ಕಚೇರಿ ಆಫೀಸ್ ಆಫ್ ರಿಸರ್ಚ್ ಇಂಟಿಗ್ರಿಟಿಯ ಸ್ಥಾಪನೆ. ಪ್ರಸ್ತುತ ಕ್ಯಾಂಪಸ್ನಲ್ಲಿ ಈಗಿರುವ ಕ್ಯಾಂಟೀನ್ ಫುಡ್ ಕೋರ್ಟ್ ಆಗಿ ನವೀಕರಣ. ಸ್ವಚ್ಛ ಪರಿಸರದಲ್ಲಿ ಹೊರಾಂಗಣ ಕಲಿಕಾ ಸೌಲಭ್ಯ, ಔಟ್ಡೋರ್ ಲರ್ನಿಂಗ್ ಫೆಸಿಲಿಟಿ. ಫೆಲೋಶಿಪ್ ಇಲ್ಲದಿರುವ ಸಾಮಾಜಿಕ ಆರ್ಥಿಕವಾಗಿ ಬಡ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಫೆಲೋಶಿಪ್. ಅತ್ಯುತ್ತಮ ಶಿಕ್ಷಕ, ಸಂಶೋಧಕ ಮತ್ತು ಅತ್ಯುತ್ತಮ ಬೋಧಕೇತರ ಸಿಬ್ಬಂದಿಗಳ ಕಾರ್ಯಕ್ಷಮತೆಯನ್ನು ಗುರುತಿಸಿ ಸನ್ಮಾನಿಸುವಿಕೆ. ಆತ್ಮನಿರ್ಭರ್ ಭಾರತ್ ಅಭಿಯಾನದ ಅಡಿಯಲ್ಲಿ ಅಗತ್ಯವಿರುವ ಜನರಿಗೆ ಕೌಶಲ್ಯ ಅಭಿವೃದ್ಧಿ ಕುರಿತು ವಿವಿಧ ತರಬೇತಿ ಕಾರ್ಯಕ್ರಮಗಳು ಮತ್ತು ಕಾರ್ಯಯೋಜನೆಗಳ ಆಯೋಜನೆ. ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಆಧಾರಿತ ಎಲೆಕ್ಟ್ರಾನಿಕ್ ಹಾಜರಾತಿ. ಡಾಕ್ಟರ್ VS ಆಚಾರ್ಯ ಕರಾವಳಿ ಅಭಿವೃದ್ಧಿ ಅಧ್ಯಯನ ಕೇಂದ್ರಕ್ಕೆ ಚಾಲನೆ. ಕ್ಯಾಂಪಸ್ನಲ್ಲಿ ಸ್ವಯಂ ನಿರಂತರ ವಿದ್ಯುತ್ ಪೂರೈಕೆಗಾಗಿ ಸೌರಶಕ್ತಿಯ ಮತ್ತಷ್ಟು ವರ್ಧನೆಗೊಳಿಸುವಿಕೆ. ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯ 3 ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗೊಂದರಂತೆ ವಿದ್ಯಾರ್ಥಿ ಅದಾಲತ್ಗಳನ್ನು ಸ್ಥಾಪಿಸಿ ನೇರವಾಗಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮ. ಸುಸಜ್ಜಿತವಾದ ಪರೀಕ್ಷಾ ಭವನ. ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರಕ್ಕೆ ಭವ್ಯವಾದ ಕಟ್ಟಡ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅನಾವರಣ ಸದ್ಯದಲ್ಲೇ ಅದರ ಚಾಲನೆ ಆಗಿದೆ ಲೈಬ್ರರಿ ಮುಂದುಗಡೆ. ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠಕ್ಕೆ ಭವ್ಯವಾದ ಕಟ್ಟಡ. ಇದಿಷ್ಟು ಕೆಲವು ಅಂಶಗಳು. ಹಾಗೆ ಈಗ ತುಂಬ ಇದೆ. ಅದರಲ್ಲಿ ನಮ್ಮ ಧರ್ಮ ಸರ್ ಅವರು ಒಂದು ನೆನಪು ಮಾಡಿದರು, ತಮಗೆ ಗೊತ್ತಿರ್ಬೋದು. ನಾಳೆನೂ ಕೂಡ ಸುದ್ದಿ ಚಾನಲಲ್ಲಿದೆ. ಏನಂತ ಹೇಳಿದರೆ, ಈ ಕೋವಿಡ್-19 ಪೀರಿಯಡಲ್ಲಿ ಅನೇಕ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಬಡವರು ತುಂಬ ಜನ ಕಷ್ಟದಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಚಾನಲ್ ಮೂಲಕ, ರೇಡಿಯೋ ಮೂಲಕ, FM ಮೂಲಕ ಏನು ಅವ್ರದ್ದು ಫೀಲ್ಡ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ,
ಒಳ್ಳೆ ಮಾನಸಿಕವಾಗಿ ಅವರಿಗೆ ಒಂದು ಮನಸ್ಥೈರ್ಯ ನೀಡುವಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಾಳೆನೂ ಕೂಡ ಈಗಾಗಲೇ ಅದು ನಾವು ಕಳಿಸಿದ್ದೇವೆ, ಸುದ್ದಿ ಚಾನೆಲಲ್ಲಿ ಇದೆ. ವಿದ್ಯಾರ್ಥಿಗಳು ನೇರವಾಗಿ ಕಾಲ್ ಮಾಡಿ ಅವರ ಸಮಸ್ಯೆಯನ್ನು ಕೇಳಿ ಪರಿಹರಿಸುವಂಥದ್ದು. ಇಂಥ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಕೋವಿಡ್-19 ಸಾಂಕ್ರಾಮಿಕ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯ ಅನೇಕ ಇನಿಷಿಯೇಟಿವ್ಸ್ ತಗೊಂಡಿದೆ. ಅದಕ್ಕೆ ಸರ್ಕಾರದಿಂದಲೂ ಕೂಡ ಒಳ್ಳೆ ಪ್ರಶಂಸೆ ಬಂದಿದೆ. ಅದರಲ್ಲಿ ಕೆಲವೊಂದನ್ನು ಹೇಳುತ್ತಿದ್ದರೆ, ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಕೋವಿಡ್-19 RT-PCR ಟೆಸ್ಟ್ ಕ್ಯಾಂಪ್ಗಳು, ಕೋವಿಡ್-19 ಟೆಸ್ಟ್ ಲ್ಯಾಬ್ ಸ್ಥಾಪಿಸಲು ಮಂಗಳೂರಿನ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯೊಂದಿಗೆ ಸಹಾಯ ಹಸ್ತ ವಿಸ್ತರಣೆ. ಲಾಕ್ಡೌನ್ ಅವಧಿಯಲ್ಲಿ ವಿಶ್ವವಿದ್ಯಾನಿಲಯದ ನೌಕರರ ಕೊಡುಗೆಯಿಂದ ಕೊಣಾಜೆ ಮತ್ತು ಸುತ್ತಮುತ್ತಲಿನ ಬಡ ಮತ್ತು ದೈನಂದಿನ ಕೂಲಿ ಕಾರ್ಮಿಕರ 140ಕ್ಕೂ ಹೆಚ್ಚು ಕುಟುಂಬಗಳ ಮನೆ ಬಾಗಿಲಿಗೆ ಕಿರಾಣಿ ಕಿಟ್ಗಳ ವಿತರಣೆ. ಲಾಕ್ಡೌನ್ ಅವಧಿಯಲ್ಲಿ ತೊಕ್ಕೊಟ್ಟಿನಲ್ಲಿ 160 ಕೂಲಿ ಕಾರ್ಮಿಕರಿಗೆ ವಾರಕ್ಕೆ 2 ಬಾರಿ ಊಟ ತಿಂಡಿಯ ವಿತರಣೆ. ಐಸೋಲೇಷನ್ ಯೂನಿಟ್ ಕ್ವಾರಂಟೈನ್ಗೆ ಬಳಸಿಕೊಳ್ಳಲು ಹಾಸ್ಟೆಲ್ಗಳನ್ನು ಜಿಲ್ಲಾ ಆಡಳಿತದೊಂದಿಗೆ ಸಹಭಾಗಿತ್ವ. ಆಕಾಶವಾಣಿ FM ನ್ಯೂಸ್ ಚಾನೆಲ್ಗಳು ಮತ್ತು ಫೇಸ್ಬುಕ್ ಮೂಲಕ ಕುಲಪತಿಗಳ ಚಲನಶೀಲ ಭಾಷಣ ಮತ್ತು ಸಂದರ್ಶನಗಳು. ಸಾರ್ವಜನಿಕ ಕೋವಿಡ್-19 ಬಗ್ಗೆ ಸಮಯೋಚಿತವಾಗಿ ವೈಜ್ಞಾನಿಕ ಲೇಖನಗಳ ಪ್ರಕಟಣೆ. ಕೊರೋನಾ ವೈರಸ್ ಮತ್ತು ಸುರಕ್ಷಿತ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಬೀದಿ ನಾಟಕಗಳ ಆಯೋಜನೆ ಮತ್ತು ಕರಪತ್ರ ಹಂಚುವಿಕೆ. ಭಾರತ ಸರ್ಕಾರದ ಕೋವಿಡ್-19 ವಿರುದ್ಧ ಔಷಧಿಯನ್ನು ಅಭಿವೃದ್ಧಿಪಡಿಸಲು ನವೀನ ಕಲ್ಪನೆಯ ಪ್ರಾಸ್ತಾವಿಕ ಸಲ್ಲಿಕೆ. ಕ್ಯಾಂಪಸ್ನಲ್ಲಿ ಕೋವಿಡ್-19 ರೋಗಿಗಳಿಗೆ ಚೇತರಿಸಿಕೊಳ್ಳುವವರೆಗೂ ಇದು ಕೂಡ ವೆರಿ ಇಂಪಾರ್ಟೆಂಟು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೋವಿಡ್-19 ಇನ್ಫೆಕ್ಷನ್ ಆದವರಿಗೆ ಅವರ ಮನೆಗೆ ಪ್ರತಿ ದಿವಸ ಊಟದ ವ್ಯವಸ್ಥೆ ತಂದುಕೊಡುವಂಥದ್ದು ಮಾಡಿದ್ದಾರೆ. ಅದು ಸುಮಾರು 20-30 ಕುಟುಂಬಗಳಿಗೆ. ಮತ್ತು ಮೊನ್ನೆ ಅಷ್ಟೇ ನೀವು ನೋಡಿರ್ಬೋದು, ನಮ್ಮ ಆಶಾ ಕಾರ್ಯಕರ್ತರಿಗೆ, ಕೊಣಾಜೆಯ ಆಶಾ ಕಾರ್ಯಕರ್ತರಿಗೆ ಅವರಿಗೆ ಇಮ್ಯೂನ್ ಬೂಸ್ಟಿಂಗ್ ಕಿಟ್ಟನ್ನು ಕೊಟ್ಟಿರುವಂಥದ್ದು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಇದೆ. ಅದು 7-8 ಪೇಜ್ ಇದೆ, ಅದು ಓದಲಿಕ್ಕೆ ಸಮಯ ತಗೊಳ್ಳುತ್ತದೆ. ದಯವಿಟ್ಟು ಈ ಪುಸ್ತಕ ಸಿಗ್ತದೆ ನಮ್ಮ ವಿಶ್ವವಿದ್ಯಾಲಯದ ಲೈಬ್ರರಿಯಲ್ಲೂ ಕೂಡ ಇದೆ. ಎಲ್ಲ ಲೈಬ್ರರಿಯಲ್ಲೂ ಕೂಡ ಸಿಗ್ತದೆ, ಪ್ರಜಾಸಂಗಾತಿ. ಸೊ ಏನು ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಗೋವಿಂದರಾಜ್ ಅವರು ಹೇಳಿದರು ಭಾಷಣದಲ್ಲಿ, ನಿಮಗೂ ಗೊತ್ತಿದೆ. ಆದರೂ ಕೂಡ ಕುಲಪತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಫಂಡಿಂಗ್ ತರಲಿಕ್ಕೆ. ಈಗ ಇಡೀ ಸರ್ಕಾರ, ದೇಶ, ವಿಶ್ವದಾದ್ಯಂತ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ಈ ಕೋವಿಡ್-19ಇಂದಾಗಿ. ಪಾಸಿಟಿವ್ ಇಂಪ್ಯಾಕ್ಟ್ ಇದೆ, ನೆಗೆಟಿವ್ ಇಂಪ್ಯಾಕ್ಟು ಇದೆ. ಫಂಡಿಂಗ್ ಸ್ವಲ್ಪ ಕಡಿಮೆ ಇದೆ. ಆದರೂ ಕೂಡ ಅವರು ಹಗಲು ರಾತ್ರಿ ಅವರೆಲ್ಲ ಕೇಳಿ ಬೇಡಿಕೊಂಡು ಫಂಡಿಂಗ್ ತರ್ತಾ ಇದ್ದಾರೆ ಸರ್ಕಾರದಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ. ಆದರೂ ಕೂಡ ಈಗ ಫಂಡಿಂಗಿಗೆ ಸ್ವಲ್ಪ ಸಮಸ್ಯೆ ಇದ್ದರೂ ಕೂಡ ಬೇರೆ ನೆಲೆಯಲ್ಲಿ ಏನೇನೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಅವರು ರಾತ್ರಿಗಳು ಮಾಡ್ತಾ ಇದ್ದಾರೆ. ನಾನು ಅವರು ವಿಶೇಷ ಅಧಿಕಾರಿಯಾಗಿ ಅವ್ರ ಜೊತೆ ಇರೋದ್ರಿಂದ ಗೊತ್ತಾಗ್ತಾ ಇದೆ. ಅವ್ರು ಮೋಸ್ಟ್ಲಿ ಮಲಗೋದು, ನಿದ್ರೆ ಮಾಡೋದು ಮೋಸ್ಟ್ಲಿ 3 ಗಂಟೆ ಇರ್ಬೋದೇನೋ. ಯಾಕಂದರೆ ಅಷ್ಟು ಒತ್ತಡ ಇರ್ತದೆ. ಎಷ್ಟೇ ಒತ್ತಡ ಇದ್ದರೂ ಕೂಡ ಅವರು ತೋರಿಸ್ಕೊಳ್ಳೋದಿಲ್ಲ. ದಿವಸಕ್ಕೆ 3-4 ವೆಬಿನಾರ್ ಇರ್ತದೆ. ಅದಕ್ಕೆ ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ಸ್ ಕೊಡಬೇಕು, ಅದಕ್ಕೆ ಸ್ಪೀಚಿಗೆ ರೆಡಿ ಆಗಬೇಕು. ಅದ್ರ ಜೊತೆಗೆ 101 ಫೈಲ್ಸ್ಗಳು, ಫೈಲ್ಸ್ಗಳು, ಅದೆಲ್ಲದರ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮ, ಶೈಕ್ಷಣಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಾವೆಲ್ಲರೂ, ಅಂದರೆ ಯಾರೇ ಇರ್ಬೋದು, ಅದು ಗಣ್ಯವರು ಇರ್ಬೋದು, ಪ್ರಸಾದ್ ಇರ್ಬೋದು, ಅವ್ರ ಹತ್ತಿರ ಹೋಗಿ ಈ ಥರ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ, ಒಂದು ಐಡಿಯಾ ಇದೆ ಅಂತ ಹೇಳಿದ್ರೆ ಎಸ್ ಅದಕ್ಕೆ ಕನ್ಸ್ಟ್ರಕ್ಟಿವ್ ಸಜೆಷನ್ ಕೊಟ್ಟು ಏನು ಸಹಕಾರ ಬೇಕೋ ಅದು ನೀವು ಇವತ್ತು ಮಾಡಿದ್ರೆ ಇವತ್ತು ಮಾಡಲಿಕ್ಕೂ ರೆಡಿ. ಆ ರೀತಿಯಲ್ಲಿ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ನನ್ನ ವೈಯಕ್ತಿಕವಾಗಿ ಹೇಳೋದಿದ್ರೆ, ನಾನು BSS ವಿಭಾಗದಲ್ಲಿ ಪಾಠ ಮಾಡ್ಕೊಂಡಿದ್ದೆ, ರಿಸರ್ಚ್ ಅದೆಲ್ಲ ಆ್ಯಸ್ ಯೂಶ್ವಲ್. ಇದಕ್ಕೆ ಫೋನ್ ಮಾಡಿದ್ರು, ಪ್ರಶಾಂತ್ ಅವರು ಈಗ ಬರ್ತೀರಾ ಅಂತ. ನನಗೂ ಕೂಡ, ನಾನು ಅವರು ತುಂಬ ಕಟ್ಟ ಅಭಿಮಾನಿ. ಯಾಕಂದರೆ ನಾನು ಮೊದಲಿಂದ ನೋಡ್ತಾ ಇದ್ದೇನೆ ಅವ್ರ ಬಗ್ಗೆ. ನೀವೆಲ್ಲರೂ ನೋಡ್ತಾ ಇದ್ದೀರಿ, ನನಗೆ ತುಂಬ ಗೌರವ ಅವ್ರ ಬಗ್ಗೆ, ಅಂದರೆ ಒಂದು ಗುರುಗಳ ಸ್ಥಾನದಲ್ಲಿ. ಮತ್ತು ಬೇಡ ಅನ್ಲಿಕ್ಕಾಗಲ್ಲ, ನನಗೆ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ. ಯಾಕಂತ ಹೇಳಿದ್ರೆ ನಾನು 4 ವರ್ಷ ಡೆಪ್ಯೂಟಿ ರಿಜಿಸ್ಟರ್ ಆಗಿ ಕೆಲಸ ಮಾಡಿದ್ದೆ. ಅಕಾಡೆಮಿಕಲ್ಲಿ ತುಂಬ ಎಫೆಕ್ಟ್ ಆಯಿತು. ಮತ್ತು ಇವರು ಕರೀತಿರೋದು ನನಗೆ ಬರಲ್ಲ. ಅವರೇನೋ ಒತ್ತಾಯ ಮಾಡಲಿಲ್ಲ, ಇಷ್ಟೇ ಇದ್ರೆ ಬನ್ನಿ ನೋಡಿ, ಏನು ಫೋರ್ಸ್ ಇಲ್ಲ ಅಂತ ಹೇಳಿದ್ರು. ನಾನು ಮತ್ತೆ ಅವರ ಜೊತೆ ಬಿಡಲಿಕ್ಕೆ ನನಗೆ ಅವಕಾಶ ಇದಿರಲಿಲ್ಲ, ಮತ್ತು ಒಪ್ಕೊಂಡು ಹೋದೆ. ಬಟ್ ಅವರು, ನಾನು ಇವತ್ತಿಗೂ ಕೂಡ ಹೇಳ್ತೇನೆ, ಎಲ್ಲಿ ಕೂಡ ನನಗೆ ಒತ್ತಡವನ್ನು ತರಲಿಲ್ಲ. ನನಗೆ ಅಕಾಡೆಮಿಕ್ ಯಾವುದು ಕೂಡ ಎಫೆಕ್ಟ್ ಮಾಡಲಿಲ್ಲ. ಹೋದ ವಾರ ಕೂಡ 1 ವೀಕ್ ಎನ್ವೈರ್ಮೆಂಟ್ ಆಡಿಟ್ ಪ್ರೋಗ್ರಾಮ್ ಇತ್ತು, ಅದಕ್ಕೂ ಕೂಡ 1 ವೀಕ್ ಫುಲ್ ಡೇ ಪ್ರೋಗ್ರಾಮ್. ನನ್ನ ಅವಶ್ಯಕತೆ ಕೆಲವೊಂದ್ಸಲ ಅಲ್ಲಿ ಇರ್ತದೆ, ಫೈಲ್ಸ್ ಅದಕ್ಕೆಲ್ಲ ನೋಡುವಂಥದ್ದು. ಅವರು ಅದಕ್ಕೆ ಯಾವುದಕ್ಕೂ ತೊಂದರೆ ಮಾಡ್ತಿಲ್ಲ. ನಿಮ್ಮ ಅಕಾಡೆಮಿಕ್ ಏನಿದೆ ಅದಕ್ಕೆ ಸಂಪೂರ್ಣ ಸಹಕಾರ. ಈಗ ನಾಳೆ ನಾನು ಫಾರಿನ್ ಹೋಗ್ತೇನೆ, ಅದು ಕಾನ್ಫರೆನ್ಸ್ ಹೋಗ್ತೇನೆ, 1 ವೀಕ್ ಟ್ರೈನಿಂಗ್ ಅಂತ ಹೇಳಿದ್ರೆ, ಇಲ್ಲ ಬೇಡ ಪ್ರಶಾಂತ್ ನೀವು ಹೋಗೋದು ಬೇಡ ಅಂತ ಹೇಳೋದೇ ಇಲ್ಲ. ಅವ್ರದ್ದು ಏನೇ ಕೆಲಸ ಇದ್ರು, ನನ್ನಿಂದ ಏನೇ ಕೆಲಸ ಆಗಬೇಕಿದ್ರು ಅವರು ಅವಕಾಶ ಕೊಡ್ತಾರೆ. ಅದು ನೀವೆಲ್ಲರೂ ನೋಡಿದ್ದೀರಿ. ಗಣ್ಯವರು ಇವರೆಲ್ಲ, ನಮ್ಮ ರಾಜಚಂದ್ರನವರಿದ್ದಾರೆ, ಏನೇ ಅವ್ರ ಹತ್ರ ಹೋದರೂ ಕೂಡ ಅದಕ್ಕೆ ಪಾಸಿಟಿವ್, ನೆಗೆಟಿವ್ ಅನ್ನೋದೇ ಇಲ್ಲ, ಇಲ್ಲ ಅನ್ನೋದೇ ಇಲ್ಲ. ನಮ್ಮ ರಾಜು ಮಗುವರವರು ಹೇಳ್ತಾ ಇದ್ರು, ನಮ್ಮ ಕುಲಪತಿಗಳು ತುಂಬ ಉದಾರಿಗಳು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅವರ ಬಾಯಲ್ಲಿ ಇಲ್ಲ ಅನ್ನೋ ಪದ ಇಲ್ಲ. ಕೆಲವು ಡಿಕ್ಷನರಿಯಲ್ಲಿ ಏನು ಕಷ್ಟ, ಡಿಫಿಕಲ್ಟ್ ಅನ್ನೋ ಪದ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಕುಲಪತಿಗಳ ಡಿಕ್ಷನರಿಯಲ್ಲಿ ಇಲ್ಲ ಅನ್ನೋ ಪದ ಇಲ್ಲ.
ಅದು ಗೊತ್ತಿಲ್ಲ, ಅದು ಆಗೋದಿಲ್ಲ ಅನ್ನೋ ಪದ ಇಲ್ಲವೇ ಇಲ್ಲ. ಅದು ಎಂಥದೇ ಇದ್ರೂ ಕೂಡ ಅವರು ಏನು ಸಮಸ್ಯೆ ಇಟ್ಕೊಂಡು ಹೋಗಿ, ನಿಮ್ಮ ವೈಯಕ್ತಿಕ ಸಮಸ್ಯೆ ಇರೋದು, ಫ್ಯಾಮಿಲಿ ಸಮಸ್ಯೆ ಇದ್ರೆ ಇರ್ಬೋದು, ಅವ್ರ ಹತ್ರ ಹೋಗಿ ನೀವು ಹೇಳ್ಕೊಂಡ್ರೆ ಅದಕ್ಕೊಂದು ಪರಿಹಾರ ಕೊಡ್ತಾರೆ, ಒಳ್ಳೆಯ ಪರಿಹಾರ. ಅದು ನಿಮ್ಮ ಪರ್ಸ್ನಲ್ ವಿಷಯ ಇಲ್ಲಿ ತರಬೇಡಿ ಅಂತ ಹೇಳೋದು ಇಲ್ಲ. ಸೊ ಅಂಥ ಒಂದು ಕುಲಪತಿಗಳು ಸಿಕ್ಕಿರೋದು ನಮ್ಮ ಎಲ್ಲರ ಸೌಭಾಗ್ಯ. ಇಂಥ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಸೇರಿ ಕೈ ಜೋಡಿಸಿ ಮಾಡೋದಕ್ಕೆ ಸಂತೋಷ ಆಗ್ತದೆ. ಆ್ಯಕ್ಚುಲಿ ಈ ಕಾರ್ಯಕ್ರಮ ನಾವು ದೊಡ್ಡ ಇನ್ವಿಟೇಷನ್ ಮಾಡಿದರೆ ಅಂದರೆ ಬೇರೆ ಸಮಯದಲ್ಲಿ ಆಗಿದ್ರೆ ಸಾವಿರಾರು ಜನ ಸೇರ್ತಾ ಇದ್ರು. ಅವರು ಅಧಿಕಾರ ಸ್ವೀಕರಿಸುವಾಗಲೂ ಕೂಡ ನಮ್ಮ ಮಂಗಳ ಆಡಿಟರ್ ಫುಲ್ಲಾಗಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ನಮ್ಮ ಧರ್ಮಶ್ರೀ ವೀರೇಂದ್ರ ಹೆಗಡೆ ಅವರು ಎಲ್ಲ ಬಂದಿದ್ರು. ಬಟ್ ಈಗಲೂ ಅಷ್ಟೇ ಅವರ ಅಭಿಮಾನಿಗಳು ತುಂಬ ದೊಡ್ಡ ಬಳಗ ಇದೆ. ಬಟ್ ಈಗಿನ ಸಂದರ್ಭದಲ್ಲಿ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಗೋವಿಂದರಾಜ್ ಪ್ಲ್ಯಾನ್ ಮಾಡಿ ಶಾರ್ಟ್ ಡ್ಯೂರೇಷನ್ ಅಂದರೆ ಜಾಸ್ತಿ ಜನ ಬಂದರೆ ನಮಗೆ ಇದು ಮಾಡಲಿಕ್ಕೂ ಕಷ್ಟ, ಮೀಡಿಯಾದವರು ಇದ್ದಾರೆ. ಸೊ ಹಾಗಾಗಿ ನಾವು ಚಿಕ್ಕದಾಗಿ ಚೊಕ್ಕದಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮತ್ತು ಇದು ಹೇಳೋದಿದ್ರೆ ಹೂದೋಟ ನನಗೊಂದು ಮೈಂಡಲ್ಲಿ ಇತ್ತು, ಏನಂತ ಹೇಳಿದ್ರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಬಟರ್ಫ್ಲೈ ಪಾರ್ಕ್ ಮಾಡಬೇಕಂತ. ನಾನು ಇಲ್ಲಿ ಕೂತಾಗ ಇವರು ಕೂಡ ನೋಡಿದೆ, ಧರ್ಮಸ್ಥಳ ಕೂಡ 3-4 ಚಿಟ್ಟೆಗಳು ಹಾರಾಡ್ತಾ ಇದೆ. ಈಗ ನೀವೆಲ್ಲ ಹೋಗಿ 3 ಗಂಟೆ ಹೊತ್ತಿಗೆ ಬನ್ನಿ, 3-4 ಚಿಟ್ಟೆಗಳು ಹಾರಾಡ್ತಾ ಇರ್ತವೆ. ನೀವು 1 ತಿಂಗಳು ಬಿಟ್ಟು ನೋಡಿ ತುಂಬ ಚಿಟ್ಟೆಗಳು ಇರ್ತವೆ. ಹೇಗೆ ಹಣ್ಣು ಹಂಪಲು ಗಿಡಗಳು ಪಕ್ಷಿಗಳಿಗೆ ಮತ್ತು ವನ್ಯ ಪ್ರಾಣಿಗಳಿಗೆ ಹೆಲ್ಪ್ ಆಗುತ್ತೋ, ಅದಕ್ಕೆ ಹೂ ಗಿಡಗಳು ಮಕರಂದ ಹೀರೋಕೆ ಕೀಟಗಳು ಬರೋದು, ಮುಖ್ಯವಾಗಿ ಬಟರ್ಫ್ಲೈ ಬರೋದ್ರಿಂದ ಚೆನ್ನಾಗಾಗ್ತದೆ. ಇದೊಂದು ಬಟರ್ಫ್ಲೈ ಪಾರ್ಕ್ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತು ನನ್ನ ಒಂದು ಪರ್ಸನಲ್ ಒಪಿನಿಯನ್ ನಾನು ಗೋವಿಂದರಾಜ್ ಅವ್ರ ಹತ್ರ ಕೂಡ ಡಿಸ್ಕಸ್ ಮಾಡಿದ್ದೇನೆ ನಿನ್ನೆ. ಇದಕ್ಕೊಂದು ಒಳ್ಳೆಯ ಹೆಸರಿಡೋಣ, ಯಾಕಂದರೆ ಇದು ತುಂಬ ಚೆನ್ನಾಗಿ ಬೆಳೀತದೆ. ಗೋವಿಂದರಾಜ್ ಅವರು ಅಷ್ಟು ಜವಾಬ್ದಾರಿಯಿಂದ ಮಾಡ್ತಾರೆ, ನಮಗೆ ಗೊತ್ತಿದೆ. ಇದಕ್ಕೊಂದು ಒಳ್ಳೆಯ ಹೆಸರಿಡೋಣ ಅಂತ ಈಗ ಬೇರೆ ಬೇರೆ ಹೆಸರು ಇಟ್ಟಿದ್ದೇವೆ. ಮಂಗಳಂಗೋತ್ರಿ ಫ್ಲವರಿಂಗ್ ಗಾರ್ಡನ್ನು ಅಥವಾ ಹಾಗೆ ಏನು ಇಡೋ ಬೇರೆ ಬೇರೆ ಡಿಸ್ಕಷನ್ ಬಂತು. ಬಟ್ ನನ್ನ ಮೈಂಡಲ್ಲಿ ಒಂದು ಥಾಟ್ ಬಂತು, ಅದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಗೊತ್ತಿರ್ಬೋದು, ಪ್ರೊಫೆಸರ್ ರೇಗೋ PA ರೇಗೋ ಅಂತ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದರು. ಅವರು ಇದೇ ಹಾಸ್ಟೆಲಲ್ಲಿ ಸುಮಾರು 5 ವರ್ಷಕ್ಕಿಂತ ಜಾಸ್ತಿ ವಾರ್ಡನ್ ಆಗಿ ಕೆಲಸ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು. ಅವ್ರಿಗೆ ನಾನು ಕೂಡ ಕೆಲಸ ಮಾಡಿದ್ದೇನೆ. ಅವರು ಕರ್ತವ್ಯದಲ್ಲಿ ಇರುವಾಗಲೇ ಫೈನಾನ್ಸ್ ಆಫೀಸರ್ ಆಗಿರುವಾಗ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಯಿತು. ಅವರು ತುಂಬ ಅವ್ರ ಬಗ್ಗೆ ಯಾರಿಗೂ ಕೂಡ ನೆಗೆಟಿವ್ ಇಲ್ಲ, ಅವ್ರ ಬಗ್ಗೆ ಎಲ್ಲರಿಗೂ ಒಂದು ಒಳ್ಳೆ ಇದಿದೆ. ಅವರ ಹೆಸರು ಇಡಬಹುದು, ಯಾಕಂದರೆ ಈ ಹಾಸ್ಟೆಲಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ 5 ವರ್ಷ. ಅವರ ಪೀರಿಯಡಲ್ಲಿ ನಾನು ಕೂಡ ಇದ್ದೆ. ಅವರ ಹೆಸರು ನಮ್ಮ ಪ್ರೊಫೆಸರ್ ರೇಗೋ ಸ್ಮರಣಾರ್ಥ ಹೂವಿನ ತೋಟ ಆ ಥರ ಹೆಸರಿಡ್ಬೋದು ಅಂತ ನನ್ನೊಂದು ಒಪಿನಿಯನ್. ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಒಳ್ಳೆಯದಾಗಿದೆ. ನಮ್ಮ ಪ್ರೊಫೆಸರ್ ಧರ್ಮ ಅವರು ಇವತ್ತು ಎಷ್ಟೇ ಕೆಲಸ ಇದ್ರೂ ಕೂಡ ಬಂದಿದ್ದಾರೆ. ಅವರು ಕೂಡ ತಮ್ಮ ಮನದಾಳದ ಮಾತನ್ನು ಆಡಿದ್ದಾರೆ. ನಿಮ್ಗೆ ಗೊತ್ತಿದೆ ಇರ್ತಿಲ್ಲ, ಅವರು ಕೂಡ ಒಂದು ಸಮಾಜವಾದಿ ಕೆಲಸ ಮಾಡೋರು. ಯಾರಿಗೆ ಗೊತ್ತಿಲ್ಲ, ಮೊನ್ನೆ ನಾನು ಸೆಕ್ಯೂರಿಟಿ ಅವರಿಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ಅಂತ ಹೇಳಿದೆ. ಆವಾಗ ಸೆಕ್ಯೂರಿಟಿ ಒಂದು 3-4 ಜನ ಹೇಳಿದ್ರು, ಇಲ್ಲ ಸರ್ ನಮಗೆ ಧರ್ಮ ಸರ್ ನಾವೇನು ಕೇಳಿಲ್ಲ, ಏನಿಲ್ಲ, ಅವರೇ ನಮಗೆ ಅಕ್ಕಿ ಬೇಳೆ ಎಲ್ಲ ತಂದು ಕೊಟ್ಟೋಗಿದ್ದಾರೆ ಅಂತ. ಯಾರಿಗೆ ಈ ವಿಷಯ ಗೊತ್ತಿಲ್ಲ, ಎಲ್ಲೂ ಕೂಡ ಅವರು ಪಬ್ಲಿಸಿಟಿ ಮಾಡ್ತಾ ಇಲ್ಲ. ಅವರು ಸೈಲೆಂಟಾಗಿ ಕೆಲವು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಿಜಿಸ್ಟರ್ ಪ್ರೊಫೆಸರ್ ಕಿಶೋರ್ ಅವರು ಕೂಡ ಸಮಾಜಮುಖಿ ಇರುವಂಥ ಒಬ್ಬ ವ್ಯಕ್ತಿ. ಉದಾಹರಣೆಗೆ ಈಗ ಮೊನ್ನೆ ಆಶಾ ಕಾರ್ಯಕ್ಕೆ ನಾವು ಇಮ್ಯೂನ್ ಬೂಸ್ಟ್ ಕೊಟ್ಟಿದ್ದಲ್ಲ, ಅದು ಅವರದ್ದೇ ಐಡಿಯಾ. ಅದು ನಾವು ಕುಲಪತಿಗಳ ಹತ್ರ ಚರ್ಚೆ ಮಾಡಿದಾಗ ಇಮಿಡಿಯೇಟ್ ಅದಕ್ಕೆ ಹೋಗಿ ಕೇಳಿದ್ರೆ ನೆಕ್ಸ್ಟ್ ಡೇನೇ ನಾವು ಕಾರ್ಯಕ್ರಮ ಮಾಡ್ತು. ಹಾಗಾಗಿ ನಾವೆಲ್ಲ ಯಾರು ಸೇರಿದ್ದೇವೆ ಎಲ್ಲರೂ ಕೂಡ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕಂತ ಇರುವವರು. ಮತ್ತು ನಿಮ್ಗೆ ಗೊತ್ತಿರ್ಬೋದು, ವೈಜ್ಞಾನಿಕವಾಗಿ ಯಾರು ಸಮಾಜಮುಖಿಯಾಗಿರ್ತಾರೋ, ಯಾರು ಒಂದು ಸೇವೆ ಮನೋಭಾವ ಇರ್ತದೋ ಅವರು ನೋಡಿ ತುಂಬ ಉದಾಹರಣೆ ಇವೆ. ಅದು ರಾಜಕೀಯ ಇರ್ಬೋದು, ಬೇರೆ ಬೇರೆ ಕ್ಷೇತ್ರ ಇರ್ಬೋದು. ಅವರು 100 ವರ್ಷಕ್ಕೆ ದಾಟಿದವರು ಇದ್ದಾರೆ, ಆರೋಗ್ಯವಂತರಾಗಿರ್ತಾರೆ ಕೊನೆ ತನಕ. ಯಾರು ತಮ್ಮ ಸ್ವಾರ್ಥವನ್ನು ಎಣಿಸ್ಕೊಂಡು ಮನೇಲೇ ಇರ್ತಾರೋ ಏನೂ ಇಲ್ಲದೆ ಅವ್ರ ಆರೋಗ್ಯ ಏನೇನೋ ಸಮಸ್ಯೆ ಇರ್ತದೆ. ಯಾರು ಸಮಾಜಕ್ಕೆ ಅವ್ರು ಆರೋಗ್ಯವಂತರಾಗಿ ಚೆನ್ನಾಗಿರ್ತಾರೆ, ಕೊನೆ ತಂದ್ಕೊಂಡು ಒಳ್ಳೆ ಓಡಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಏನಂದ್ರೆ ನಮ್ಮ ಮೈಂಡು ಇದು ಸೈಂಟಿಫಿಕಲಿ ಇಟ್ ಹ್ಯಾಸ್ ಬಿನ್ ಪ್ರೂವನ್. ಓಕೆ, ನಮ್ಮ ಮೈಂಡ್ ಯಾವಾಗಲೂ ಆ್ಯಕ್ಟಿವ್ ಇರುತ್ತೆ ಸಮಾಜಮುಖಿ ಆದರೆ. ಓಕೆ, ಯಾವತ್ತೂ ಕೂಡ ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಸೊ ಹಾಗಾಗಿ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಕುಲಪತಿಗಳು ನೋಡ್ರೆ ಗೊತ್ತಾಗ್ತದೆ, ಅವರಿಗೆ 60 ವರ್ಷ ಆಗಿದೆ, ಯಾರು ಹೇಳಲಿಕ್ಕಿಲ್ಲ. ಇನ್ನೂ ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣ್ತಾರೆ. ನಮಗೂ ಕೂಡ ಅವರೊಂದು ಮಾಡೆಲ್. ಓಕೆ, ಹಾಗೆ ಒಂದು ಆರೋಗ್ಯವನ್ನು ಇಟ್ಕೊಳ್ಬೇಕು. ಅದಕ್ಕೆ ಮುಖ್ಯ ಕಾರಣ ಅವರ ಜೀವನ ಶೈಲಿ ಮತ್ತು ಅವರು ಮನಸ್ಥಿತಿ. ಎಲ್ಲಕ್ಕಿಂತ ಮುಖ್ಯ ಮನಸ್ಥಿತಿ. ಒಳ್ಳೆ ಮನಸ್ಸಿದ್ರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಉದಾಹರಣೆ ನಮ್ಮ ಕುಲಪತಿಗಳು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸ್ತೇನೆ. ಅವರ 2 ವರ್ಷ ಟರ್ಮಿಗೆ ನಾವೆಲ್ಲರೂ ಅವರ ಜೊತೆ ಕೈ ಜೋಡಿಸೋಣ, ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ನಿಮ್ಮಲ್ಲಿ ವಿನಯಿಸ್ಕೊಳ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಧರ್ಮ ಅವರು ಇದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮ ಚೆಂದಗಣಿಸಿಕೊಟ್ಟಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆ. ಹಾಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಮತ್ತು ಪ್ರಾಸ್ತಾವಿಕವಾಗಿ ನಮಗೆ ಚೆನ್ನಾಗಿ ಹೇಳಿದವರು ಪ್ರೊಫೆಸರ್ ಶಿವಣ್ಣ ಅವರು. ಅವರನ್ನು ಕೂಡ ತಮಗೆಲ್ಲ ಗೊತ್ತಿದೆ, ವೆರಿ ಡೌನ್ ಟು ಅರ್ತ್ ಆ್ಯಂಡ್ ಫ್ರೆಂಡ್ಲಿ ನೇಚರ್. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯ
ಅಂದರೆ ಈ ಹಾಸ್ಟೆಲ್ ಅಧ್ಯಕ್ಷೆ ಇದ್ದಾರೆ, ಈ ಕಾರ್ಯಕ್ರಮ ಕೂಡ ಅಧ್ಯಕ್ಷೆ ಆಗಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ಇನ್ನೊಂದು ಮುಖ್ಯ ನಾನು 2 ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ರಮೇಶ್ ಗಣಿ ಅವರು ಗೋವಿಂದರಾಜ್ ಬರೋಕ್ಕಿಂತ ಮೊದಲು ವಾರ್ಡನ್ ಆಗಿದ್ದವರು. ಅದು ಎಷ್ಟೋ ಜನ ಇರ್ತವೆ ಸಾಮಾನ್ಯವಾಗಿ, ನಾವು ಏನು ಮಾಡ್ತೇವೆ, ನನ್ನ ಕಾಲ ಮುಗಿದ ನಂತರ ನಾವು ಮರ್ತು ಬಿಡ್ತೇವೆ, ಮತ್ತು ಇನ್ನೊಬ್ರು ಯಾರೋ ಬಂದರೂ ಅವನು ಏನು ಡೆವಲಪ್ಮೆಂಟ್ ಮಾಡ್ತಾನಪ್ಪ ಅಂತ. ನಾನು ಗಣಿಯವ್ರು ನೋಡ್ತಾ ಇದ್ದೇನೆ, ಗೋವಿಂದರಾಜ್ ವಾರ್ಡನ್ ಆದರೂ ಕೂಡ ಅವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅವ್ರು ಬೆನ್ನೆಲುಬಾಗಿರ್ತಾರೆ. ಅಂದರೆ ತಾನು ಮುಂದರ್ಸ್ಕೊಂಡು ಹೋಗ್ಬೇಕು. ಅವ್ರು ನನ್ನ ಪೀರಿಯಡಲ್ಲಿ ಆಗಲಿ ಇವ್ರು ಮಾಡ್ತಾರೆ ಅಂತ ಜಡಿಸ್ಪಡ್ತಾ ಇಲ್ಲ ಅವರು ಕೂಡ ಬೆಳಿಗ್ಗೆ ಬಂದು ಪಾಪ ಚೇರೆಲ್ಲ ಇದೆಲ್ಲ ಇಟ್ಟು ಮಾಡ್ತಾ ಇದ್ರು. ಅದು ಕೂಡ ಅಪ್ರಿಷಿಯೇಟ್ ಮಾಡುವಂಥದ್ದು, ಅವರಿಂದ ಕಲಿಯುವಂಥದ್ದು ನಾವು. ಅದೇ ರೀತಿ ನಮ್ಮ ರಾಜು ಚಲನವರ್, ಪ್ರೊಫೆಸರ್ ರಾಜು ಚಲನವರ್ ಯಾವುದೇ ಕಾರ್ಯಕ್ರಮ ಇರಲಿ ಅವರು ಇದ್ದೇ ಇರ್ತಾರೆ. ಅವರು ಕೂಡ ಚೇರ್ಮನ್, ಮತ್ತು ಯಾವುದು ನಮ್ಮ COVID-19 ಸೇರಿದ ನೋಡಲ್ ತುಂಬ ಒತ್ತಡ ಇದೆ ಕೆಲಸ, ಆದರೂ ಕೂಡ ಏನೇ ಒಳ್ಳೆ ಕೆಲಸ ಇದ್ದರೂ ಕೂಡ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಅವರಿಬ್ಬರು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಡಾಕ್ಟರ್ ಪ್ರಸನ್ನ ಬಿಕೆ ಅವರಿದ್ದಾರೆ, ಅವರು ಕೂಡ ನಮ್ಮ ಜೊತೆ ಯಾವಾಗಲೂ ಕೈ ಜೋಡಿಸ್ತಾರೆ. ಹಾಗೆ ನನ್ನ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳಿದ್ದಾರೆ, ಮತ್ತು ನಮ್ಮ ಮುಖ್ಯವಾಗಿ ಸೆಕ್ಯೂರಿಟಿ ಅವರಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ 3 ಜನ ನಮ್ಮ ಕುಲಪತಿಗಳ ಬಗ್ಗೆ ಮತ್ತು ಇವತ್ತಿನ ಪರಿಸ್ಥಿತಿಯ ಬಗ್ಗೆ ತಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಮಿಸ್ಟರ್ ಅನಂತಕೃಷ್ಣ ಅವರು, ಮಿಸ್ಟರ್ ಭಾರ್ಗವ್ ಅವರು ಹಾಗೂ ಮಿಸ್ಟರ್ ಜಯಪ್ರಕಾಶ್ ಅವರು 3 ಜನರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದವರು ರಾಮಂಜಿ ಅವ್ರನ್ನೂ ಕೂಡ ಒಂದು ನೆನಪಿಸ್ಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ ಅದು ಏನೋ ಬೈತಪ್ಪಿ ಆ ಇನ್ವಿಟೇಷನ್ ಅವರಿಗೆ ರಾತ್ರಿ ಹೋಯಿತು, ಗೋವಿಂದರಾಜ್ ಅವ್ರ ಮೂಲಕವೇನೋ ಇಮಿಡಿಯೇಟ್ ರಾತ್ರಿ 11 ಗಂಟೆ ಫೋನ್ ಮಾಡಿದ್ರೆ, ಸರ್ ಈ ಕಾರ್ಯಕ್ರಮ ಇದೆ. ಅವ್ರು ಉಡುಪಿಯಲ್ಲಿದ್ದರು, ಆ್ಯಕ್ಚುಲಿ ಉಡುಪಿ ಅವ್ರ ಮನೆ, ವೆಹಿಕಲ್ ಎಲ್ಲ ಏನಿಲ್ಲ, ಪಾಪ ಯಾರದೋ ಬೈಕ್ ಇಟ್ಕೊಂಡು ಏನೋ ಕಷ್ಟಪಟ್ಟು ಕಸರತ್ತು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೋಸ್ಕರ, ಈ ಕುಲಪತಿಗಳ ಮೇಲೆ ಇರೋ ಅಭಿಮಾನಕ್ಕೋಸ್ಕರ ಬಂದಿದ್ದಾರೆ. ಚೆನ್ನಾಗಿ MC ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅನೇಕ ವೀಕ್ಷಕರು ನೋಡ್ತಾರೆ, ನಮ್ಮ ಎಲ್ಲ ವಿಶ್ವವಿದ್ಯಾಲಯದ ಅಧ್ಯಾಪಕ ಮಿತ್ರರು ಎಲ್ಲರಿಗೂ ನಾನು ಕುಲಪತಿಗಳ ಪರವಾಗಿ ಮತ್ತು ಗೋವಿಂದರಾಜ್ ಅವರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಕೊನೆಯದಾಗಿ ನನ್ನದು ಒಂದೇ ಕೋರಿಕೆ, ನಾವೆಲ್ಲರೂ ಇನ್ನೂ 2 ವರ್ಷ ಟರ್ಮ್ ಇದೆ. ಅವರು ಈಗಾಗಲೇ ಹೇಳಿದ್ದಕ್ಕೆ ಕೊನೆಯ 6 ತಿಂಗಳು ತುಂಬ ಕ್ರಿಟಿಕಲ್ ಇರ್ತದೆ. ಅಂದರೆ ಏನೇ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ, ಯಾವುದು ಫೈನಾನ್ಷಿಯಲ್ ಇರ್ಬೋದು, ಅಪಾಯಿಂಟ್ಮೆಂಟ್ ಇರ್ಬೋದು. ಬಟ್ ಇನ್ನೂ 1.5 ವರ್ಷ ಇದೆ. ಆ 1.5 ವರ್ಷ ಕ್ರೂಷಿಯಲ್ ಪೀರಿಯಡ್. ಈಗ ಏನೇನು ಆಗಿದೆ ಅದು ನಾವು ಜಸ್ಟ್ ಒಂದು ಫೌಂಡೇಶನ್ ಆಗಿ ತೆಗೆದುಕೊಳ್ಬೋದು. ಇನ್ನೂ 10 ಪಟ್ಟು ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಮ್ಮ ಕುಲಪತಿಗಳಿಗೆ ನಾವು ಪ್ರೋತ್ಸಾಹ ಅಂತೂ ಇದ್ದೇ ಇದೆ. ಅವರೊಟ್ಟಿಗೆ ನಾವು ಕೈ ಜೋಡಿಸೋಣ. ಮತ್ತು ಒಂದು ಗಾದೆ ಮಾತಿದೆ, ಈ ಹೂವಿನ ಜೊತೆಗೆ ದಾರು ಕೂಡ ಸ್ವರ್ಗಕ್ಕೆ ಹೋಗ್ತದೆ ಅಂತಲ್ಲ. ನಾವು ಕುಲಪತಿಗಳನ್ನು ಸೇರಿದರೆ ನಾವು ಕೂಡ ಸ್ವರ್ಗದ ದಾರಿಯನ್ನು ಕಾಣ್ಬೋದು. ಅಂದರೆ ಒಳ್ಳೆಯ ಕೆಲಸ, ಸ್ವರ್ಗ ಅಂತ ಹೇಳಿದ್ರೆ ಒಳ್ಳೇದಂತ. ಸೊ ಒಳ್ಳೆಯ ಕೆಲಸ ಸಿಗ್ತದೆ, ಒಳ್ಳೆಯ ಹೆಸರು ಬರ್ತದೆ. ಅದಕ್ಕೆ ನಾವೆಲ್ಲರೂ ಅವ್ರಿಗೂ ಸಹಕರಿಸಿ ನಾವು ಕೂಡ ಹೆಸರು ಪಡೋಣ, ಅವ್ರಿಗೂ ಕೂಡ ಹೆಸರು ತರೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಕೃತಜ್ಞತೆ ಸಲ್ಲಿಸಿ ನನ್ನ ವಂದನಾರ್ಪಣೆ ಮುಗಿಸುತ್ತೇನೆ. ನಮಸ್ಕಾರ. ಈ ವೇದಿಕೆಯ ಮೂಲಕ ಇನ್ನಷ್ಟು ಸಮಾಜಮುಖಿ ಚಿಂತನೆಯ ಯೋಜನೆಗಳು ವಿಶ್ವವಿದ್ಯಾನಿಲಯದಲ್ಲಿ ಮೂಡಿಬರಲಿ ಅಂತ ಆಶಿಸ್ತಾ, ಸ್ನೇಹಿತರೆ, ಈ ಕಾರ್ಯಕ್ರಮದ ಛಾಯಾಗ್ರಹಣವನ್ನು ನೆರವೇರಿಸಿಕೊಟ್ಟಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಬ್ಬಂದಿಗಳಾದ ಶ್ರೀ ಚಂದ್ರಶೇಖರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಸಂಪೂರ್ಣ ಚಿತ್ರೀಕರಣವನ್ನು ಮಾಡಿದಂತಹ ಹೊಸಕುರಲ್ ವಾಹಿನಿಯ ಎಲ್ಲ ಸಿಬ್ಬಂದಿ ಮಿತ್ರರಿಗೂ ವಿಶ್ವವಿದ್ಯಾನಿಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸುಂದರವಾದ ಕಾರ್ಯಕ್ರಮ ಈ ಭಾಗದಲ್ಲಿ ನೆರವೇರಲು ವಿಶ್ವವಿದ್ಯಾನಿಲಯದ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ಮಾಧ್ಯಮ ಸ್ನೇಹಿತರು, ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗದವರು, ಹಾಗೆ ಈ ವಿಶ್ವವಿದ್ಯಾನಿಲಯದ ಎಲ್ಲ ಸಿಬ್ಬಂದಿ ವರ್ಗದವರು, ಆಡಳಿತ ವರ್ಗದವರನ್ನು ನಾನು ಮತ್ತೊಮ್ಮೆ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೈ ಮಂಗಳ.